ವೀಕ್ಷಕರ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತಹ ವಿಚಾರ, ಇಡೀ ದೇಶ ಚರ್ಚೆ ಮಾಡ್ತಾ ಇರುವಂತಹ ವಿಚಾರವೂ ಕೂಡ ಹೌದು. ಜೊತೆಗೆ ಇಡೀ ವಿಶ್ವವೂ ಕೂಡ ಭಾರತ ದೇಶದಾದ್ಯಂತ ನೋಡಿತ್ತು ಈ ಒಂದು ವಿಚಾರಕ್ಕೆ. ಅಂದ್ರೆ ನೀಟ್ ಪ್ರವೇಶ ಪರೀಕ್ಷೆಯಲ್ಲಿ ಆಗಿರುವಂತಹ ಅಕ್ರಮ ವಿವಾದ, ಜೊತೆಗೆ ಪೇಪರ್ ಲೀಕ್ ಆಗಿರುವಂತಹ ವಿಚಾರದ ತದನಂತರ ಆಗಿರುವಂತಹ ಘಟನೆಗಳು ನಮ್ಮ ದೇಶದಲ್ಲಿ ಬಹಳಷ್ಟು ಮತ್ತೊಂದು ಆಯಾಮ, ಮತ್ತೊಂದು ಚರ್ಚೆಯನ್ನ, ಮತ್ತೊಂದು ವಿಚಾರವನ್ನ ಹುಟ್ಟು ಹಾಕಿತ್ತು. ಅದೇ ರೀತಿ ಅದರ ಮುಂದುವರಿದ ಭಾಗವಾಗಿ ಅಥವಾ ತಾರ್ಕಿಕ ಅಂತ್ಯವೋ ಏನೋ ಒಂದು ಹಂತಕ್ಕೆ ಈ ಪ್ರತಿಭಟನೆ ಹೋರಾಟಗಳು ಬಂದು ನಿಂತಿದೆ. ನೀಟ್ ಪರೀಕ್ಷೆ ಅಂತ ಬಂದಾಗ ಬಹಳಷ್ಟು ಜನರಿಗೆ, ಎಷ್ಟು ಜನರಿಗೆ ಇದರ ಬಗ್ಗೆ ಗೊತ್ತಿದೆಯೋ ಗೊತ್ತಿಲ್ಲೋ ನಂಗೆ ಗೊತ್ತಿಲ್ಲ, ಆದರೆ ನೀಟ್ ಪರೀಕ್ಷೆಯಲ್ಲಿ ಒಂದು ಅಕ್ರಮ ಆಗಿತ್ತಂತೆ. ಆ ಅಕ್ರಮದ ನಂತರ ಆಗಿತ್ತಂತೆಲ್ಲ ಆಗಿದೆ, ಅದು ವಿವಾದವೇ, ಅದು ಅಕ್ರಮವೇ, ಅದು ದೊಡ್ಡ ಕೇಂದ್ರ ಸರ್ಕಾರದ ದೊಡ್ಡ ಏನು ಅವರ ಒಂದು ದುರ್ವರ್ತನೆ ಅಥವಾ ಅವರ ಒಂದು ಮಾಡಿರುವಂತಹ ಕೆಲಸ ಕಾರ್ಯಕ್ಕೆ ಹಿಡಿದಂತಹ ದೊಡ್ಡ ಕೈಗನ್ನಡಿ, ಅದು ಅವರು ಮಾಡಿರುವಂತಹ ಒಂದು ತುಂಬ ದೊಡ್ಡ ಮಟ್ಟದ ನಷ್ಟ ನಮ್ಮ ದೇಶಕ್ಕೆ ನೋಡೋಣ ಒಂದು ವಿಚಾರಗಳಲ್ಲಿ. ಯಾಕಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿಯ ಬದುಕು, ಆತನ ಭವಿಷ್ಯ, ಅದಕ್ಕೆ ರೆಸ್ಪಾನ್ಸಿಬಲ್ ಆಗಿರಬೇಕು ಪ್ರತಿಯೊಂದು ಗೌರ್ಮೆಂಟ್, ಪ್ರತಿಯೊಂದು ವಿಚಾರ. ಇವೆಲ್ಲದ ನಡುವೆ ನೀಟ್ ಪರೀಕ್ಷೆಯ ಬಗ್ಗೆ ಬಹಳಷ್ಟು ಗೊತ್ತಿಲ್ಲ, ಆದರೂ ಕೂಡ ಈ ಒಂದು ಕಾಂಟ್ರವರ್ಸಿ ಯಾಕಾಯಿತು, ಅಥವಾ ಇಷ್ಟು ದೊಡ್ಡ ದೇಶದಲ್ಲಿ ದೊಡ್ಡ ಮಟ್ಟದ ದಂಗೆ ಏಳಲಿಕ್ಕೆ ಏನು ಕಾರಣ? ಬೇರೆ ಬೇರೆ ಕಡೆಗಳಲ್ಲಾಯಿತು, ದೆಹಲಿಯಿಂದ ಹಿಡಿದು ಬೆಂಗಳೂರುಗಳಲ್ಲಿ ಅಥವಾ ನಮ್ಮ ಮಂಗಳೂರಲ್ಲೂ ಕೂಡ ನಿನ್ನೆ ದಿನ ನಡೆದಿರುವಂತಹ ಒಂದು ಮೆರವಣಿಗೆಗಳು, ಆ ಒಂದು ಪ್ರೊಟೆಸ್ಟ್ಗಳು ಮತ್ತೊಂದು ಹಂತವನ್ನು ತಲುಪಿದೆ. ನೋಡೋಣ ಆ ಒಂದು ವಿಚಾರಗಳಲ್ಲಿ. ಅದೇನೇ ಇರಲಿ, 3 ಬೇಡಿಕೆಗಳನ್ನು ಇಡಲಾಗಿತ್ತು. ಆ 3 ಬೇಡಿಕೆಗಳು ಇವತ್ತಿನ ದಿನ ಧರ್ಮೇಂದ್ರ ಪ್ರಧಾನ್ ಅವರು, ಕೇಂದ್ರ ಶಿಕ್ಷಣ ಸಚಿವರು, ಅವರ ಒಂದು ರಾಜೀನಾಮೆಯ ಮೂಲಕ ಆ ಒಂದು 3 ಬೇಡಿಕೆಗಳು ಈಡೇರಿದಂತಾಗಿದೆ. ಇವೆಲ್ಲದರ ಜೊತೆಗೆ ಈ ಒಂದು ಗೆಲುವು ಏನಿದೆ, ವಿದ್ಯಾರ್ಥಿ ಸಮೂಹಕ್ಕೆ ಸಿಕ್ಕಿರುವಂತಹ ಗೆಲುವು. ಯಾಕಂದ್ರೆ ವಿದ್ಯಾರ್ಥಿಗಳು ನಮಗೆ ಅನ್ಯಾಯ ಆಗ್ತಾ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಮಾಡಿರುವಂತಹ ಒಂದು ಹೋರಾಟ. ದೇಶದಾದ್ಯಂತ 30ಕ್ಕೂ ಅಧಿಕ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ರು ಈ ನೀಟ್ ಪೇಪರ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದ್ರಿಂದ. ತದನಂತರ ಎಕ್ಸಾಮ್ ಕೂಡ ಆಗಿತ್ತು. ಅದೇನೇ ಇರಲಿ, ಅಂತೂ ಇಂತೂ ವಿದ್ಯಾರ್ಥಿಗಳ ಹೋರಾಟಕ್ಕೆ ಕೇಂದ್ರ ಸರ್ಕಾರ ಮಂಡಿಯೂರಿದೆ. ಹಾಗಿದ್ದಾಗ ಈ ಒಂದು ವಿಚಾರದ ಬಗ್ಗೆ ಬಹಳಷ್ಟು ಪ್ರಶ್ನೆಗಳು, ಬಹಳಷ್ಟು ಚರ್ಚೆಗಳು ಈಗಲೂ ಕೂಡ ಎದ್ದಿದೆ. ಎಸ್, ಇದು ವಿದ್ಯಾರ್ಥಿಗಳ ಹೋರಾಟ ಅಥವಾ ವಿದ್ಯಾರ್ಥಿಗಳ ಹೋರಾಟ ಅಲ್ಲ, ಇದರಲ್ಲಿ ರಾಜಕೀಯ ಪ್ರೇರಿತವಾಗಿರುವಂತಹ ಹೋರಾಟ, ಅಥವಾ ಇದು ಬೇರೆ ಯಾರೋ ಸಮಾಜಘಾತುಕ ಶಕ್ತಿಗಳು ಜಾಯಿನ್ ಆಗಿದ್ದಾರೆ ಅಂತಹ ಹೋರಾಟ, ಇಂತಹ ಪರವಿರೋಧ ವಿಚಾರಗಳದೇನೇ ಇರಲಿ, ಆದರೆ ವಿದ್ಯಾರ್ಥಿಗಳ ಹೋರಾಟ ಹೌದು, ಆಗಿರುವಂತಹ ಅನ್ಯಾಯ ಕೂಡ ಹೌದು, ನೀಟ್ ಪ್ರವೇಶ ಪರೀಕ್ಷೆಯಲ್ಲಿ ಆಗಿರುವಂತಹ ಅಕ್ರಮವೂ ಕೂಡ ಹೌದು. ಇದು ಕೇಂದ್ರಕ್ಕೆ ಅಥವಾ ಇನ್ನು ಮುಂದೆ ಬರುವಂತಹ ಪ್ರತಿಯೊಂದು ಗೌರ್ಮೆಂಟ್ ಕೂಡ ದೊಡ್ಡ ಪಾಠ. ಅದೇನೇ ಇರಲಿ, ಚರ್ಚೆನ ಪ್ರಾರಂಭ ಮಾಡಬೇಕು. ನಮ್ಮ ಜೊತೆ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಬಿಫೋರ್ ದ್ಯಾಟ್, ನಿನ್ನೆಯ ದಿನ ಮಂಗಳೂರಿನಲ್ಲಿ ತುಂಬ ದೊಡ್ಡ ಮಟ್ಟದ ಪ್ರತಿಭಟನೆ, ಬಹುಶಃ ವಿದ್ಯಾರ್ಥಿ ಸಮೂಹ ಮಂಗಳೂರಿನಲ್ಲಿ ಈ ರೇಂಜಲ್ಲಿ ಅಥವಾ ಈ ರೀತಿಯಾಗಿ ಸೇರಿರುವಂಥದ್ದು ಬಹಳಷ್ಟು ಬೆರಳೆಣಿಕೆಯ ಪ್ರೊಟೆಸ್ಟ್ಗಳು. ಅಂತಹ ಪ್ರೊಟೆಸ್ಟ್ಗಳಿಗೆ ನಿನ್ನೆಯ ದಿನ ಮಂಗಳೂರು ಸಾಕ್ಷಿಯಾಗಿತ್ತು. ಆ ಒಂದು ಸಣ್ಣ ಗ್ಲಿಮ್ಸ್ ಅನ್ನ ನೋಡ್ಕೊಂಡು ತದನಂತರ ನಾನು ಚರ್ಚೆನ ಪ್ರಾರಂಭ ಮಾಡ್ತೀನಿ. ನೋಡ್ಕೊಂಡು ಬನ್ನಿ. All the parents who spend a lot of money for their education right now, due to the stupid leak is happening, government should have a real fix up right here.
ಇದು ನಿನ್ನೆ ನಡೆದಿರುವಂತಹ ಮಂಗಳೂರು ನಡೆದಿರುವಂತಹ ಪ್ರತಿಭಟನೆ. ಇವೆಲ್ಲದರ ಜೊತೆಗೆ ಧರ್ಮೇಂದ್ರ ಪ್ರಧಾನ್ ಅವರ ತಲೆದಂಡ ಆಗಿದೆ ಕಾಕ್ರೋಚ್ ಕಹಳೆಗೆ. ಸೊ ಹಾಗಿದ್ದಾಗ ವಿದ್ಯಾರ್ಥಿ ಸಮೂಹ ಮನಸ್ಸು ಮಾಡಿದರೆ, ಪ್ರಾಮಾಣಿಕವಾಗಿರುವಂಥ ಹೋರಾಟವನ್ನು ಮಾಡಿದರೆ ಕೇಂದ್ರ ಸರ್ಕಾರವನ್ನು ಕೂಡ ಅಲುಗಾಡಿಸಬಹುದು ಅನ್ನೋದಕ್ಕೆ ಈ ಒಂದು ಹೋರಾಟವು ಕೂಡ ಸಾಕ್ಷಿಯಾಗುತ್ತೆ. ಪರ ವಿರೋಧಗಳ ಚರ್ಚೆಗಳು ಕೂಡ ಅದರ ಮುಂದುಗಡೆ ಬರುತ್ತೆ. ಅದೇನೇ ಇರಲಿ, ಚರ್ಚೆಯನ್ನು ಪ್ರಾರಂಭ ಮಾಡಬೇಕು. ನಮ್ಮ ಜೊತೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಆತ್ಮೀಯರಂತ ಸ್ವಾಗತವನ್ನು ಮಾಡ್ತಾ ಇದ್ದಾರೆ. ಮೊದಲಾಗಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಿನ್ನೆ ಒಂದು ಈ ಪ್ರೊಟೆಸ್ಟ್ನಲ್ಲಿ ಪ್ರಮುಖವಾಗಿರುವಂತಹ ಪಾತ್ರ ವಹಿಸಿಕೊಂಡಿರುವಂತಹ ವಿದ್ಯಾರ್ಥಿ ಸಂಘಟನೆ ಜೊತೆಗೆ ಅಲ್ಲಿಯ ನಾಯಕರು ಕೂಡ ಹೌದು, ಸಾಹಿಲ್ ಎಕೆ ಅವರು ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ. ಆತ್ಮೀಯರಂತ ಸ್ವಾಗತ ಸಾಹಿಲ್ ಅವರಿಗೆ. ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ABVP ಇದರ ಸುವಿತ್ ಶೆಟ್ಟಿ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಆತ್ಮೀಯರಂತ ಸ್ವಾಗತ ತಮಗೂ ಕೂಡ. ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಮಾಜಿಕ ಕಾರ್ಯಕರ್ತರು, ಅದೇ ರೀತಿ ಉಪನ್ಯಾಸಕರು ಕೂಡ ಹೌದು, ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿ ಈ ಒಂದು ವಿಚಾರದ ಬಗ್ಗೆ ಕೂಡ ಮಾತನಾಡಬೇಕು. ನಮ್ಮ ಜೊತೆ ದೀಪು ಶೆಟ್ಟಿಗಾರ್ ಅವರು ಇದ್ದಾರೆ. ಆತ್ಮೀಯರಂತ ಸ್ವಾಗತ ದೀಪು ಶೆಟ್ಟಿಗಾರ್ ಅವರಿಗೆ. ನಮಸ್ತೆ ಸರ್. ಮೂವರು ಅತಿಥಿಗಳು ಕೂಡ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಅದೇ ರೀತಿ ಇವರ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಜೊತೆಗೆ ತಮ್ಮ ಅಭಿಪ್ರಾಯ, ತಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ, ನೀಟ್ ಪರೀಕ್ಷೆಯ ಬಗ್ಗೆ ಏನ್ ಹೇಳ್ತೀರಿ ಅನ್ನುವಂಥದ್ದು. ನಾನು ಆಗ್ಲೇ ಹೇಳಿದಾಗ ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಆದ್ರೆ ನೀಟ್ ಪರೀಕ್ಷೆ ಅಂತ ಬಂದಾಗ ನಮ್ಮ ಭಾರತ ದೇಶದಲ್ಲಿ ಒಂದು ವೈದ್ಯಕೀಯ ಪ್ರವೇಶ ಪರೀಕ್ಷೆ, ತಾವುಗಳು MBBS ಅಥವಾ BDS ಮಾಡ್ತೀರಿ ಅಥವಾ ಆಯುಷ್ ಅಂತ ಮಾಡ್ತೀರಿ ಅಂತ ಬಂದಾಗ ಅದಕ್ಕೊಂದು ಸಾಮಾನ್ಯವಾಗಿರುವಂತಹ ಪ್ರವೇಶ ಪರೀಕ್ಷೆ, ಅದನ್ನ ಎಂಟ್ರೆನ್ಸ್ ಎಕ್ಸಾಮ್ ಅಂತ ಕರಿತೀವಿ. ಅದು ರಾಷ್ಟ್ರ ಮಟ್ಟದಲ್ಲಿ ನಡೆಯುವಂತಹ ಒಂದು ಪ್ರವೇಶ ಪರೀಕ್ಷೆ. ಜೊತೆಗೆ ಅದನ್ನ NTA ಮಾಡುವಂಥದ್ದು. ಸೊ NTA ಅನ್ನುವಂತ ಒಂದು ಆರ್ಗನೈಸೇಷನ್ ಇದನ್ನ ಮಾಡುವಂಥದ್ದು. ಅವರು ಈ ಒಂದು ಪ್ರವೇಶ ಪರೀಕ್ಷೆಯನ್ನ ಅವರು ಜವಾಬ್ದಾರಿ ತೆಗೆದುಕೊಂಡು ಮಾಡುವಂಥದ್ದು. ಸೊ ಅವರಿಂದ ಈ ಕ್ವಶನ್ಸ್ ಪೇಪರ್ ಲೀಕ್ ಆಯ್ತು ಅನ್ನುವಂತಹ ಒಂದು ವಿಚಾರ. ಸೊ ಹಾಗಿದ್ದಾಗ ಅದಕ್ಕೆ ರೆಸ್ಪಾನ್ಸಿಬಲ್ ಯಾರಾಗ್ತಾರೆ? ಕೇಂದ್ರ ಶಿಕ್ಷಣ ಸಚಿವರು. ವೈದ್ಯಕೀಯ ಪ್ರವೇಶ ಪರೀಕ್ಷೆ ಅಂತ ಬಂದದ್ದು ಸಾಮಾನ್ಯ ನಮ್ಮ ಆಡು ಭಾಷೆಯಲ್ಲಿ ಹೇಳ್ತೀವಿ ಲಾಟ್ಪೋಟ್ ಪರೀಕ್ಷೆ ಅಂತ ಹೇಳಿ. ಸೊ ಆ ರೀತಿ ಸಾಮಾನ್ಯ ಪ್ರವೇಶ ಪರೀಕ್ಷೆ ಅಂತ ಬಂದಾಗ ಸಾಮಾನ್ಯ ಅಲ್ಲ, ಅದು ನಮ್ಮ ದೇಶದ ವೈದ್ಯರು ಅಂತ ಬಂದಾಗ ಅದೇ ರೀತಿ ಸ್ಟ್ಯಾಂಡರ್ಡ್ ಆಗಿರ್ಬೇಕು. ಸೊ ಪದೇ ಇಲ್ಲಿ ಕ್ವಶನ್ ಪೇಪರ್ ಲೀಕ್ ಆಗುತ್ತೆ. ಮೇ 3ಕ್ಕೆ ನಡೆದಿರುವಂತಹ ಪರೀಕ್ಷೆಯಲ್ಲಿ ಕ್ವಶನ್ ಪೇಪರ್ ಲೀಕ್ ಆಗುತ್ತೆ. ತದನಂತರ ರೀಟೆಸ್ಟ್ ಆಗಿರುವಂತ ತಮಗೆ ಗೊತ್ತಿದೆ, ರಿಸಲ್ಟ್ ಕೂಡ ಬಂದಿರುವುದು ಗೊತ್ತಿದೆ. ಇವೆಲ್ಲ ಜೊತೆಗೆ ಯಾಕೆ ಹೀಗಾಗ್ತಾ ಇದೆ? ಸ್ವಲ್ಪ ರೆಸ್ಪಾನ್ಸಿಬಲ್ ಇಲ್ವಾ, ಯಾಕೆ ಜವಾಬ್ದಾರಿ ಇಲ್ವಾ ಅನ್ನುವಂತ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಮಾಡಿರುವಂತಹ ಈ ಒಂದು ಪ್ರತಿಭಟನೆ. ಇಲ್ಲಿ 3 ಬೇಡಿಕೆಗಳನ್ನ ಇಡಲಾಗಿತ್ತು ಈ ಪ್ರತಿಭಟನೆಯಲ್ಲಿ. ಒಂದ್ ಕಡೆ ಇಲ್ಲಿ ದೇಶದಲ್ಲಿ 30ಕ್ಕೂ ಅಧಿಕ ವಿದ್ಯಾರ್ಥಿಗಳು ಈ ಒಂದು ಎಕ್ಸಾಮ್ ಕ್ವಶನ್ ಪೇಪರ್ ಲೀಕ್ ಆದ ನಂತರ ಸೂಸೈಡ್ ಮಾಡ್ಕೊಂಡ್ರು ಅಥವಾ ಆತ್ಮಹತ್ಯೆ ಮಾಡ್ಕೊಂಡ್ರು. ಆ ಕುಟುಂಬಕ್ಕೆ 1 ಕೋಟಿ ರೂಪಾಯಿಗಳ ಪರಿಹಾರವನ್ನ ನೀಡಬೇಕು ಅನ್ನುವಂತಹ ಒಂದು ಬೇಡಿಕೆ. ಜೊತೆಗೆ ಈ ಒಂದು ಹೋರಾಟಗಳಲ್ಲಿ ಕೆಲವರನ್ನ ಬಂಧನ ಮಾಡಲಾಗಿದೆ, ಅವರ ಮೇಲೆ ಕೇಸ್ಗಳನ್ನ ಮಾಡಲಾಗಿದೆ, ಅವರುಗಳನ್ನ ಬಿಡಬೇಕು, ಎಲ್ಲ ಕೇಸ್ಗಳನ್ನ ಖುಲಾಸೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಮತ್ತೊಂದು ಬೇಡಿಕೆ. ಮತ್ತೊಂದು ಕಡೆ ಕೇಂದ್ರ ಶಿಕ್ಷಣ ಸಚಿವರು ಆಗಿರುವಂತಹ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ನೀಡಬೇಕು. ಇದು ಬಹಳಷ್ಟು ಅನ್ಕೊಂಡಿದ್ರು ಡೌಟ್, ಇದು ಸಾಧ್ಯ ಇಲ್ಲ ಅನ್ನುವಂಥದ್ದು. ಯಾಕಂದ್ರೆ 2 ಬೇಡಿಕೆಗಳನ್ನ ಈಡೇರಿಸಿದ್ದಾರೆ, ಆದರೆ ಒಂದು ಬೇಡಿಕೆ ಇದು ಸಾಧ್ಯ ಇಲ್ಲ ಅನ್ನುವಂಥದ್ದು ಹೇಳ್ತಾ ಇದ್ರು. ಆದರೆ ಅದು ಇವತ್ತಾಗಿದೆ. ಕೇಂದ್ರ ಸರ್ಕಾರ ಮಂಡಿಯೂರಿದೆ ವಿದ್ಯಾರ್ಥಿಗಳ ಒಂದು ಪ್ರತಿಭಟನೆಯ ಮುಂದಕ್ಕೆ. ಸೊ ಹಾಗಿದ್ದಾಗ ಫಸ್ಟ್ ಆಕ್ಷನ್ ನಾನು ಸಾಹಿಲ್ ಅವರಲ್ಲಿ ಕೇಳಬೇಕು, ಯಾಕಂದ್ರೆ ತಮ್ಮಗಳ ಒಂದು ಹೋರಾಟ, ಅಭಿನಂದನೆಗಳು, ಹೋರಾಟಕ್ಕೆ ಒಂದು ಸಕ್ಸಸ್ ಸಿಕ್ಕಿದೆ. ಸೊ ದಟ್ಸ್ ವೈ ಫಸ್ಟ್ ಆಕ್ಷನ್ ಸಾಹಿಲ್ ಅವರೇ. ಎಸ್ ಸರ್. ಇವತ್ತು 2026 25 ಜುಲೈ ಇದೊಂದು ಐತಿಹಾಸಿಕ ದಿನ. ಯಾಕಂದ್ರೆ 12 ವರ್ಷಗಳಿಂದ ಸರ್ಕಾರ ಒಂದು ಅಹಂಕಾರವನ್ನು ಹೊಂದಿತ್ತು, ಏನೇ ಆದ್ರೂ ನಾವೇನು ನಮ್ಮ ಹತ್ರ ಯಾರು ಏನ್ ಮಾಡ್ಲಿಕ್ಕೆ ಆಗಲ್ಲ ಅಂತ. ಆದ್ರೆ ಈ ಜಯ ಏನಿದೆ ಇದು ಕೇವಲ ವಿದ್ಯಾರ್ಥಿಗಳು ಮಾತ್ರ ಅಲ್ಲ, ಅವರ ಪೋಷಕರದು, ಪ್ರತಿಯೊಂದು ಜವಾಬ್ದಾರಿಯುತವಾದ ಒಂದು ನಾಗರಿಕರದು. ಯಾಕಂದ್ರೆ ಸರ್ಕಾರ ಇದಕ್ಕೊಂದು ಅಕೌಂಟೇಬಲ್ ಜವಾಬ್ದಾರಿ ತೆಗಿತಾ ಇದೆ. ಇದೊಂದು ಎಲ್ರಿಗೂ ಇದಕ್ಕೊಂದು ಧನ್ಯವಾದಗಳನ್ನು ನಾವು ಕೊಡ್ತಾ ಇದ್ದೇವೆ. ಅದೇ ರೀತಿ ನೆನ್ನೆ ಬಂದಿರುವಂತಹ ತಾವು ನೋಡಿರ್ಬಹುದು, ಎಷ್ಟೋ ಜನಸಾಮಾನ್ಯ ಯಾವುದೇ ಒಂದು ರಾಜಕೀಯ ಅಫಿಲಿಯೇಷನ್ ಇಲ್ಲದೆ, ಯಾವುದೇ ಜಾತಿ ಧರ್ಮ ಏನಿಲ್ಲದೆ ಎಲ್ಲರೂ ಕೂಡ ನೆನ್ನೆ ಬಂದಿದ್ದಾರೆ. ಯಾಕೆ? ಅವರಿಗೆ ಒಂದು ನೋವಿತ್ತು, ಆ ನೋವನ್ನು ತೋರಿಸ್ಲಿಕ್ಕೆ ಅಲ್ಲಿ ಬಂದಿದ್ದಾರೆ. ಅದೇ ರೀತಿ ಇವತ್ತು ನಮಗೊಂದು ಜಯ ಸಿಕ್ಕಿದೆ. ಈ ಜಯದಲ್ಲಿ ಅದೇ ರೀತಿ ನಮ್ಮ 20-30 ವಿದ್ಯಾರ್ಥಿಗಳು ಏನು ಸುಸೈಡ್ ಮಾಡಿದ್ದಾರೆ ಅವರಿಗೆ ಆತ್ಮಕ್ಕೆ ಒಂದು ಶಾಂತಿ ಸಿಗಬೇಕು ಅದಕ್ಕೋಸ್ಕರ. ಯಾಕೆ? ಇಂತಹ ವ್ಯಕ್ತಿಯಿಂದ ಏನಿದೆಲ್ಲ ಆಗಿದೆ, ಏನೋ ನ್ಯಾಷನಲ್ ಟೆಸ್ಟಿಂಗ್ NTA ಏನಿದೆ ಅಥವಾ ನೀಟ್ ಅಧಿಕಾರಿಗಳು ಯಾರಿದ್ದಾರೆ ಇವರೆಲ್ಲರನ್ನು ಸರ್ಕಾರ ಒಂದು ಹೊಣೆ ಮಾಡಬೇಕು. ಇದಕ್ಕೆ ಮಾಡಿ ಪ್ರಧಾನಿಗಳು ಕೂಡ ಕೊಟ್ಟಿದ್ದಾರೆ ಆಶ್ವಾಸನೆ. ಅದು ಎಷ್ಟು ಗುಣಮಟ್ಟ ಆಗ್ತದೆ, ಆಕ್ಚುಲಿ ಅದು ಎಕ್ಸಿಕ್ಯೂಷನ್ ಆಗ್ತದೆ ನಮಗೆ ಗೊತ್ತಿಲ್ಲ, ಇನ್ನೂ ಕಾದು ನೋಡಬೇಕು. ಆದ್ರೆ ಧರ್ಮೇಂದ್ರ ಪ್ರಧಾನ್ ಅವರು ರಿಸೈನ್ ಮಾಡುವುದು ಒಂದು ಬಾರಿ ಒಂದು ದೊಡ್ಡ ವಿಷಯ. ಇದೊಂದು ಐತಿಹಾಸಿಕ ದಿನ. ಇದೊಂದು ಸರ್ಕಾರದ ಜವಾಬ್ದಾರಿ ತಗೊಂಡಿದ್ದಾರೆ, ಅವರು ತೆಗಿಬೇಕು. ಇನ್ನು ಮುಂದೆ ಇಂತಹ ಏನೂ ಆದ್ರೂ ಕೂಡ ಜನಗಳು ರಸ್ತೆಗೆ ಇಳಿತಾರೆ ಅಂತ ಒಂದು ಸರ್ಕಾರಕ್ಕೆ ಗೊತ್ತಾಗಬೇಕು. ಸೆಂಟ್ರಲ್ ಮಿನಿಸ್ಟರ್ ಅವರ ತಲೆದಂಡ ಅಲ್ವಾ? ನಿಜವಾಗ್ಲೂ ಅದು ಐತಿಹಾಸಿಕ ದಿನ. ನೋ ಡೌಟ್ ಒಂದು ವಿಚಾರಕ್ಕೆ, ಯಾಕಂದ್ರೆ ಒಂದು ಹೋರಾಟಕ್ಕೆ ಸಿಕ್ಕಿರುವಂತಹ ಒಂದು
ಪ್ರತಿಫಲ ದೆಹಲಿಯ ಜಂತರ್ ಮಂತರಿಂದ ಹಿಡಿದು ಬೆಂಗಳೂರಿನಲ್ಲಿ ನಡೆದಿರುವಂತಹ ಫ್ರೀಡಂ ಪಾರ್ಕ್ನ ಹೋರಾಟ, ಮಂಗಳೂರು ನಡೆದಿರುವಂತಹ ಹೋರಾಟವು ಕೂಡ. ಸೊ ಇದೆಲ್ಲವೂ ಕೂಡ ನೋಡಿದಾಗ ವಿದ್ಯಾರ್ಥಿಗಳ ಹೋರಾಟ, ಎಸ್ ಇದಕ್ಕೆ ಒಂದು ಬೆಲೆ ಸಿಕ್ಕಿದೆ ಅನ್ನುವಂತಹ ವಿಚಾರ. ಎಸ್ ಸರ್, ಫಸ್ಟ್ ರಿಯಾಕ್ಷನ್ ಸುವೇಶ್ ಶೆಟ್ಟಿ ಅವರು. ಈಗೇನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಟ ಅನ್ನುವಂಥದ್ದು ಎಲ್ಲರ ಹಕ್ಕು, ಅದನ್ನು ಯಾರು ಕೂಡ ಕಿಸಿದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಮ್ಮ ಸ್ನೇಹಿತರು ಹೇಳಿದಾಗೆ ಖಂಡಿತವಾಗ್ಲೂ ಐತಿಹಾಸಿಕ ದಿನ. ಆದ್ರೆ ಇವತ್ತು ಐತಿಹಾಸಿಕ ದಿನ ಯಾಕೆ ಅಂತ ಕೇಳಿದ್ರೆ, ದೇಶದಲ್ಲಿ ಒಂದು ವಿಷಯವನ್ನು ಇಟ್ಕೊಂಡು ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡಬಹುದಿತ್ತು. ದೇಶದಲ್ಲಿ ವಿದ್ಯಾರ್ಥಿಗಳನ್ನ ಮುಂದೆ ಬಿಟ್ಟು ದೇಶ ವಿರೋಧವಾದಂಥ ಚಿಂತನೆಯನ್ನ ಬಿತ್ತಬಹುದಿತ್ತು ಅಂತ ಹೇಳಿ ಒಂದಷ್ಟು ಬಣಗಳು ಕಾಯ್ತಿತ್ತು. ಆದ್ರೆ ಅದಕ್ಕೆಲ್ಲದಕ್ಕೂ ಫುಲ್ ಸ್ಟಾಪ್ ಬಿದ್ದಂಥ ದಿನ. ಹಾಗಾಗಿ ನಾವುಗಳು ಹೇಳುವಂಥದ್ದು, ವ್ಯವಸ್ಥೆ ಬದಲಾವಣೆಗಾಗಿ ಹೋರಾಟ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅತಿ ಅಗತ್ಯ, ಅದರಲ್ಲಿ ನೋ ಡೌಟ್ ಅಬೌಟ್ ಇಟ್. ಆದರೆ ಆ ಹೋರಾಟಗಳು ಯಾವ ರೀತಿಯಾಗಿರಬೇಕು? ಸೆಲೆಕ್ಟಿವ್ ಹೋರಾಟಗಳು, ಸೆಲೆಕ್ಟಿವ್ ಅಪ್ರೋಚ್ಗಳು, ಈ ರೀತಿಯಂಥದ್ದಕ್ಕೆ ನಮ್ಮಿರುವಂಥದ್ದು. ವಿದ್ಯಾರ್ಥಿಗಳ ಹೋರಾಟದಲ್ಲಿ ಯಾವುದೇ ರೀತಿಯಾದಂಥ ತಪ್ಪಿಲ್ಲ. ನೀಟ್ನಲ್ಲಿ ಅಕ್ರಮ ಆಗಿರುವಂಥದ್ದು ಸರಿ, ಅದನ್ನು ಬಗೆಹರಿಸಬೇಕಾದಂಥ ಹೊಣೆಗಾರಿಕೆ ಇದ್ದಂಥದ್ದು ಶಿಕ್ಷಣ ಸಚಿವರನ್ನೂ ಸೇರಿಸಿಕೊಂಡಂತೆ NTA ಎಲ್ಲ ಅಧಿಕಾರಿಗಳಿಗೆ ಅದನ್ನು ಮಾಡುವಂಥ ಕೆಲಸಗಳಾಯಿತು. CBI ಎನ್ಕ್ವೈರಿ ಆಯಿತು. ಆನಂತರದ ದಿವಸಗಳಲ್ಲಿ ಏನೋ ನಾವು ಭಾರಿ ಇವರಿಂದಲಾಗಿಯೇ ನೀಟ್ ಲೀಕ್ ಆಯಿತು ಅಂತ ಹೇಳಿ ಒಂದು ಏನು ನರೇಟಿವ್ ಅನ್ನು ಸೃಷ್ಟಿ ಮಾಡ್ತಿದ್ವಲ್ಲ. 2024ರಲ್ಲಿ ಇಂಥ ಲೀಕ್ಗಳನ್ನು ತಡೆ ಕಟ್ಟಲಿಕ್ಕೆ ಅಂತ ಹೇಳಿ ನಾವು ಪ್ರಿವೆನ್ಷನ್ ಆಫ್ ಪಬ್ಲಿಕ್ ಎಕ್ಸಾಮಿನೇಷನ್ ಮಿಸ್ಯೂಸ್ ಆಕ್ಟ್ ಅಂತ ಹೇಳಿ ತಂದ್ರು. ಅತ್ಯಂತ ಕಠಿಣಾತಿ ಕಠಿಣ ಕ್ರಮಗಳು ಬಂತು. ಆದ್ರೆ ಇವತ್ತು ಏನು ಪೇಪರ್ನ ಲೀಕ್ಗಳು ನಿಂತ ಇಲ್ಲ. ಆದ್ರೆ ನಾವು ಹೇಳುವಂಥದ್ದು ವ್ಯವಸ್ಥೆಯ ಬದಲಾವಣೆಗಾಗಿ ವಿದ್ಯಾರ್ಥಿ ಸಮೂಹ ಹೋರಾಡಬೇಕಾಗಿದೆ, ವ್ಯಕ್ತಿಯ ಬದಲಾವಣೆಗಾಗಿ, ಪಕ್ಷದ ಬದಲಾವಣೆಗಾಗಿ ಅಲ್ಲ. ಓಕೆ ಓಕೆ, ಎಸ್ ಸರ್, ಬರ್ತೇನೆ. ಇದು ಫಸ್ಟ್ ರಿಯಾಕ್ಷನ್. ಈ ಒಂದು ಹೋರಾಟದ ಬಗ್ಗೆ ತಮಗೆ ಖುಷಿ ಇದೆ ಆಸ್ ಎ ವಿದ್ಯಾರ್ಥಿ ಸಮೂಹ ಆಗಿ? ಅಲ್ಲ, ನಾನೊಂದು ಅಮಾಯಕ ವಿದ್ಯಾರ್ಥಿಗಳು ಯಾರೆಲ್ಲ ಇದರಲ್ಲಿ ಜೀವ ಕಳ್ಕೊಂಡಿದ್ದಾರ, ಆ ವಿದ್ಯಾರ್ಥಿಗಳ ಆತ್ಮಕ್ಕೆ ಶಾಂತಿ ಸಿಗುವಂತದ್ದಾಗಿರ್ಬೋದು, ಅಥವಾ ಆ ವಿದ್ಯಾರ್ಥಿಗಳಿಗೆ ನ್ಯಾಯ ದೊರಕ್ತದೆ ಅಂತ ಹೇಳಿದ್ರೆ ಆ ಅಮಾಯಕ ವಿದ್ಯಾರ್ಥಿಗಳ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ ಯಾವಾಗಿದ್ಲು. ಆದ್ರೆ ಅದನ್ನ ಬಳಸ್ಕೊಂಡಂತ ರಾಜಕೀಯ ಪಕ್ಷದ ಕೃಪಾ ಪೋಷಿತ ಏನು ಮೂವ್ಮೆಂಟ್ ಇತ್ತು, ಅದಕ್ಕೆ ನಮ್ಗೆ ಯಾವುದೇ ರೀತಿಯಾದಂತ ಬೆಂಬಲ ಇಲ್ಲ. ಓಕೆ, ಎಸ್ ಸರ್, ಬರ್ತೇನೆ. ಫಸ್ಟ್ ರಿಯಾಕ್ಷನ್ ಎಸ್ ದೀಪು ಶೆಟ್ಟಿಗರ್ ಅವರು. ಎಸ್ ಸರ್, ಸೋಷಿಯಲ್ ಆಕ್ಟಿವಿಸ್ಟ್ ಆಗಿ ಈ ಸಾಮಾಜಿಕ ಜವಾಬ್ದಾರಿ ಇದ್ದು ಇವರ ಜೊತೆಗೆ ಉಪನ್ಯಾಸಕರಾಗಿಯೂ ಕೂಡ ವಿದ್ಯಾರ್ಥಿಗಳ ಭವಿಷ್ಯ ದೃಷ್ಟಿ ತಮಗೆ ಬಹಳಷ್ಟು ವಿಚಾರಗಳು ಗೊತ್ತಿದೆ. ಎಸ್ ಸರ್, ಫಸ್ಟ್ ಸೆಕ್ಷನ್ ದೀಪು ಶೆಟ್ಟಿಗರ್ ಅವರು. ನೋಡಿ, ಮೊದಲನೇದಾಗಿ ಎಂತ ಹೇಳಿದ್ರೆ, ಇವತ್ತು ರಾಜೀನಾಮೆ ಎಂಬಂತ ಒಂದು ವಿಷಯ ಅಂತೇಳಿದ್ರೆ, ಈ ರೀತಿ ಸಮಸ್ಯೆ ಆದ್ರೆ ಆ ವ್ಯಕ್ತಿ ರಾಜೀನಾಮೆ ಕೊಡಬೇಕು ಎಂಬುದು ಕೇವಲ ಇವತ್ತಿಗೆ ಮಾತ್ರ ಸೀಮಿತವಾಗದೆ, ಒಂದು ಪಕ್ಷಕ್ಕೆ ಸೀಮಿತ ಆಗದೆ, ರಾಜ್ಯದಲ್ಲಿ ದೇಶದಲ್ಲಿ ಪ್ರತಿಯೊಂದರಲ್ಲೂ ಇದು ಬರಬೇಕು. ಯಾಕಂತ ಹೇಳಿದ್ರೆ ಒಳ್ಳೆ ಬೆಳವಣಿಗೆ. ಯಾಕಂದ್ರೆ ನಾಳೆ ಯಾವುದೇ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡಂತ ವ್ಯಕ್ತಿ ಅದರಲ್ಲಿ ಏನೆಲ್ಲ ಸಮಸ್ಯೆಗಳು ಆಗ್ತದೆ ಎಂಬುದರ ಬಗ್ಗೆ ಸ್ವಲ್ಪ ಗಮನ ಕೊಡ್ತಾನೆ. ಇನ್ನು ಇವತ್ತಿನ ಈ ಹೋರಾಟಗಳಾಯ್ತು, ದಾರಿ ತಪ್ಪಿತು, ಬೇರೆ ಬೇರೆ ವಿಷಯಗಳು ನಡೆಯುತ್ತೆ, ಅದೆಲ್ಲ ನಮ್ಗೆ ಗೊತ್ತಿದೆ. ಈಗ ಫಸ್ಟ್ ಗೆ ನಾವು ಎಕ್ಸಾಮ್ ನ ಬಗ್ಗೆ ಒಂದು ತಿಳ್ಕೊಳ್ಳೋಣ. ಇದೊಂದು ಎಕ್ಸಾಮ್ ಯಾವ ರೀತಿ ಪರಿಣಾಮ ಬೀಳ್ತದೆ ಲೀಕ್ ಆದ್ರೆ ಅಂತ ನೋಡಿ. ಈಗ ನಮ್ಮಂತ ಒಂದು ಸಾಮಾನ್ಯ ಮಧ್ಯಮ ವರ್ಗದ ಜನರು ಮತ್ತೆ ಬಡ ವರ್ಗದ ಜನರು ಒಂದು ಎಕ್ಸಾಮ್ ಅನ್ನೇ ನಂಬಿರ್ತೇವೆ. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ದುಡ್ಡಿರುವುದಿಲ್ಲ. ದುಡ್ಡಿಲ್ಲದಿದ್ರು ಕೂಡ ನಾವು ವಂಚನೆ ಆಗ್ಬಾರ್ದು ಎಂಬುದಕ್ಕೆ ಎಷ್ಟೋ ವರ್ಷಗಳ ಹಿಂದೆ ನಮ್ಮಂತವರಿಗೆ ಒಂದು ಒಳಗೋಗ್ಲಿಕ್ಕೆ ಇಂತ ಎಕ್ಸಾಮ್ ಗಳನ್ನೆಲ್ಲ ಮಾಡಿದ್ದಾರೆ. ಅಂತ ಒಂದು ಎಕ್ಸಾಮ್ ನಲ್ಲಿ ಈ ರೀತಿಯ ದ್ರೋಹಗಳೆಲ್ಲ ಆದ್ರೆ ಅದು ನಾಳೆ ಒಬ್ಬ ಬಡ ಮಧ್ಯಮ ವರ್ಗದ ವಿದ್ಯಾರ್ಥಿಗೆ ನಿಜವಾಗಿ ತೊಂದರೆ. ಅದರಲ್ಲಿ ಪ್ರತಿ ರಾಜಕೀಯ ಪಕ್ಷದ ಮಕ್ಕಳು ಇರ್ತಾರೆ, ಎಲ್ರು ಇರ್ತಾರೆ ಬಡ ವರ್ಗದಲ್ಲಿ. ಸೊ ಅವರ ಭವಿಷ್ಯಕ್ಕೆ ಇದೊಂದು ನಾವು ಕೊಲ್ಲಿಟ್ಟಾಗೆ ಆಗ್ತದೆ, ಒಂದೇದು. ಮತ್ತೊಂದೆಂತ ಅಂತ ಹೇಳಿ ನೋಡಿ, ಈಗ ಎಕ್ಸಾಮ್ ಅಲ್ಲಿ ಲೀಕ್ ಆಗಿ ನಾಳೆ ಅವ ವೈದ್ಯ ಆದ್ರೆ ಅವ ಎಷ್ಟು ಕೋಟಿ ಹಣ ಕೊಟ್ಟಿರ್ತಾನೆ, ವೈದ್ಯಕೀಯದಲ್ಲಿ ಅಷ್ಟೇ ಕೋಟಿ ಹಣವನ್ನು ಲೂಟಿ ಮಾಡ್ಬೇಕಂತ ಹೇಳಿ ನಿರ್ಧಾರ ಮಾಡ್ತಾನೆ. ನೀವು ಒಳಗೋದ ಕೂಡ್ಲೆ ನಿಮ್ಮದು ಎಂತಾದ್ರೂ ಒಂದು ಸಣ್ಣ ಪ್ರಾಬ್ಲಮ್ ಇದ್ರೆ, ನಿಮ್ಮ ಲಿವರ್ ಲೀಕ್ ಆಗಿದೆ, ಕಿಡ್ನಿ ಲೀಕ್ ಆಗಿದೆ ಅಂತೆಲ್ಲ ಲೀಕ್ ಅಂತ ಹೇಳ್ತಾನೆ. ಯಾಕಂದ್ರೆ ಅವ ಲೀಕ್ ಮಾಡಿಯೇ ಬಂದಿರ್ತಾನೆ. ಎಲ್ಲ ಭಾಗಗಳು ಲೀಕ್ ಆಗಿದೆ ಅಂತ ಹೇಳಿ ನಿಮ್ಮಲ್ಲಿ ಕೋಟ್ಯಾಂತರ ರೂಪಾಯಿಯನ್ನು ಲೂಟಿ ಮಾಡ್ತಾನೆ. ಇದು ಕಾಮನ್ ಆಗಿ ಇದಾಗುವಂತದ್ದು. ಮತ್ತೊಂದೆಂತಂತ ಹೇಳಿ ನೋಡಿ, ಲೀಕ್ ಆಗಿ ಇವರು ಬಂದ್ರು, ನಮ್ಮ ವ್ಯವಸ್ಥೆ ಹಾಳಾಯ್ತು, ಅಲ್ಲಿ ಇದಾಳಾಯ್ತು. ಪ್ಲಸ್ ನಾಳೆ ದೇಶದಲ್ಲಿ ಈಗ ನಾವು ನೋಡಿರ್ಬೋದು ಹಲವಾರು ರೋಗಗಳಿದೆ. ಮೊದಲೆಲ್ಲ ಮದ್ದೆಲ್ಲ ರಪರಪ ಕಂಡುಹಿಡಿತಿದ್ರು, ಈಗ ಬೇಗ ಯಾಕೆ ಮದ್ದು ಕಂಡುಹಿಡಿಯಲಿಕ್ಕೆ ಆಗ್ತಾ ಇಲ್ಲ? ಎಷ್ಟೋ ಡೆವಲಪ್ಮೆಂಟ್ ಆದವು, ಮನುಷ್ಯನ ಆಯುಷ್ಯ ಯಾಕೆ ಕಡಿಮೆ ಆಗ್ತಾ ಉಂಟು? ನಾವು ಇಂಪ್ರೂವ್ಮೆಂಟ್ ಆಗ್ತಿದ್ದೇವಂತೆ, ಮನುಷ್ಯನ ಆಯುಷ್ಯಗಳು ಕಡಿಮೆ ಆಗ್ತಾ ಬರ್ತಾ ಇದೆ. ಇದರ ಬಗ್ಗೆ ಚಿಂತನೆಗಳಿಲ್ಲ. ಯಾವ ಫುಡ್ಗಳು ಕ್ಯಾನ್ಸರ್ ಅದು ರೋಗಗಳು ಬರ್ತಿದೆ, ಕಾರಣ ಗೊತ್ತಿಲ್ಲ. ಯಾಕೆ ಇದು ಪ್ರಾಬ್ಲಮ್ ಹೇಳ್ತಿರೋದು? ಯಾಕಂತ ಹೇಳಿದ್ರೆ ಅಲ್ಲಿ ಯೋಗ್ಯರು ಹೋದ್ರೆ ಆ ಸಿಸ್ಟಮ್ ಒಂದು ಒಳ್ಳೆ ರೀತಿಯಲ್ಲಿ ಹೋಗ್ತದೆ. ಅಲ್ಲಿಗೆ ಯಾವಾಗ ಅಯೋಗ್ಯರು ಎಂಟ್ರಿ ಆಗ್ತಾರ, ಆ ಅಯೋಗ್ಯರಲ್ಲಿ ದುಡ್ಡು ಮಾಡುವ ಇದೇ ಇರ್ತದೆ ಹೊರತು ದುಡ್ಡು ಮಾಡುದು ಬಿಟ್ಟು ಬೇರೆ ಎಂತ ಸಹ ಚಿಂತನೆಗಳನ್ನು ಕೂಡ ಆತ ಮಾಡುದಿಲ್ಲ. ಮತ್ತೆ ಇಲ್ಲಿ ಒಬ್ರು ಶಿಕ್ಷಣ ಸಚಿವರಾಗಿ ನಾನು ಹೇಳ್ತಿರೋದು, ಯಾವುದೇ ರಾಜ್ಯದ ಅಥವಾ ಯಾವುದೇ ದೇಶದೊಂದು ಶಿಕ್ಷಣ ಅಂತ ಅಥವಾ ಬೇರೆ ಯಾವುದಾದ್ರೂ ಒಂದು ಹುದ್ದೆಯಲ್ಲಿ ಇದ್ದಾಗ, ಮಂತ್ರಿ ಇದ್ದಾಗ,
ಆ ಎಕ್ಸಾಮ್ ಒಂದು ಪ್ರಾಮುಖ್ಯತೆಯನ್ನು ಅವರು ಕೂಡ ತಿಳ್ಕೊಳ್ಬೇಕು. ಯಾಕಂತೇಳಿ ಇದು ಲೀಕ್ ಆದ್ರೆ ಇದರಿಂದ ಯಾವ ರೀತಿಯ ಪರಿಣಾಮ ಆಗ್ತದೆ, ಅದಕ್ಕೆ ಯಾವ ರೀತಿ ಇದು ಮಾಡ್ಬೇಕು. ನೀವು ಇದು ಈಗ ಅಂತಲ್ಲ, ಪ್ರಶ್ನೆ ಪತ್ರಿಕೆ ಮೊದಲ ಸಲ ಲೀಕ್ ಆದದ್ದು ಉದಾಹರಣೆ ಇದೆ. ಯಾಕಂತೇಳಿ ನಾನು ನನ್ನ ಜೀವನದಲ್ಲಿ ಒಂದು ರೈಲ್ವೆ ಎಕ್ಸಾಮ್ ಬರ್ದದ್ದು ಸಹ ನನ್ನ ನೆನಪಿಗೆ ಬರ್ತದೆ. ಯಾಕಂದ್ರೆ ಆಗ ಟಿಕ್ಕಿಂಗ್ ಇತ್ತು, ಈಗ ರೈಲ್ವೆ ಕಂಪ್ಯೂಟರ್ ಇದು ಮಾಡಿದ್ದಾರೆ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಮಾಡಿದ್ದಾರೆ. ಆಗ ಟಿಕ್ಕಿಂಗ್ ಇರುವಾಗ ನಮ್ಮ ಎದುರಿದ್ದ ಒಂದೇ ಒಂದು ಕ್ವಶನ್ ಪೇಪರ್ OMR ಗೆ ಟಿಕ್ ಆಗ್ತಾ ಇರ್ಲಿಲ್ಲ, ಬ್ಲಾಂಕ್ ಬಿಡ್ತಿದ್ದ. ಮತ್ತೆ ನಾವು ಹೊರಗೆ ಹೋಗಿ ಕೇಳಿದಾಗ ಅಲ್ಲ ಅದು ಸೆಟ್ಟಿಂಗ್ ಆಗಿದೆ ಅಂತ ಹೇಳ್ತಿದ್ದ. ನೋಡಿ ಇದು ಆನ್ಲೈನ್ ಟೆಸ್ಟ್ಗೂ ಮತ್ತೆ ಇಂತ ನಮ್ಮದು OMR ನಾವು ಟಿಕ್ ಆಗ್ತೇವಲ್ಲ, ಅಲ್ಲಿ ಅದು ಕೂಡ ಸಮಸ್ಯೆ ಇದೆ. ನೆಕ್ಸ್ಟ್ ಕಂಪ್ಯೂಟರ್ ಬೇಸ್ಡ್ ಈಗ ಇದು ನಡೀತಿರೋದು ಹೀಗೆ ಟಿಕ್ಕಿಂಗ್, ಅಂತ ಗೋಲ್ಮಾಲ್ಗಳು ಕೂಡ ನಡೀತದೆ. ಮತ್ತೆ ಗೋಲ್ಮಾಲ್ಗಳು ನಡೆಯುವ ರಾಜ್ಯಗಳನ್ನು ನೋಡಿ, ಬಿಹಾರದಲ್ಲಿ ನಡೆದಿದೆ. ಬಿಹಾರ ಅಲ್ಲಿ ಸ್ಪಷ್ಟತೆ ಸಿಗ್ತದೆ, ಅಲ್ಲಿ ಲೀಕ್ ಆಗ್ಲಿಕ್ಕೆ ಅದು ಎಲ್ಲ ವಿಷಯದಲ್ಲ ಆ ರಾಜ್ಯ ಹೇಳ್ಬೋದು. ಇಂಥದ್ರಲ್ಲಿ ಸ್ವಲ್ಪ ಎದುರು ಹೋಗುವ ವಿಷಯ ಪ್ರತಿ ವರ್ಷ ಸಾದಾಗ ಆ ರಾಜ್ಯದ ಇದು ಬರ್ತದೆ. ಯಾಕಂತ ಹೇಳಿದ್ರೆ ನೋಡಿ ಅಲ್ಲಿ ಯಾಕಾಗ್ತದೆ ಅಂತ ಹೇಳಿದ್ರೆ ಆ ಸಿಸ್ಟಮ್ಗೆ ನೋಡಿ ಅವರ ಎಂಟ್ರಿ ಆದ್ರೆ ನಾಳೆ ಈ ರೀತಿ ಲೀಕ್ ಆಗಿ ಒಬ್ಬ ಸಾಮಾನ್ಯ ಏನು ಒಂದು 10ನೇ ಕ್ಲಾಸ್ 8ನೇ ಕ್ಲಾಸ್ ಕಲಿತ ಮಕ್ಕಳಿಗೂ ಕ್ವಶನ್ ಪೇಪರ್ ಸಿಕ್ಕಿದ್ರೆ ಈಗ ನಮ್ಮ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಆನ್ಸರ್ ಸಿಗ್ತದೆ, ಎಲ್ಲ ಸಿಗ್ತದೆ. ಈಗ ಪ್ರತಿಯೊಂದಕ್ಕೆ ಆನ್ಸರ್ ಸಿಗ್ತದೆ, ಯಾರು ಕೂಡ ಡಾಕ್ಟರ್ ಆಗ್ಬೋದು. ನಾಳೆ ಅಂತವರು ಡಾಕ್ಟರ್ ಆದ್ರೆ, ಏನು ಯೋಗ್ಯ ಅಲ್ಲದವರು ಡಾಕ್ಟರ್ ಆದ್ರೆ ನಾಳೆ ದೇಶದ ಪರಿಸ್ಥಿತಿಯಲ್ಲಿ ಹೋಗ್ಬೋದು. ನಾವು ಮಾಡ್ತೇವೆ, ನಾವು ಕೆಲವಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ತೇವೆ, ಯಾವುದ್ರಲ್ಲಿ ಮಾಡ್ಬೇಕು ಅದರಲ್ಲಿ ಮಾಡ್ಬೇಕು ಹೊರತು ಇಂಥದ್ರಲ್ಲಿ ದೇಶದ ಭವಿಷ್ಯ ನಿಂತಿರುವ ವಿಷಯದಲ್ಲಿ ಯಾವತ್ತೂ ಕೂಡ ಇಂಥ ಇದನ್ನು ಮಾಡಬಾರ್ದು. ಮಕ್ಕಳ ಇದರಿಂದ ಪ್ರಕಾರ ನನ್ನ ಪ್ರಕಾರ ರಾಜೀನಾಮೆ ಇವತ್ತೊಂದು ವಿಷಯ ಆಯ್ತು. ಮತ್ತೊಂದು ವಿಷಯ ಹೇಳ್ತೇನೆ ನಿಮಗೆ, ಈ ಹೋರಾಟದಲ್ಲಿ ಬೇರೆ ವಿಧಗಳಿವೆ. ಇವತ್ತು ನನ್ಗೊಂದು ಮಧ್ಯಾಹ್ನ ಒಂದು ಆದ ಘಟನೆ ಹೇಳ್ತೇನೆ. ಒಬ್ರು ನನ್ನಲ್ಲಿ ಬಂದು ಮಾತಾಡಿದ್ರು, ಅದು ದೀಪಣ್ಣ ನೀವೆಂತದು ನೀಟ್ ಎಕ್ಸಾಮ್ ಇದು ಅದೆಲ್ಲ ಒಟ್ರಾಸಿ ದಾರಿ ತಪ್ಪಿ ಎಲ್ಲ ಹೋಗ್ತಾ ಉಂಟು, ಅದೆಲ್ಲ ಸರಿಯಲ್ಲ ಅಂತ ಹೇಳಿದ್ರು. ದಾರಿ ತಪ್ಪಿ ಹೋಗ್ತುಂಟು ಬೇರೆ, ನಾನು ಹೌದು ಸರಿಯಲ್ಲ, ದಾರಿ ತಪ್ಪಿ ಹೋಗುದೆಲ್ಲ ಸರಿಯಲ್ಲ. ಹಾಗೆ ಡಿಸ್ಕಷನ್ ಮಾಡಿದ್ರು. ಡಿಸ್ಕಷನ್ ಮಾಡ್ತಾ ಮತ್ತೆ ಕೇಳಿದೆ ನೀಟ್ ಎಕ್ಸಾಮ್ ಯಾವ್ದಕ್ಕದು ಯಾವ್ದು ಎಂತ ವಿಷಯ ಕೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು ನೀಟ್ ಎಕ್ಸಾಮ್ ಅದು ಮಕ್ಕಳ ಸ್ಕಾಲರ್ಶಿಪ್ ಇದಕ್ಕೆ ಅಂತ ಹೇಳಿದ್ರು. ಅಂದ್ರೆ ಪರಿಸ್ಥಿತಿ ಅಂದ್ರೆ ಎಕ್ಸಾಮ್ ಯಾವ್ದಕ್ಕಂತ ಕೆಲವರಿಗೆ ಗೊತ್ತಿಲ್ಲ, ಯಾವ್ದಂತಲೇ ಗೊತ್ತಿಲ್ಲ, ಯಾಕೆ ಎಕ್ಸಾಮ್ ಸ್ಕಾಲರ್ಶಿಪ್. ಅದಕ್ಕೆ ನಾನು ಕೇಳಿದೆ ಹಾಗಾದ್ರೆ ಸ್ಕಾಲರ್ಶಿಪ್ ಆದ್ರೆ ಎಂತ ಅದು ಕಾಂಗ್ರೆಸ್ನವರದು ಅಂದ್ರೆ ಬಿಜೆಪಿ ಅವರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಿದ್ದಾರಂತೆ, ಅದಕ್ಕೆ ಇವರದು ಆ ರೀತಿ. ಅಂದ್ರೆ ಕೆಲವೊಮ್ಮೆ ಹೋರಾಟಗಳೇನಕ್ಕೆ ಒಳ್ಳೆ ಮನಸ್ಸಿನ ವಿದ್ಯಾರ್ಥಿಗಳು ಕೂಡ ಇದ್ದಾರೆ, ನಾನು ಹೇಳುದಿಲ್ಲ ಎಲ್ಲ ಒಳ್ಳೆಯ ಮನಸ್ಸಿನ ವಿದ್ಯಾರ್ಥಿಗಳು ಹೋರಾಟಕ್ಕೆ ಬಂದಿದ್ದಾರೆ. ಮತ್ತೆ ಒಂದು ಹೋರಾಟ ಆದಾಗ ಒಂದು ತಿಳ್ಕೊಳ್ಬೇಕೇನಂತ ಹೇಳಿದ್ರೆ ನಾವು ಒಂದು ಒಳ್ಳೆ ರೀತಿಯಲ್ಲಿ ಹೋರಾಟ ಮಾಡುವಾಗ ಆ ಹೋರಾಟದಿಂದ ಲಾಭ ಯಾರಿಗಿದೆ? ಒಳ್ಳೆ ರೀತಿಯಲ್ಲಿ ನಾವು ಒಂದು ಹೋರಾಟ ಮಾಡ್ತೇವೆ, ಅದರಲ್ಲಿ ಲಾಭ ಯಾರಿಗಿದೆ? ಆ ಹೋರಾಟವನ್ನು ಹಾಳು ಮಾಡೋದ್ರಿಂದ ಲಾಭ ಯಾರಿಗಿದೆ? ಇದನ್ನು ಸ್ವಲ್ಪ ಯೋಚಿಸ್ಕೋಬೇಕಾಗ್ತದೆ. ಕೆಲವೊಮ್ಮೆ ಏನಾಗ್ತದೆ ಗೊತ್ತಾ ಪರಿಸ್ಥಿತಿ, ಯಾವುದೇ ಒಂದು ಹೋರಾಟಗಳನ್ನು ನಡೆಸುವಾಗ ಅಲ್ಲಿ ಕೆಲವರು ಬೇರೆಯವರು ಸೇರಿ ಕೂಡ ಹೋರಾಟವನ್ನು ಹಾಳು ಮಾಡ್ತಾರೆ. ಅದನ್ನು ಇಲ್ಲ ಅಂತ ನಾನು ಹೇಳುದಿಲ್ಲ. ಕೆಲವು ಹೋರಾಟಗಳಲ್ಲಿ ಬೇರೆಯವರು ದಾರಿ ತಪ್ಪಿಸ್ಲಿಕ್ಕೆ ಹಾಳು ಮಾಡ್ಲಿಕ್ಕೆ ಅಂತ ಬರ್ತಾರೆ. ಕೆಲವರಿಗೆ ಹೋರಾಟದ ABCD ಗೊತ್ತಿರುವುದಿಲ್ಲ, ಬರ್ತಾರೆ ಜಾಲಿ ಬಂದು ಒಂದು ಇದು ಮಾಡುದು, ಒಡಿಯುದು, ಬಡಿಯುದು, ಜೈ ಹೇಳುದು, ಮೊನ್ನೆ ನೋಡಿರ್ಬೋದು ನೀರು ಚೆಲ್ಲುದು ಅಂತದೆಲ್ಲ. ನಿಮ್ಗೆ 100% ನಾನು ಹೇಳ್ತೇನೆ, ವಿದ್ಯಾರ್ಥಿ ಇದರಲ್ಲಿ ನಾವು ಕೂಡ ಇರುವಾಗ, ನಾವು ಸ್ಟ್ರೈಕ್ ಇರುವಾಗ ನಮ್ಮದ್ರಲ್ಲಿ ಕೆಲವೊಮ್ಮೆ ನಮ್ಮದು ಸಹ ಹೇಳ್ತೇವೆ. ನಾವೊಂದು 15-16 ವರ್ಷ ಇರುವಾಗ ಸ್ಟ್ರೈಕ್ಸ್ ಅಂತ ಹೇಳುವ ಸ್ಟ್ರೈಕ್ ಇದೆಲ್ಲ ಆಗುವಾಗ ನಾವೆಂತ ಯೋಚಿಸಿದ್ದೇವೆ, ನಮ್ಗೆ ಅದ್ರ ಉದ್ದೇಶ ಗೊತ್ತಿಲ್ಲ. ರಜಾ ಇನಿ ಪೋರ ಪಿದೈ ಪೋರ ಪೋಪಿನಿ ನೀ ಪೂರ ಸೇರು ಅಲ್ಲಿ ಜೈ ಎಂತ ಹೇಳ್ತಾರೆ ವಿಷಯ ಗೊತ್ತಿಲ್ಲ. ಒಬ್ಬ ನಾಯಕ ಇದ್ರೆ ನಾಯಕ ಸರಿದ್ರೆ ಆಗ್ತದೆ, ನಾಯಕ ಮಿನಿಯಲ್ಲಿ ಇದಾದ್ರೆ ನಾವು ಅವನಿಗೆ ಜೈಯೇ ಹೇಳುದಲ್ಲಿ, ಜೈ 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 ಅಂತ. ಮೂಡಬಿದ್ರೆಯಲ್ಲಿ ನಮ್ಗೆ ಒಂದು ಘಟನೆ ಆಗಿತ್ತು ಅಂತೇಳಿ ನಮ್ಮ ಕಾಲೇಜಲ್ಲೆಲ್ಲ ಹೋರಾಟಕ್ಕೆಲ್ಲ ಹೋದೆವು. ಅಲ್ಲಿ ಒಂದು ಬಸ್ಸಿನ ಆಕ್ಸಿಡೆಂಟ್ ಆಗಿ ಬಸ್ಸನ್ನೇ ಮಗಚಿ ಹಾಕಿದೆವು ನಾವು. ಅಲ್ಲಿ ಕಾಲೇಜಲ್ಲಿ ಕೆಲವರು ಮಗಚಿ ಎಲ್ಲ ಹಾಕಿದ ನಂತರ ವಿದ್ಯಾರ್ಥಿಗಳ ಮೇಲೆ ಕೇಸ್ ಆಯ್ತು. ಅವರಿಗೂ ಸಹ ಗೊತ್ತಿರ್ಲಿಲ್ಲ ಈ ರೀತಿ ಆಗ್ಬಹುದಂತ. ಅಂತ ಹೇಳಿದ್ರೆ ಅಲ್ಲಿ ಯಾವ ರೀತಿ ಆಗ್ತದೆ, ನಮ್ಮ ಒಂದು ನಾಯಕ ಯಾವ ರೀತಿ ಇರ್ತಾನೆ, ಅಷ್ಟು ಒಂದು ಜನರನ್ನು ಕೊಂಡೋಗುವಾಗ ಯಾವ ರೀತಿ ಕೊಂಡೋಗ್ಬೇಕು, ಅಲ್ಲಿ ಯಾವುದೇ ಅನಾಹುತ ಆಗ್ಬಾರ್ದು. ನಾನು ಹೇಳುದು ಹೋರಾಟ ಮಾಡ್ಲೇಬೇಕು. ಈ ವಿಷಯದಲ್ಲಿ ಹೋರಾಟ ಮಾಡಿದಲ್ಲಿ ಯಾವುದೇ ತಪ್ಪಿಲ್ಲ. ಆಗ ಹೋರಾಟದಿಂದ ಬೇರೆ ವಿಷಯಗಳಿದಾಗಬಾರ್ದು. ಯಾವಾಗ ನಮ್ಮಲ್ಲಿ ಅಲ್ಲಿ ನೆಗೆಟಿವ್ಸ್ಗಳು ಒಂದೊಂದು ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತಾ, ಆಗ ಹೋರಾಟಗಳ ಉದ್ದೇಶ ಬೇರೆ ರೀತಿಯಾಗಿ ಹೋಗ್ತದೆ. ದೇಶದ ವಿರುದ್ಧ ಹೋಗ್ತಿದ್ದಾರಾ, ಧರ್ಮದ ವಿರುದ್ಧ, ಆ ರೀತಿ ಬರ್ತದೆ. ಅದಕ್ಕೆ ನಾವು ಅವಕಾಶ ಕೊಡದೆ ಆ ಹೋರಾಟಗಳನ್ನು ಮಾಡಬೇಕು. ಮತ್ತೆ ಈ ವಿಷಯದಲ್ಲಿ ನಾನು ಒಂದು ಹೇಳುದಂತ ಹೇಳಿದ್ರೆ, ಇವರ ರಾಜೀನಾಮೆ ನಿಜವಾಗಿ ಇದೊಂದು ಬಹಳ ಖುಷಿಯ ವಿಷಯ. ಈ ಖುಷಿಯ ವಿಷಯ ಪ್ರತಿಯೊಂದಕ್ಕೆ ಅಪ್ಲೈ ಆಗ್ಬೇಕು. ನಾನು ಖಾಲಿ ಒಂದು ಪಕ್ಷಕ್ಕಂತಲ್ಲ, ಪ್ರತಿ ಪಕ್ಷದ ಪ್ರತಿ ರಾಜಕಾರಣಿಗಳಿಗೂ ಇದು ಅಪ್ಲೈ ಆಗ್ಬೇಕು. ತಪ್ಪಾದಾಗ ಅದಕ್ಕೆ ರೆಡಿ ಇರಬೇಕು, ಬಿಟ್ಟು ಕೊಡ್ಲಿಕ್ಕೆ ಸೀಟ್ ಬಿಟ್ಟು ಕೊಡ್ಲೇಬೇಕು. ಯಾಕಂದ್ರೆ ಅವನ ಜವಾಬ್ದಾರಿ. ಅವನಿಗೆ ಒಂದು 2-3 ದಿವಸ ನಿದ್ದೆ ಬಿಟ್ಟು ಇರ್ಲಿಕ್ಕಾಗಲ್ವಾ? ಪ್ರಶ್ನೆ ಪತ್ರಿಕೆ ಆ ಜವಾಬ್ದಾರಿ ಬಂದಾಗ ಅಷ್ಟು ದಿವಸ ಅವ್ರು ನಿದ್ದೆ ಬಿಟ್ಟಿರ್ಬೇಕು. ಮತ್ತೊಂದು ತಿಳ್ಕೊಳ್ಳಿ, ಇದೇ ಪ್ರಶ್ನೆ ಪತ್ರಿಕೆ ವಿಷಯದಲ್ಲಿ ಚೀನಾದಲ್ಲಿ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಆಗ್ತದೆ. ಆ ಎಂಟ್ರೆನ್ಸ್ ಎಕ್ಸಾಮ್ ಆಗುವಾಗ ಅದಕ್ಕೆ ಅಲ್ಲಿ ಚೀನಾದಲ್ಲಿ ಮಿಲಿಟರಿ ಪಡೆ ಹೋಗ್ತದೆ. ಅದಕ್ಕೆ ಅಷ್ಟು ಭದ್ರತೆ ಕೊಟ್ಟು ಆ ಕ್ವಶನ್ ಪೇಪರ್ ಅನ್ನು ಅಷ್ಟು ಇದು ಮಾಡ್ತಾರೆ. ಬೇಡ, ಚುನಾವಣೆ ಆಗುವಾಗ ಎಷ್ಟು ಚಂದದಲ್ಲಿ ಇರ್ತದೆ, ಮೆಷಿನ್ ಹಿಂದೆ ಪೊಲೀಸ್, ಇಲ್ಲಿ ಯಾಕೆ ಅದು ಮಾಡ್ತಿಲ್ಲ? ಇದು ದೇಶದ ಭವಿಷ್ಯ. ಇವರು ಇದನ್ನೆಲ್ಲ ಸರಿ ಮಾಡ್ತಾ
ಮುಂದೆ ಎಂತ ಇದಕ್ಕೆ ಸರಿ ಮಾಡ್ಲಿಕ್ಕೆ ಆಗ್ತದೆ ಇದ್ರ ಬಗ್ಗೆ ಯೋಚಿಸಬೇಕು, ಮತ್ತೆ ಮುಂದೆ ಈ ರೀತಿ ಆಗ್ಲಿಕ್ಕೆ ಅವಕಾಶ ಕೊಡಬಾರ್ದು. ಓಕೆ, ಎಸ್, ಇದು ದೀಪ ಶೆಟ್ಟಿಗರ ಫಸ್ಟ್ ರಿಯಾಕ್ಷನ್. ಜೊತೆಗೆ ತಮ್ಮ ಕರೆಗಳನ್ನ, ತಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ, ತಮ್ಮ ಅಭಿಪ್ರಾಯವನ್ನು ಕೂಡ ಇನ್ನು ಮುಂದಕ್ಕೆ ನಾನು ತೆಗೆದುಕೊಳ್ತೀನಿ. ಎಸ್, ಕರೆ ಮಾಡಿ ಅಂಡ್ ಮಾತಾಡಿ ಇನ್ನು ಮುಂದಕ್ಕೆ ತಮ್ಮ ಕರೆಗಳನ್ನು ಕೂಡ ತೆಗೆದುಕೊಳ್ತೀನಿ. ಅದೇ ರೀತಿ ನಾನು ಎಸ್ ಸಾಯಿಲ್ ಅವ್ರ ಜೊತೆ ಕೇಳಬೇಕು, ಇಷ್ಟು ತುಂಬಾ ದೊಡ್ಡ ಮಟ್ಟದಲ್ಲಿ ರೆಸ್ಪಾನ್ಸ್ ಸಿಗೋದಕ್ಕೆ ಈ ಒಂದು ಹೋರಾಟಕ್ಕೆ ಏನ್ ಕಾರಣ ಆಗಿರ್ಬೋದು ಅಂತ ಅನ್ಕೊಳ್ತೀರಿ? ಏನು ಕಾರಣ ಅಂದರೆ ಅವು ದಿನಾಂಕ 20ಕ್ಕೆ ನೋಡಿರ್ಬೋದು ದಿಲ್ಲಿಯಲ್ಲಿ ಏನಾಗಿತ್ತು ಅಂತ. ಇಷ್ಟು ಆಲ್ಮೋಸ್ಟ್ ಒಂದು ತಿಂಗಳಿಂದ ಹೋರಾಟ ಕೂತಿದ್ದಾರೆ ಇಲ್ಲಿ. ಯಾಕೆ? ವಿದ್ಯಾರ್ಥಿಗಳ ಒಂದು ಫ್ಯೂಚರ್ಗೋಸ್ಕರ ಒಂದು ರೆಸಿಗ್ನೇಷನ್ ಕೊಡಬೇಕಂತ. ಆದರೆ ಡೆಲ್ಲಿ ಪೊಲೀಸ್ ಮಾಡಿರುವಂಥ ಒಂದು ಅತ್ಯಾಚಾರ ಇದೊಂದು ಮಾಡಿದ್ದಾರೆ ಇವರ ಈ ಹುಡುಗರ ಮೇಲೆ ಆಗಿರಲಿ ಅಥವಾ ಹುಡುಗಿಯರ ಮೇಲೆ ಆಗಿರಲಿ, ಲಾಠಿ ಚಾರ್ಜ್ ಆಗಿರಲಿ, ಅದು ತುಂಬ ನೋವು ತಂದಿದೆ ಜನರಿಗೆ. ಜನರು ಜವಾಬ್ದಾರಿ ಕೇಳ್ತಾ ಇದ್ದಾರೆ, ಬೇನೆ ಕೇಳ್ತಾ ಇಲ್ಲ. ಒಂದು ರಿಫಾರ್ಮೇಷನ್ ತನ್ನಿ ನಮಗೆ ಇದರಲ್ಲಿ, ನಮಗೊಂದು ಈ ಹೋರಾಟ ಏನದಕ್ಕೊಂದು ಫಲ ಬರಬೇಕು. ಅದಕ್ಕೋಸ್ಕರ 20ಕ್ಕೆ ಏನು ಸಂಸತ್ ಚಾಲು ಅಂತ ಮಾಡಿದ್ರು, ಅದಕ್ಕೋಸ್ಕರ ಒಂದು ಇದು ಮಾಡಿದ್ರು. ಮೋರ್ ಓವರ್ ಯಾವುದಕ್ಕಿಂತ ಹೆಚ್ಚು ಇಲ್ಲಿ ಕೂಡ ನಾವು ಮಂಗಳೂರು ಒಂದು ವಿದ್ಯಾಕಾಶಿಯಾಗಿದೆ. ಇಲ್ಲಿ ಎಷ್ಟೋ ಸ್ಟೂಡೆಂಟ್ಸ್ ಇದ್ದಾರೆ. ತಾವು ನೋಡಿರುವಂತೆ ಎಲ್ಲ ಮೆಡಿಕಲ್ ಕಾಲೇಜ್ಗಳು ಇಲ್ಲಿದೆ. ಎಷ್ಟೋ ಸ್ಟೂಡೆಂಟ್ಸ್ ನೀಟ್ ಬರೆದು ಇಲ್ಲಿ ಬರ್ತಾರೆ. ಹಾಗಾಗಿ ಎಷ್ಟೋ ಸ್ಟೂಡೆಂಟ್ಸ್ ಪಾಪ್ಯುಲೇಷನ್ ಇಲ್ಲಿದೆ. ಆವಾಗ ಇವತ್ತು ಸೋಷಿಯಲ್ ಮೀಡಿಯಾದಿಂದ ಎಷ್ಟೋ ಜನ ನೋಡಿ ನಾವು ಬರಬೇಕು, ಇದೊಂದು ಐತಿಹಾಸಿಕವಾದಂಥ ಒಂದು ಕ್ಷಣ, ಇದನ್ನು ಮಿಸ್ ಮಾಡಬಾರ್ದು ಅಂತ ಎಲ್ಲರೂ ಕೂಡ ಸ್ವಯಂ ಆಗಿ ತನ್ನ ಇದರ ಇಚ್ಛೆಯಿಂದ ಬಂದಿದ್ದಾರೆ. ಇದೊಂದು ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ನಂಬರ್. ಆದ್ರೆ ಮಂಗಳೂರು ಪೊಲೀಸ್ ಅವರಿಗೆ ಒಂದು ಧನ್ಯವಾದವನ್ನು ಹೇಳ್ತೇವೆ. ತುಂಬಾ ವೆಲ್ ಮ್ಯಾನೇಜ್ ಮಾಡಿದ್ದಾರೆ ಇದನ್ನು. ಓಕೆ, ಎಸ್, ಏನಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ಒಂದು ನ್ಯಾಯ ಸಿಗ್ಬೇಕು ಅನ್ನೋ ನಿಟ್ಟಿನಲ್ಲೇ ಬಹಳಷ್ಟು ಜನರು ಸೇರಿರುವಂತಹ ಒಂದು ವಿಚಾರ. ಯಾಕಂದ್ರೆ ಇದು ಪ್ರತಿಭಟನೆಯ ವಿಚಾರವಾಗಿ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ದಟ್ಸ್ ವೈ ಐ ಆಮ್ ಆಸ್ಕಿಂಗ್ ವಿತ್ ಯು. ಎಸ್, ವೈ ಈ ಒಂದು ಪ್ರತಿಭಟನೆ ವಿದ್ಯಾರ್ಥಿ ಸಮೂಹ ತಾವುಗಳು ಸೇರ್ಲಿಲ್ಲ, ಒಂದು ವಿದ್ಯಾರ್ಥಿ ವರ್ಗ ಮಾತ್ರ ಸೇರಿರುವಂತದ್ದು, ಇದಕ್ಕೆ ತಾವುಗಳು ಸೇರ್ಲಿಲ್ಲ. ಸೊ ದಟ್ಸ್ ವೈ ಐ ಆಮ್ ಆಸ್ಕಿಂಗ್ ವಿತ್ ಯು, ಯಾಕೆ ಈ ಹೋರಾಟ, ಯಾಕೆ ಈ ಪ್ರತಿಭಟನೆ ಇಷ್ಟು ತೀವ್ರ ಸ್ವರೂಪವನ್ನ ಅಥವಾ ಈ ಒಂದು ರೆಸ್ಪಾನ್ಸ್ ಅನ್ನ, ಹ್ಯೂಜ್ ರೆಸ್ಪಾನ್ಸ್ ಅನ್ನ ಪಡೆದುಕೊಂಡಿದೆ? ಏನ್ ಹೇಳ್ತೀರಿ? ಯಾಕಂದ್ರೆ ಇದು ಐತಿಹಾಸಿಕ ಪ್ರತಿಭಟನೆ, ಸಾಮಾನ್ಯ ಅಲ್ಲ. ಯಾಕಂದ್ರೆ ವಿದ್ಯಾರ್ಥಿ ದೇಶದಲ್ಲಿ ನೋಡಿದಾಗ, ನಮ್ಮ ದೇಶದಲ್ಲಿ ಕೆಲವು ಪ್ರತಿಭಟನೆ ಗಮನಿಸಿದಾಗ, ದಟ್ಸ್ ವೈ. ಅಲ್ಲ, ನೀಟ್ ವಿಷಯದಲ್ಲಿ ನಾವು ಹೋರಾಟ ಮಾಡಿಲ್ಲ ಅಂತಲ್ಲ. ನಾವು ಈ ಮೂಮೆಂಟ್ ಏನಿತ್ತು ಅದ್ರಲ್ಲಿ ನಾವು ಕೈ ಜೋಡಿಸಿಲ್ಲ, ಅದು ಸತ್ಯ. ಆದ್ರೆ ನೀಟ್ ವಿಷಯವನ್ನ ಗಮನಿಸಿದ್ರೆ, 3ಗೆ ಲೀಕ್ ಆಯ್ತು, 12ಕ್ಕೆ ಲೀಕ್ ಆಗಿದೆ ಅಂತ ಹೇಳಿ ಗೊತ್ತಾಯ್ತು. 13ಕ್ಕೆ ವಿದ್ಯಾರ್ಥಿ ಪರಿಷತ್ ವತಿಯಿಂದ NTA ಕಚೇರಿಗೆ ಮುತ್ತಿಗೆ ಹಾಕಿದ್ವಿ. ನಾವು ಯಾರು ಅಕೌಂಟೇಬಲ್ ಅನ್ನುವಂಥದ್ದನ್ನು ಕೇಳಿದ್ವಿ. NTA ಪ್ರೆಸಿಡೆಂಟ್ ಚೇರ್ಮನ್ ಯಾರಿದ್ದಾರೆ ಅವರು ರಾಜೀನಾಮೆ ಕೇಳಿದ್ವಿ. ಆದ್ರೆ ಅಲ್ಲಿ ಸರ್ಕಾರ ನಮ್ಗೆ ಇದರನ್ನೆಲ್ಲ ಕನ್ಸಿಡರ್ ಮಾಡಿ, ನಮ್ಮ ಬೇಡಿಕೆಗಳನ್ನ ಕನ್ಸಿಡರ್ ಮಾಡಿ ಸರ್ಕಾರ ಹೇಳ್ತು ನಾವು ಇದನ್ನ CBIಗೆ ವಹಿಸ್ತಾ ಇದ್ದೇವೆ, ಮುಂದಿನ ವರ್ಷದಿಂದ ಕಂಪ್ಯೂಟರೈಸ್ಡ್ ಮಾಡ್ತೇವೆ. ಜೊತೆಗೆ CBI ಎನ್ಕ್ವೈರಿಯಲ್ಲಿ ಈಗಾಗಲೇ 13 ಅಂದ್ರೆ ಒಂದು 10 ದಿವಸದ ನಂತರ 10 ಜನರನ್ನ ಅರೆಸ್ಟ್ ಮಾಡಲಾಗಿದೆ. ಅವರನ್ನ ಈಗೇನು ಪ್ರಿವೆನ್ಷನ್ ಆಫ್ ಪಬ್ಲಿಕ್ ಎಕ್ಸಾಮಿನೇಷನ್ ಮಿಸ್ಯೂಸ್ ಆಕ್ಟ್ ಇದೆ ಅದರ ಅಂಡರಲ್ಲಿ ಲೇಬಲ್ ಮಾಡ್ತೇವೆ ಅಂತೇಳಿ. ಈ ಸಂದರ್ಭದಲ್ಲಿ ವಿದ್ಯಾರ್ಥಿ ಪರಿಷತ್ ಒಂದು ಸಿಸ್ಟಮ್ ನ ಬದಲಾವಣೆ ಇತ್ತು. ಈಗ ಕಂಪ್ಯೂಟರೈಸ್ ಇರ್ಲಿಲ್ಲ, ನೆಕ್ಸ್ಟ್ ವರ್ಷದಿಂದ ಆಗ್ತಾ ಇದೆ ಅಂತ ಹೇಳಿದ್ರೆ ಒಳ್ಳೆ ವಿಷಯ, ಸ್ವಾಗತ ಮಾಡುವಂತ ವಿಷಯ. CBI ಎನ್ಕ್ವೈರಿ, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳು, ಇದೆಲ್ಲ ಒಳ್ಳೆ ವಿಷಯ. ವಿದ್ಯಾರ್ಥಿ ಪರಿಷತ್ ನೋಡಿ, ಅನೇಕ ಸಂಘಟನೆಗಳಿದೆ, ವಿಷಯ ಆಧಾರಿತ ಸಂಘಟನೆಗಳು. ಆದ್ರೆ ವಿದ್ಯಾರ್ಥಿ ಪರಿಷತ್ ಒಂದು ಸಮಾಜದಲ್ಲಿರುವಂತ ಶೈಕ್ಷಣಿಕ ಸಾಮಾಜಿಕ ವಿಷಯವನ್ನೆಲ್ಲವನ್ನು ಕನ್ಸಿಡರ್ ಮಾಡಿಕೊಂಡು ಒಂದು ವಿಷಯಕ್ಕೆ ಸೊಲ್ಯೂಷನ್ ಸಿಗ್ಲಿಕ್ಕೆ ಆಗ್ತಾ ಇದೆ ಅನ್ನುವಂತ ಹೇಳಿದಂತ ಸಂದರ್ಭದಲ್ಲಿ ನಾವು ಇದನ್ನ ಇನ್ನೊಂದು ಹೈಯರ್ ಲೆವೆಲ್ ಅಲ್ಲಿ ಅಂತ ಹೇಳಿದ್ರೆ ಎಕ್ಸಾಮಿನೇಷನ್ ರಿಫಾರ್ಮ್ಸ್ ಗಳನ್ನ ಏನ್ ಮಾಡಬಹುದು ಕೇಂದ್ರ ಸರ್ಕಾರದ ವತಿಯಿಂದ. ಇವತ್ತು ಲೀಕ್ ಆಗ್ತಾ ಇರುವಂತದ್ದು ನೀಟ್ ಎಕ್ಸಾಮ್ಸ್ ಆಗಿರಲಿ, ಸೆಂಟ್ರಲ್ ಗವರ್ಮೆಂಟ್ ಎಕ್ಸಾಮ್ಸ್ ಆಗಿರ್ಲಿ ಅಂತಲ್ಲ. ಇವತ್ತು ನಮ್ಮ ಸ್ಟೇಟ್ ಪಬ್ಲಿಕ್ ಎಕ್ಸಾಮಿನೇಷನ್ಸ್ ಏನಿದೆ, KPSC, UPL ನೋಡಿದ್ವಿ, UPSC, ಈ ತರದ ಅನೇಕ ಎಕ್ಸಾಮ್ಸ್ ಗಳಿದೆ. ಈ ಎಲ್ಲ ಎಕ್ಸಾಮ್ಸ್ ಗಳನ್ನ ಲೀಕ್ ಅನ್ನ ತಡೆ ಕಟ್ಟಲಿಕ್ಕೆ ಒಂದು ಹೈಯರ್ ಲೆವೆಲ್ ಅಲ್ಲಿ ಕಮಿಟಿ ಮಾಡಬಹುದಾ? ಈ ರೀತಿಯಾದಂತಹ ಒಂದು ಚರ್ಚೆಯಲ್ಲಿ ಸಾತ್ವಿಕ ಚರ್ಚೆಯನ್ನು ವಿದ್ಯಾರ್ಥಿ ಪರಿಷತ್ ಕೇಂದ್ರದ ಜೊತೆ ಮಾಡ್ತಾ ಇತ್ತು. ಆದ್ರೆ ಒಂದು ಅಲ್ಪಕಾಲೀನ ಒಂದು ವಿಷಯಕ್ಕಾಗಿ ಇನ್ಸ್ಟಾಗ್ರಾಮ್ ನ ಮುಖಾಂತರ ಹುಟ್ಟಿಕೊಂಡಂತ ಒಂದು ಏನು ಮೂಮೆಂಟ್ ಅಂತ ಏನ್ ಕರೀತಾರೆ, ಇದರಲ್ಲಿ ಅನೇಕ ಶಕ್ತಿಗಳು ಕೈ ಜೋಡಿಸ್ತು. ಇವತ್ತು ಹೋರಾಟದ ನಿಜ ಸ್ವರೂಪವನ್ನ ಹೇಳಬೇಕು ಅಂತ ಹೇಳಿದ್ರೆ, ಇವತ್ತು ಹೋರಾಟ 30 ದಿವಸದಿಂದ ಆಗ್ತಾ ಇತ್ತು ಅಂತ ಹೇಳ್ತಾರೆ. ಪಾರ್ಲಿಮೆಂಟ್ಗೆ ಮುತ್ತಿಗೆ ಹಾಕ್ತೀವಿ ಅಂತ ಬಂದದ್ದು ಯಾವಾಗ? ಪಾರ್ಲಿಮೆಂಟ್ ಸೆಷನ್ ನ ಹಿಂದಿನ ದಿವಸ, ಪಾರ್ಲಿಮೆಂಟ್ ಸೆಷನ್ ಅವತ್ತು. ಇವತ್ತು ಪಾರ್ಲಿಮೆಂಟ್ ಸೆಷನ್ ನಲ್ಲಿ 144 ಸೆಕ್ಷನ್ ಇದೆ ಅನ್ನುವಂಥದ್ದು ಒಬ್ಬ ವಿದ್ಯಾರ್ಥಿಗೆ ಗೊತ್ತಿರಬೇಕಾದಂತ ವಿಷಯ. ಇವರು ಅಲ್ಲಿ ಬಂದಾಗ ವಿದ್ಯಾರ್ಥಿಗಳನ್ನು ಚದುರಿಸ್ಲಿಕ್ಕೆ ಲಾಠಿ ಚಾರ್ಜ್ ಮಾಡಿದ್ರೆ ಅದು ನಮ್ಮ ಮೇಲೆ ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂತ ಹೇಳಿದ್ರು. ಇವರು ಪೊಲೀಸರ ಮೇಲೆ ಮಾಡಿದಂತ ಅನ್ಯಾಯಗಳು, ಅಲ್ಲಿ ಇದ್ದಂತ ಸೇನೆಯ ಮೇಲೆ ಮಾಡಿದಂತ ಅನಾಚಾರಗಳನ್ನ ಯಾರಿಗೆ ಹೇಳುವಂಥದ್ದು? ಇದನ್ನ ಒಂದು ಮೊಬಿಲೈಸ್ ಮಾಡಿಕೊಂಡು ಆ ಮೂಮೆಂಟ್ ಅನ್ನ ಕಟ್ಟುವಲ್ಲಿ ಒಂದಷ್ಟು ದೇಶ ಇವತ್ತಿಗೆ ನ್ಯೂಸ್ ಬರ್ತಾ ಇದೆ, ಒಂದಷ್ಟು ಕತ್ತಾರ್ನಿಂದ ಫಂಡಿಂಗ್ ಬರ್ತಾ ಇದೆ. ಇದಕ್ಕೆ USA ಪ್ರೆಸಿಡೆಂಟ್, USA ಪ್ರಜೆಗಳು ಅಂತ ಯಾರಿದ್ದಾರೆ
ಅವರುಗಳಿದ್ದಾರೆ. FCRA ಬಿಲ್ ಅನ್ನ ಭಾರತ ತರಲಿಕ್ಕೆ ಹೊರಟಿತ್ತು. ಅಮೆರಿಕದಿಂದ FCRA ಬಿಲ್ಲಿಗೆ ಅನೇಕ ವಿರೋಧ ಬಂತು. ಟ್ರಂಪ್ನಿಂದ ಹಿಡಿದು ಅನೇಕ MP ಗಳು ಅದನ್ನು ವಿರೋಧ ಮಾಡ್ತಾ ಇದ್ದಾರೆ. ಆದ್ರೆ ಭಾರತ ಯಾವುದಕ್ಕೂ ಬಗ್ತಾ ಇಲ್ಲ. ಈ ಪಾರ್ಲಿಮೆಂಟ್ ಸೆಷನ್ ಅಲ್ಲಿ ಅದನ್ನ ಮಂಡಿಸ್ತೇವೆ ಅಂತ ಹೇಳಿದಂತ ಸಂದರ್ಭದಲ್ಲಿ ದೇಶದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಗೆ ಒಂದು ನೆಪ ಬೇಕಿತ್ತು, ಅದಕ್ಕೊಂದು ಮೂಮೆಂಟ್ ಬೇಕಿತ್ತು. ಅದನ್ನ ಕಟ್ಟುವಂತ ಕೆಲಸವನ್ನ ಬಾಸ್ಟನ್ ಯೂನಿವರ್ಸಿಟಿಯಲ್ಲಿ ಕೂತಂತ ಅಮೆರಿಕದ ಬಾಸ್ಟನ್ ಯೂನಿವರ್ಸಿಟಿಯಲ್ಲಿ ಕೂತಂತ ಅಭಿಜಿತ್ ದೀಪ್ಗೆ ಮಾಡಿದ. ಅದಕ್ಕೆ ನಮ್ಮೆಲ್ಲ ಏನು ಹುಡುಗರಿದ್ದಾರೆ, ನಮ್ಮೆಲ್ಲ ಯುವಕರು, ಒಂದು ಬ್ರೈನ್ ವಾಶ್ ಯೂತ್ಸ್ ಅಂತ ಏನಿದ್ದಾರೆ ಅವರು ಸೇರ್ಕೊಂಡ್ರು. ನಾನು ಹೇಳ್ತಾ ಇರುವಂತದ್ದು ನೀಟ್ನಲ್ಲಿ ಶಿಕ್ಷಣ ಸಚಿವರ ರಾಜೀನಾಮೆ ಆಗಬೇಕು. ಯಾಕಂತ ಕೇಳಿದ್ರೆ ಆ ಅಕೌಂಟೇಬಲ್ಗೋಸ್ಕರ ಅಂತ ಹೇಳಿದವಂತವ್ರದ್ರಲ್ಲಿ ನಾವು ಯಾವುದೇ ತಪ್ಪು ಅಂತ ಹೇಳಲ್ಲ. ಆದ್ರೆ ಆ ಹೋರಾಟದಲ್ಲಿ ಬಂದು ಭಾರತ್ ತೇರೆ ತುಕಡೆ ಹೋಂಗೆ ಅಂತ ಹೇಳಿದವನ ಪರ ಘೋಷಣೆ ಹಾಕಿದ್ರು. ಆ ಹೋರಾಟದಲ್ಲಿ ಬಂದು ಸೀತೆಗೆ ರಾಮನಿಗೆ ಅವಮಾನ ಮಾಡಿದ್ರು. ಕಾಶ್ಮೀರ ಭಾರತದ ಭಾಗವೇ ಅಲ್ಲ ಅಂತ ಹೇಳಿದಂತ ಅರುಂಧತಿ ರಾಯ್ ಬಂದ್ಲು. ಸರಿ, ಈ ಹೋರಾಟವನ್ನು ಹೈಜಾಕ್ ಮಾಡ್ಲಿಕ್ಕೆ ಒಂದು ಸಮುದಾಯ ಪ್ರಯತ್ನಿಸಿತು ಅಂತ ಹೇಳಿ ನೀವು ಹೇಳ್ತಿರಲ್ಲ, ಅದನ್ನ ನೋಡ್ಕೊಂಡು ಚಪ್ಪಾಳೆ ತರ್ತಿದ್ದಲ್ಲ ನಿಮ್ಮ ಅಭಿಜಿತ್ ದೀಪ್ಗೆ, ನಿಮ್ಮ ವಿಜಯ್ ದಯ್ಯ ಸೇರ್ಕೊಂಡು ಎಲ್ಲ ನಾಯಕರುಗಳು, ನೀವುಗಳು ಕೂಡ ಅದನ್ನ ನೀವಲ್ಲಿ ಸ್ಟೇಟಸ್ ಹಾಕೊಂಡಿದ್ರಲ್ಲ. ಇದನ್ನ ಪ್ರಶ್ನಿಸುವಂತವ್ರೆ ಅವರು. ಸರಿ, ಇವತ್ತು ಕೇಂದ್ರ ಸರ್ಕಾರದ ಮಂತ್ರಿ ಅಕೌಂಟೇಬಲ್ ಅಂತ ಹೇಳ್ಕೊಂಡು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ದೇಶದಲ್ಲಿ ಆದಂತ ಆಂಟಿ ನ್ಯಾಷನಲ್ ಸ್ಲೋಗನ್ಗಳಿಗೆ, ಸೈನಿಕರ ಮೇಲೆ, ಪೊಲೀಸರ ಮೇಲೆ ಆದಂತ ಅನಾಚಾರಕ್ಕೆ, ಪೊಲೀಸರ ಮೇಲೆ ಆದಂತ ಹೊಡೆದಾಟಕ್ಕೆ ಲಯಬಿಲಿಟಿಯನ್ನ ಇವ್ರು ತಗೊಳ್ತಾರ ಅನ್ನುವಂಥದ್ದು ನಮ್ಮ ಪ್ರಶ್ನೆ ಇರುವಂತದ್ದು. ಸರ್, ಇದು ತಮ್ಗಳ ಪ್ರಶ್ನೆ. ಅದೇ ಪ್ರಶ್ನೆ ನಿಮ್ಮನ್ನು ಕೇಳ್ತೀನಿ ದೀಪ ಅವರೇ, ಮತ್ತೆ ತದನಂತರ ನಾನು ಬರ್ತೀನಿ ಮತ್ತೊಂದು ಪ್ರಶ್ನೆ ಜೊತೆ. ವೈ ಈ ಒಂದು ಹೋರಾಟ ಬಹಳಷ್ಟು ಹೈಪ್ ಅನ್ನ ಪಡೆದುಕೊಂಡಿತ್ತು ಅಥವಾ ಇಷ್ಟೊಂದು ಹ್ಯೂಜ್ ರೆಸ್ಪಾನ್ಸ್? ಎಸ್ ನೋಡಿ, ಈಗ ಅಂತೇಳಿ ಈಗ ನನ್ನ ರಾಜ್ಯಕ್ಕೆ ಇಲ್ಲದೆ ನಾನು ಹೇಳಿದ್ರೆ, ಈಗ ಮೋದಿ ಅವರದೊಂದು ಬಿಜೆಪಿ ಗವರ್ಮೆಂಟ್ ನ ವಿರುದ್ಧ ಅಂತೇಳಿ ಅವರ ಕೆಲವು ಇದರ ವಿರುದ್ಧ ಹೋರಾಡ್ಲಿಕ್ಕೆ ಹಲವಾರು ವಿಷಯಗಳಿಗೆ ಕಾದು ಕುಳಿತವರಿಗೆ ಇದೊಂದು ಅವಕಾಶ ಸಿಕ್ಕಿದಾಗೆ ಆಗಿದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇದೊಂದು ಅವಕಾಶ ಮಾಡಿಕೊಟ್ಟಾಗೆ ಆಯ್ತು. ಯಾಕಂತೇಳಿ ಒಂದು ಮೋದಿಯ ವಿರುದ್ಧ ಒಂದು ಮಾತಾಡ್ಲಿಕ್ಕೆ ಒಳ್ಳೆ ಒಂದು ಬೇಕಿತ್ತು. ಇಂಥ ಸಂದರ್ಭದಲ್ಲಿ ಈ ವಿಷಯವನ್ನು ಅವರಿಗೆ ಅತ್ಯುತ್ತಮವಾಗಿ ಅವರೊಂದು ವಿಷಯವನ್ನು ಮಾಡಿಕೊಟ್ರು. ಸೊ ಆ ವಿಷಯವನ್ನು ಮಾಡಿಕೊಟ್ಟ ಕೂಡಲೇ ಏನಾಯ್ತು ಅಂತ ಹೇಳಿದ್ರೆ, ಎಲ್ಲ ಈಗ ಏನಾಗ್ತದೆ ಅಂತ ಹೇಳಿ, ಈಗ ಒಂದು ರಾಜ್ಯದಲ್ಲಿ ಸೆಂಟ್ರಲ್ ಅಲ್ಲಿ ಒಂದು ಪಕ್ಷ ಆಡಳಿತದಲ್ಲಿ ಇದ್ರೆ ಒಂದು ಕಾಮನ್ ಪಾಯಿಂಟ್ ಅಂತ ಹೇಳಿದ್ರೆ, ಈಗ ನಮ್ಮದೊಂದು ಆಡಳಿತ ಪಕ್ಷ ನಮ್ದು ಇತ್ತಂತ ಯೋಚಿಸ್ಕೊಳ್ಳಿ, ಆಗ ನನ್ನ ವಿರೋಧಿಗಳು ಯಾರಿದ್ದಾರೆ ಅವರೆಲ್ಲ ರಪ್ಪ ಒಂದಾಗ್ತಾರೆ. ಯಾಕೆ ಹೇಳಿ, ನನ್ನ ವಿರುದ್ಧ ಅಂದ್ರೆ ಅವರ ಉದ್ದೇಶ ಎಕ್ಸಾಮ್ ಆಗಿರುವುದಿಲ್ಲ ಅಥವಾ ನನ್ನ ಇದಾಗಿರುವುದಿಲ್ಲ. ಈಗ ಒಂದು ಎಕ್ಸಾಮ್ ನ ವಿರುದ್ಧ ಹೋರಾಟ ಮಾಡ್ತಿದೆ ಅಂತ ಹೇಳಿದ್ರೆ, ಅಲ್ಲಿ ಎಕ್ಸಾಮ್ ನ ಪರವಾಗಿ ಅಥವಾ ಅಲ್ಲಿ ನಡೆದಿರುವಂತಹ ಸೋರಿಕೆಯ ಪರವಾಗಿ ಮಾತಾಡ್ಲಿಕ್ಕೆ ವಿದ್ಯಾರ್ಥಿಗಳು ಬರ್ತಾರೆ, 100% ವಿದ್ಯಾರ್ಥಿ ಶಕ್ತಿಗಳು ಬರ್ತಾರೆ. ಅದರ ಜೊತೆಗೆ ಮತ್ತೊಂದು ವಿಷಯ ಏನಾಗ್ತದೆ ಅಂತ ಹೇಳಿ, ಅಲ್ಲಿ ರಾಜಕೀಯ ಪಕ್ಷವನ್ನು ನೋಡಿ ಅದಕ್ಕೆ ಅಗೇನ್ಸ್ಟ್ ಆಗಿ ಬರುವವರು ಕೂಡ ಇದ್ದಾರೆ 100%. ಈಗ ಅಲ್ಲಿ ಧರ್ಮೇಂದ್ರ ಪ್ರಸಾದ್ ಅವರಿಗೆ ಒಂದು ಯಾರು ಅಗೇನ್ಸ್ಟ್ ಇದ್ದಾರೆ ಅವರು ಬರ್ಬೋದು, ಬಿಜೆಪಿ ಪಕ್ಷಕ್ಕೆ ಅಗೇನ್ಸ್ಟ್ ಇದ್ದವರು ಬರ್ಬೋದು, ಮೋದಿಯ ವಿರುದ್ಧ ಕೂಡ ಇದ್ದವರು ಬರ್ಬೋದು, ಮತ್ತೆ ಕೆಲವು ವಿಷಯದಲ್ಲಿ ಮೋದಿ ರಾಜೀನಾಮೆ ಕೊಡ್ಬೇಕಂತ ಹೇಳಿದವರು ಕೂಡ ಇದ್ದಾರೆ. ಅಂತೇಳಿ ನಾವು ಆ ರೀತಿ ಘಟನೆಗಳಾದಾಗ ಅದಕ್ಕೆ ಸಂಬಂಧಪಟ್ಟ ಶಿಕ್ಷಣ ಸಚಿವರದ್ದು ಕೇಳುವುದು ಕರೆಕ್ಟ್. ಅಂದ್ರೆ ಕೆಲವರ ಉದ್ದೇಶ ಯಾವ ರೀತಿ ಇದೆ. ಮತ್ತೆ ಹೋರಾಟದಲ್ಲಿ ನಾನು ನೋಡಿದ ಪ್ರಕಾರ ಅಂತೇಳಿ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ಕೆಲವೊಮ್ಮೆ ಏನಾಗ್ತದೆ ಗೊತ್ತಾ, ರಾಜಕೀಯ ಪಕ್ಷದಲ್ಲಿ ಇದ್ದಾಗ ಅದು ಕಾಮನ್ ಆಗಿ ನಾನು ನೋಡ್ತೇನೆ. ಈಗ ಒಂದು ಬಿಜೆಪಿ ಪಕ್ಷ ಆಡಳಿತದಲ್ಲಿದ್ದಾಗ ಅಲ್ಲಿ ಬಿಜೆಪಿಗೆ ಸಂಬಂಧಪಟ್ಟವರು ಅಥವಾ ಅದಕ್ಕೆ ಸಂಬಂಧಪಟ್ಟ ಸಂಘಟನೆಗಳು ಹೋರಾಟಕ್ಕೆ ಹೋಗುದಿಲ್ಲ. ಕಾಂಗ್ರೆಸ್ ನಲ್ಲಿದ್ದಾಗ ಕಾಂಗ್ರೆಸ್ಗೆ ಸಂಬಂಧಪಟ್ಟ ಸಂಘಟನೆಗಳು ಹೋಗುದಿಲ್ಲ. ಆದ್ರೂ ಬಾಹ್ಯವಾಗಿ ಬೆಂಬಲವನ್ನು ಖಂಡಿತ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಒಳ್ಳೆ ವಿಷಯಕ್ಕೆ ಎಲ್ಲರೂ ಕೊಡ್ತಾರೆ. ಅದು ಹೋಗ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಅದು ಪರಿಸ್ಥಿತಿ, ಕೆಲವೊಮ್ಮೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಕೆಲವರು, ಅದು ನಾನು ತಪ್ಪಂತ ಹೇಳುದಿಲ್ಲ, ಈಗ ಹೋಗ್ಲಿಲ್ಲ, ಈಗ ಕಾಂಗ್ರೆಸ್ಗೆ ಸಂಬಂಧಪಟ್ಟದಂದಾಗ ಅದ್ರ ವಿದ್ಯಾರ್ಥಿಗಳು ಹೋಗ್ಲಿಲ್ಲ ಅಥವಾ ಬಿಜೆಪಿ ದಕ್ಕಾದಾಗ ಅದ್ರವರು ಹೋಗ್ಲಿಲ್ಲ, ಒಳಗಿಂದ ಅವರ ಸಪೋರ್ಟ್ ಇರ್ತದೆ. ನಾನು ಹೇಳುದು, ಇಂಥ ಹೋರಾಟಗಳು ನಡೆದಾಗ ಅದರಲ್ಲಿ ಬೇರೆ ಲಾಭ ಪಡಿಲಿಕ್ಕೆ ಬರ್ತಾರಲ್ಲ, ಅದು ಒಂದು ನಿಜವಾಗಿ ಒಂದು ದೊಡ್ಡ ದುರಂತ ಅಂತಲೇ ಹೇಳ್ಬಹುದು. ಅಂತ ಹೇಳಿದ್ರೆ ಇಲ್ಲಿ ಹೋರಾಟದಲ್ಲಿ ಅದೇ ದೇಶದ ಬಗ್ಗೆ ಮಾತಾಡುವುದಾಗಿರ್ಬೋದು, ಧರ್ಮದ ಬಗ್ಗೆ ಮಾತಾಡುವುದಾಗಿರ್ಬೋದು, ಮತ್ತೆ ದೇಶವನ್ನು ಪೀಸ್ ಅದೆಲ್ಲ ಮಾತು ಬರಬಾರ್ದು. ಯಾಕಂತ ಹೇಳಿದ್ರೆ ರಾಜಕೀಯ ಪಕ್ಷ ಯಾವುದೇ ಆಗಿರ್ಲಿ, ದೇಶ ನಮ್ದೆಲ್ಲರದೆ. ಯಾವುದೋ ಒಂದು ರಾಜಕೀಯ ಪಕ್ಷಕ್ಕೆ ನಾವು ದೇಶವನ್ನು ಮಾರಿಲ್ಲ. ದೇಶ ಎಂಬ ನಮ್ಮ ಪ್ರತಿಯೊಬ್ಬನ ದೇಶ, ಪ್ರತಿ ಹಿಂದೂ ಮುಸಲ್ಮಾನ ಕ್ರೈಸ್ತ ಪ್ರತಿಯೊಬ್ಬನ ದೇಶ. ಆ ದೇಶಕ್ಕೆ ಗೌರವ ಕೊಡ್ಬೇಕಾದ್ರೆ ನಮ್ಮ ಕರ್ತವ್ಯ. ರಾಜಕೀಯಕ್ಕೋಸ್ಕರ ಆ ದೇಶದ ಬಗ್ಗೆ ಕೆಟ್ಟದ್ದು ಮಾತಾಡುದು ಅಥವಾ ಒಂದೊಂದು ಧರ್ಮದ ಬಗ್ಗೆ, ಒಂದೊಂದು ದೇವರುಗಳ ಬಗ್ಗೆ ಕೆಟ್ಟದ್ದು ಮಾತಾಡುದು, ಇಂಥ ಸನ್ನಿವೇಶಕ್ಕೆ ಅವಕಾಶವನ್ನು ಮಾಡಿ ಕೊಡಬಾರ್ದು. ಆದ್ರೆ ಇಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಹೋರಾಟಗಳು ಟೈಟ್ ಆಗ್ತಾ ಹೋದಾಗೆ ಇಂಥ ಕೆಲವು ಇದು ಎಂಟ್ರಿ ಆದ ಕೂಡಲೇ ಆಗ ಇವರಿಗೆ ಸಹ ಗ್ರಿಪ್ ಸಿಕ್ಕಿತ್ತು. ಯಾವುದು ಆಡಳಿತ ಪಕ್ಷಕ್ಕೆ ಸಹ ಗ್ರಿಪ್ ಸಿಕ್ಕಿದೆ. ಅಂತಂದ್ರೆ ದೇಶದ್ರೋಹಿಗಳು ಇದ್ರಲ್ಲಿದ್ದಾರೆ, ಕೆಲವು ದೇಶದ್ರೋಹಿಗಳು ಸೇರಿಕೊಂಡಿದ್ದಾರೆ ಅಂತ ಹೇಳಿದ್ರೆ ನೈಜವಾಗಿ ಜನರಿಗೂ ಕೆಲವು ಘಟನೆಗಳು ಕಾಣ್ತದೆ. ಮತ್ತೆ ಕೆಲವು ವಿಷಯದಲ್ಲಿ ಪೊಲೀಸ್ನವರು ಕೆಲವು ವಿದ್ಯಾರ್ಥಿಗಳಿಗೆ ಒಡ್ದದ್ದು, ಮತ್ತೆ ಪೊಲೀಸ್ನವರು ಕೆಲವರು ಕೂಡ ಅಲ್ಲಿ ದಾರಿ ತಪ್ಪಿದ್ದಾರೆ ಅಂತೇಳಿ ಎಲ್ಲೆಲ್ಲಿ ಕೈ ಹಾಕುದು ವಿಡಿಯೋಗಳು ಬಂದಿದೆ. ಮತ್ತೆ ಕೆಲವರು ಎಂತೆಂತ ತಮಾಷೆ ಮಾಡುದು, ಒಂದು ವಿದ್ಯಾರ್ಥಿಗಳು ಹೋರಾಟ ಮಾಡುವಾಗ ಅದು ನಮಗೂ ಬೇಜಾರಾಗಿದೆ. ಯಾಕಂದ್ರೆ ವಿದ್ಯಾರ್ಥಿಗಳು ಪಾಪ ಅಲ್ಲಿ ಒಂದು ಹೋರಾಟ ಮಾಡ್ತಿದ್ದಾರೆ, ಇಲ್ಲಿ ಕೆಲವರು ಕಾಮಿಡಿ ತರ ನಗಾಡುದು, ಅದು ಅಂತದಕ್ಕೆ ಇದು ಮಾಡ್ಬೇಕು. ಯಾಕಂದ್ರೆ ಅವರ ಭವಿಷ್ಯ ಅದು. ನಾಳೆ ಆ ಪೊಲೀಸ್ ಆಗ್ಲಿ ಯಾರೇ ಆಗಿಲ್ಲ, ಅವರ ಮಕ್ಕಳು ಕೂಡ ನಾಳೆ ಇದರಿಂದಲೇ ಹೋಗ್ಬೇಕು. ದುಡ್ಡು ಅವ ಒಡ್ದು ಲಂಚ ಮಾಡಿಟ್ಟಿದ್ರೆ ಪರವಾಗಿಲ್ಲ, ಇಲ್ಲದ್ರೆ ಇದೇ ಎಕ್ಸಾಮ್ ನಾಳೆ ಬೇಕು.
ಅಂತ ಇದಿಲ್ಲ. ಮತ್ತೊಂದು ವಿಷಯ ಏನಂತ ಹೇಳಿದ್ರೆ ಮತ್ತೆ ಅಲ್ಲಿ ಇದು ಸಹ ಆಯ್ತು, ಯಾವುದು ಕೆಲವರು ಯಾರು ಪೊಲೀಸಿಗೆ ಸಂಬಂಧಪಟ್ಟಲ್ಲದವರು ಲಾಟಿ ಇಟ್ಕೊಂಡಿದ್ದಾರಂತ, ಅದು ವಿಡಿಯೋ ಎಂತ ಅಂತ ಗೊತ್ತಿಲ್ಲ ನನಗೆ, ಆದ್ರೆ ಅಂತ ವಿಡಿಯೋಗಳು ಕೂಡ ಬಂತು. ಅದೇನಾಗ್ತದೆ, ದೇಶದಲ್ಲಿ ಒಂದೊಂದು ಕಡೆ ಪ್ರಚೋದನೆ ಆಗ್ತದೆ. ಒಂದು ಕಡೆಯಲ್ಲಿ ಆ ದೇಶದ್ರೋಹಿಗಳ ಇದು ಕೇಳಿದ ಕೂಡಲೇ ಅದು ನೋಡಿ ಒಂದು ಕಡೆ ಉರಿತದೆ, ಇನ್ನೊಂದು ಕಡೆ ಇಂಥ ಘಟನೆಗಳು ನೋಡಿದಾಗ ಇದಾಗ್ತದೆ. ಅಂತ ಹೇಳಿ ನಮ್ಮ ದೇಶದಲ್ಲಿ ಏನ್ ಗೊತ್ತಾ, ಯಾವುದೇ ಒಂದು ಹೋರಾಟಗಳು ಉತ್ತಮ ರೀತಿಯಲ್ಲಿ ಹೋಗುವಾಗ ಆ ದಾರಿ ತಪ್ಪಿಸ್ಲಿಕ್ಕೆ ಹಲವಾರು ಮಂದಿ ಬರ್ತಾರೆ. ಅದ್ರ ಬಗ್ಗೆ ಜಾಗರೂಕತರಾಗಿರ್ಬೇಕು. ಯಾವುದೇ ಹೋರಾಟ ಮಾಡುವಾಗ ನಾವು ಅದ್ರ ಬಗ್ಗೆ ತುಂಬಾ ಜಾಗರೂಕತರಾಗಿರ್ಬೇಕು. ಮತ್ತೊಂದು ನೋಡಿ, ಮತ್ತೊಂದು ಬೇಜಾರದ ಅಂತ ಹೇಳಿದ್ರೆ, ನಂಗೆ ತುಂಬಾ ನಗಲಿಕ್ಕೆ ಬಂದದ ಅಂತ ಹೇಳಿದ್ರೆ, ಒಬ್ರು ಹೋರಾಟ ಮಾಡುವಾಗ ಫಸ್ಟಿಗೆ ಒಬ್ರು ಹೋರಾಟ ಮಾಡಿದಾಗ ಅವರನ್ನು ವಿರೋಧಿಸ್ತಾರೆ, ಅದು ಇಲ್ಲ, ಅದು ಅವ ದೇಶದ್ರೋಹಿ, ಅವ ಬಿಡಬಾರ್ದು, ಹಾಗೆ ಹೇಳ್ತಾರೆ. ಕೊನೆಗೆ ಅವರು ಗೌರ್ಮೆಂಟ್ ಅವರಲ್ಲಿ ಒಳ್ಳೆ ರೀತಿಯಲ್ಲಿ ಮಾತಾಡಿ ಒಪ್ಪಿದ ಮೇಲೆ ಇವರು ಹೇಳ್ತಾರೆ, ಇಲ್ಲ ಅವ ಒಳ್ಳೆಯವ ನೋಡಿ, ಅವ ಒಪ್ಪಿದ ಅಂತ ಅಂತೇಳಿ. ನಮ್ಮ ಭಾವನೆಗಳು ಹೇಗಿದೆ ಅಂತೇಳಿ, ಆ ವ್ಯಕ್ತಿ ಯಾವ ರೀತಿ ಸ್ಪಂದಿಸ್ತಾನೆ ರಾಜಕೀಯಕ್ಕೆ, ಆ ರೀತಿ ಭಾವನೆಗಳು ಕೆಲವೊಮ್ಮೆ ನಮ್ಮಲ್ಲಿ ಬರ್ತದೆ. ಅದು ಬರಬಾರ್ದು. ತಪ್ಪನ್ನು ತಪ್ಪೆ. ಈಗ ಪ್ರಶ್ನೆ ಪತ್ರಿಕೆ ಲೀಕ್ ಆದದ್ದು ತಪ್ಪೆ, ದೇಶದ್ರೋಹದ ವಿರುದ್ಧ ದೇಶದ ಬಗ್ಗೆ ದೇಶದ್ರೋಹ ಸ್ಟೇಟ್ಮೆಂಟ್ ಕೊಟ್ಟದ್ದು ತಪ್ಪೆ, ಮತ್ತೆ ಅಲ್ಲಿ ದೇಶವನ್ನು ಪೀಸ್ ಮಾಡ್ತೇನೆ ಹೇಳಿದ್ದು ತಪ್ಪೆ, ಮತ್ತೆ ಅದನ್ನ ಇಟ್ಕೊಂಡು ಬೇರೆ ರೀತಿಯಲ್ಲಿ ಮಾಡಿದ್ದು ತಪ್ಪೆ. ಇದನ್ನು ತಪ್ಪಂತ ನಾವು ಯಾವಾಗ ಹೇಳ್ತೇವೆ ಆಗ ಒಳ್ಳೆ ರೀತಿಯಲ್ಲಿ ಹೋಗ್ಬೋದು, ಇಲ್ಲದಿದ್ರೆ ಈ ರೀತಿ ಕೆಟ್ಟ ವ್ಯಾಪ್ತಿಯಲ್ಲಿ ಹೋಗ್ತದೆ. ಓಕೆ, ಇಲ್ಲಿ ಸುಮಿತ್ ಅವರೇ, ತಾವುಗಳು ಕೂಡ NTA ನಡೆಯನ್ನ ಪ್ರಶ್ನಿಸಿದ್ದೀರಿ, ಅಲ್ಲಿ ಅದರ ವೈಫಲ್ಯವನ್ನ ಖಂಡಿಸಿದಿರಿ. ಆದ್ರೆ ತಾವುಗಳು ಹೇಳುವಂತದ್ದು ಧರ್ಮೇಂದ್ರ ಪ್ರಧಾನ್ ಅವರ ಒಂದು ರಾಜೀನಾಮೆ, ಆ ಬಗ್ಗೆ ತಾವುಗಳು ಧ್ವನಿ ಎತ್ತಿದ್ದೀರಾ? ಇಲ್ಲ. ಅಲ್ಲ, ನಾವು ಒಂದು ವಿಷಯ ಹೇಳ್ತಾ ಇರುವಂತದ್ದು, ನಾವು ಕೇಂದ್ರ ಸರ್ಕಾರದ ಅಂಗಸಂಸ್ಥೆಯಾಗಿ ಕೆಲಸ ಮಾಡ್ತಿರುವಂತವ್ರಲ್ಲ. ನಾವು ಶಿಕ್ಷಣ ಕ್ಷೇತ್ರದಲ್ಲಿ ಯಾವುದೇ ರೀತಿಯಾದ ತಪ್ಪುಗಳಾದ್ರೂ ಕೂಡ ಅದನ್ನು ವಿರೋಧಿಸುವಂತ ಕೆಲಸ. ಇದನ್ನ ತಾವು ಅಕ್ಸೆಪ್ಟ್ ಮಾಡ್ತೀರಾ, ಸ್ವಾಗತ ಮಾಡ್ತೀರಾ? ಇಲ್ಲ, ಯಾಕಂದ್ರೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಒಳ್ಳೆಯ ವಿದ್ಯಾರ್ಥಿ ಪರಿಷತ್ ರಾಜೀನಾಮೆಯ ವಿಷಯದಲ್ಲಿ ನಂಬಿಕೆ ಇಟ್ಟಂತ ಸಂಘಟನೆ ಅಲ್ಲ. ನಾವುಗಳು ವ್ಯಕ್ತಿಯ ಬದಲಾಗಿ ವ್ಯವಸ್ಥೆ ಬದಲಾಗಬೇಕು ಅಂತ ಹೇಳಿದಂತ. ನಾವು ವ್ಯವಸ್ಥೆ ಹಿಂದೆ ಕೂಡ ಫೇಲ್ಯೂರ್ ಆಗಿತ್ತಲ್ಲ, ವ್ಯವಸ್ಥೆಯನ್ನ ಬದಲಾವಣೆ ಮಾಡ್ಕೊಳ್ಳಿಕ್ಕಾಗಿ ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಂತೆ ಯಾವ ರೀತಿಯಾದಂತ ಚೇಂಜಸ್ ಗಳನ್ನ ಮಾಡ್ಬೇಕು. ಈಗ ಅನೇಕ ರಾಜ್ಯಗಳಲ್ಲಿ ಆಯ್ತು, ಇವತ್ತು ಆ ರಾಜ್ಯಗಳಲ್ಲಿ ಎಲ್ಲೂ ಕೂಡ ವ್ಯಕ್ತಿ ಮತ್ತೊಬ್ಬ ಬರ್ತಾನೆ. ಈಗ ಇವರು ಏನ್ ಕೇಳ್ತಾ ಇದ್ದಾರೆ ಅದು ಅವರ ಹಕ್ಕು, ಆದ್ರೆ ವ್ಯಕ್ತಿ ಇನ್ನೊಬ್ಬ ಬರ್ತಾನೆ. ಏನೋ ನಾಳೆ ಇವರ ಹೋರಾಟದಿಂದ ಒಬ್ಬನನ್ನು ಚೂಸ್ ಮಾಡಿ ಅಲ್ಲಿ ಕೂರ್ಸುದಿಲ್ಲ. ಆದ್ರೆ ಬದಲಾಗಬೇಕಾದದ್ದೇನು ವ್ಯವಸ್ಥೆ ಅಲ್ವಾ? ನಾವು ವಿದ್ಯಾರ್ಥಿ ಪರಿಷತ್ ನಾವು ರಾಜೀನಾಮೆ ಕೇಳಿರುವಂತದ್ದು ಡೈರೆಕ್ಟ್ ಆಗಿ ಇನ್ವಾಲ್ವ್ಮೆಂಟ್ ಇದೆಯಾ, ಕೊಡಿ, ಅದು ಕೊಡಬೇಕು, ಅದು ಇಲ್ಲ ಅಂತ ಹೇಳುದಿಲ್ಲ. ಆದ್ರೆ ನೈತಿಕ ಹೊಣೆ ಹೊತ್ತು ಕೊಡುವಂಥದ್ದು ಅದು ಅವರ ಸ್ವಾತಂತ್ರ್ಯ, ಅವರ ಆಯ್ಕೆ. ಆದ್ರೆ ನಾವು ಕೇಳ್ತಾ ಇರುವಂತದ್ದು ಆ ವ್ಯವಸ್ಥೆಯನ್ನು ಬದಲಾವಣೆ ಮಾಡಿ. ಆ ಲೂಪ್ ಹೋಲ್ಸ್ ಗಳನ್ನ ಎಲ್ಲೆಲ್ಲ ಇದೆ ಆ ಲೂಪ್ ಹೋಲ್ಸ್ ಗಳನ್ನ ತೆಗೀರಿ, ಆ ಲೂಪ್ ಹೋಲ್ಸ್ ಅನ್ನ ಸರಿ ಮಾಡಿ ಅಂತ. ಅದ್ ನಾವು ಈ ಹಿಂದೆ 9 ಸರ್ಕಾರವನ್ನ ಮುತ್ತೇವೆ ಅಂತ ಹೇಳಿ ಇದೇ ಕಾಂಗ್ರೆಸ್ ಸರ್ಕಾರ ಬಂತು, ನಾವು ಶಿಕ್ಷಣ ಸಚಿವರು ರಾಜೀನಾಮೆ ಕೊಡಿ ಅಂತ ಹೇಳಿಲ್ಲ. 9 ವಿಶ್ವವಿದ್ಯಾಲಯಗಳನ್ನ ಏನ್ ಸ್ಥಾಪನೆ ಆಗಿತ್ತು ಅದನ್ನು ಉಳಿಸಿ ಅಂತ ಹೇಳಿ ಹೋರಾಟ ಮಾಡಿದ್ವಿ. ಹಾಗಾಗಿ ನಾವ್ ಹೇಳ್ತಾ ಇರುವಂತದ್ದು ವ್ಯಕ್ತಿಯ ಬದಲಾಗಿ ವ್ಯವಸ್ಥೆ ಬದಲಾವಣೆಯಲ್ಲಿ ನಾವು ನಂಬಿಕೆ ಇಟ್ಟವರು ಅಂತ. ಓಕೆ, ಎಸ್ ಸಾಯಿಲ್ ಅವರೇ, ವ್ಯಕ್ತಿಯ ಬದಲಾಗಿ ವ್ಯವಸ್ಥೆಯ ಮೇಲೆ ನಂಬಿಕೆ ಇಟ್ಟವರು ಅನ್ನುವಂಥದ್ದು. ಅಂದ್ರೆ ಇಲ್ಲಿ ನಿಜವಾಗ್ಲೂ ಕೂಡ ಹೋರಾಟ ಸರಿಯಾದ ದಿಕ್ಕಿನಲ್ಲಿ ಹೋಗ್ತಾ ಇದೀನಿ ಅಂತ ಪ್ರಶ್ನೆ ಮತ್ತೊಂದು ಕಡೆ ಬರುತ್ತೆ. ಹೋರಾಟ ನಿಜವಾಗ್ಲೂ ನ್ಯಾಯ ಸಿಕ್ಕಿದೆ, ನೋಡೋಟ ಒಂದು ವಿಚಾರ. ಆದ್ರೆ ಹೋರಾಟದ ಹಿಂದಿರುವಂತಹ ಕೆಲವು ವಿಚಾರಗಳು ಈಗಾಗಲೇ ದೀಪ ಅವರು ಹೇಳಿದ್ರು, ಸುಮಿತ್ ಅವರು ಕೂಡ ಹೇಳಿದ್ರು. ಅಂದ್ರೆ ನೇರವಾಗಿ ಅಲ್ಲಿ ಆಗ್ತಾ ಇರುವಂತದ್ದು ಮೋದಿಯನ್ನ ಟಾರ್ಗೆಟ್, ಅಂದ್ರೆ ಮೋದಿ ಬದಲಿಸಿ ಅನ್ನುವಂಥ ವಿಚಾರ, ಅಥವಾ ಅಲ್ಲಿ ಇರುವಂತದ್ದು ಒಂದು ಪಕ್ಷವನ್ನ ಬದಲಿಸಿ ಅಥವಾ ಒಂದು ವ್ಯಕ್ತಿಯನ್ನ ಬದಲಿಸಿ ಅನ್ನುವಂಥ ವಿಚಾರಗಳೇ ಹೋಗ್ತಾ ಇತ್ತು, ಹೊರತಾಗಿ ಸರಿಯಾಗಿರುವಂತಹ ವೇಯಲ್ಲಿ ಹೋಗಿತ್ತಾ ಈ ಒಂದು ಪ್ರತಿಭಟನೆ ಅನ್ನುವಂಥ ವಿಚಾರ. ನೋಡಿ, ಗೃಹ ಮಂತ್ರಿ BJP ಅವರದೇ ಸರ್ಕಾರ ಇದೆ, ಅವ್ರಿಗೇನು ಇನ್ಫಾರ್ಮೇಶನ್ ಇಲ್ವಾ? NIA ಇಲ್ವಾ ನಮ್ಮ ಹತ್ರ? ನಮಗೇನು ಇನ್ಫಾರ್ಮೇಶನ್ ಸಿಗ್ತಾ ಇಲ್ವಾ? ಇವತ್ತು ನಮ್ಮ ಸ್ನೇಹಿತರು ಹೇಳಿದ್ರು ಫಾರಿನ್ ಫಂಡಿಂಗ್ ಇದೆ, ಅಲ್ಲಿಂದ ಫಂಡಿಂಗ್ ಇದೆ ಅಂತ ಇಂತಹ ಮೂವ್ಮೆಂಟ್ಗಳಿಗೆ. ಆದರೆ ಇವ್ರಿಗೆ ಅದ್ರೇನು ಮಾಹಿತಿ ಇಲ್ವಾ? ಇದ್ರೆ ಯಾಕೆ ಆ್ಯಕ್ಷನ್ ತೆಗಿತಾ ಇಲ್ಲ ಇವರು? ಎಷ್ಟು ದಿವಸ ಯಾಕೆ ಕಾಯ್ತಾ ಇದ್ದಾರೆ? ಇವತ್ತು ಅವ್ರು ಕ್ಲಿಯರ್ ಮಾಡಿದ್ದಾರೆ, ಆ್ಯಕ್ಚುಲಿ ಸರ್ಕಾರದ ವತಿಯಿಂದ ಅವ್ರು ಕ್ಲಿಯರ್ ಮಾಡಿದ್ದಾರೆ, ವಿ ಹ್ಯಾವ್ ನೋ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ಎನಿ ಎಕ್ಸ್ಟರ್ನಲ್ ಫಂಡಿಂಗ್ ಅಂತ. ಮತ್ತೆ ಇವರಿಗೆ ಯಾವ ಮಾಹಿತಿ ಸಿಕ್ಕಿದೆ ಎಕ್ಸ್ಟರ್ನಲ್ ಫಂಡಿಂಗ್ ಬಂದಿದೆ ಅಂತ? ಈ ಮಾಹಿತಿ ಗೃಹ ಮಂತ್ರಿಗೆ ಇಲ್ಲದ ಮಾಹಿತಿ ಇವರಿಗೆ ಎಲ್ಲಿಂದ ಬಂದಿದೆ? ಎಕ್ಸ್ಟರ್ನಲ್ ಫಂಡಿಂಗ್ ಮಾಹಿತಿ ಗೃಹ ಮಂತ್ರಿಗೆ ಇಲ್ಲ, ದೇಶದ NIAಗೆ ಇಲ್ಲ, ಮತ್ತೆ ಇವರಿಗೆ ಎಲ್ಲಿಂದ ಬಂದಿದೆ ಇಂತಹ ಮಾಹಿತಿಗಳು? ದೇಶ ವಿರೋಧಿ ಏನಲ್ಲಿ ಘೋಷಣೆ ಆಗಿದೆ ಅದನ್ನು ಖಂಡಿಸಬೇಕು, ನಾವು ಖಂಡಿಸ್ತೇವೆ. ಇಂತಹ ಒಂದು ಜನಸಾಗರ ಬರುವಾಗ ಅಲ್ಲಿ ಅಂಶ ಬರ್ತದೆ, ಎಲ್ಲೋ ಅವರದೇ ಅಂತ ಒಂದು ಸ್ವಂತ ಏನ್ ಲಾಭಗಳಿದೆ ತೆಗಿಲಿಕ್ಕೆ ಜನ ಬರ್ತಾರೆ. ಅದನ್ನು ನೀವು ಇಷ್ಟು ಜನರಿಂದ ಏನು ಬರ್ತಾರೆ ಅಂತ ಕಂಪ್ಲೀಟ್ ಪ್ರೊಟೆಸ್ಟ್ ಅನ್ನು ನೀವು ಪಾಯಿಂಟ್ ಔಟ್ ಮಾಡ್ಲಿಕ್ಕೆ ಆಗಲ್ಲ. ಅದನ್ನು ಏನು ಆರ್ಗನೈಸ್ ಮಾಡಿ ಅದು ಯಾವುದೋ ಒಂದು ಪ್ರಾಪರ್ ಎಸ್ಟಾಬ್ಲಿಷ್ ಪೊಲಿಟಿಕಲ್ ಪಾರ್ಟಿ ಪ್ರೊಟೆಸ್ಟ್ ಏನಲ್ಲ, ಅದು ರಾತ್ರೋರಾತ್ರಿ ಸೃಷ್ಟಿಯಾದಂತಹ ಒಂದು ಪ್ರೊಟೆಸ್ಟ್ ಅದೇನು ಡೆಲ್ಲಿಯಲ್ಲಿ ನೋಡ್ತಾ ಇದ್ದೇವೆ ನಾವು. ಇಂತಹ ಬರೋದು ಸಾಮಾನ್ಯದ ಯಾವುದೇ ಪ್ರೊಟೆಸ್ಟ್ ಅಲ್ಲಿ ಆಗಿರಲಿ. ಅದೇ ರೀತಿ ಇವರು ಹೇಳಿದ್ರು ರಾಜೀನಾಮೆ ಅಲ್ಲ, ಇದು ವ್ಯವಸ್ಥೆ ಬದಲಾವಣೆ ಆಗ್ಬೇಕಂತ. ಇದೇ ABP ಸಂಘಟನೆ ನಮ್ಮ ಶ್ರೀ ಜೇಟ್ಲಿ ಅವರು ಇರುವಾಗಂತ ಕೇಳಿದ್ದಾರೆ. ಇದೇ ಇವತ್ತಿನ ಏನ್ ಧರ್ಮೇಂದ್ರ ಪ್ರಧಾನ್ ಅವರು ಇವತ್ತೇನು ರಾಜೀನಾಮೆ ಮಾಡಿದ್ದಾರೆ, ಒಂದು ಕಾಲದಲ್ಲಿ ಅವರು ಕೂಡ ವಿದ್ಯಾರ್ಥಿ ಹೋರಾಟಗಾರರೇ. ಅವರು ಕೂಡ
ಅವರು ಕೂಡ ಪ್ರೊಟೆಸ್ಟ್ ಮಾಡಿದ್ದಾರೆ, ಅವರು ಕೂಡ ಕೇಳಿದ್ದಾರೆ ಇಂತಹ ಇದರಲ್ಲೆಲ್ಲ. ಆವಾಗ ಇವರು ಕೇಳಿಲ್ಲ, ಇವತ್ತು ಇವರು ಬೇರೆ ಮಾತಾಡ್ತಾ ಇದ್ದಾರೆ ಅಂದ್ರೆ ಹೇಗೆ? ಓಕೆ ಓಕೆ ಎಸ್ ಸರ್ ಓಕೆ ಬರ್ತೀನಿ. ಬಿಫೋರ್ ದಟ್ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ಕಾರ ಸರ್. ನಮಸ್ತೆ ಸರ್, ತಮ್ಮ ಹೆಸರಿಲ್ಲಿಂದ ಸರ್? ಭಟ್ಕಳದಿಂದ ಉದಯ್ ಪ್ರಭು ಅಂತ. ನಮಸ್ತೆ ಉದಯ್ ಪ್ರಭು ಅವರೇ, ಮಾತಾಡಿ ಸರ್. ಏನೀಗ ಜಂತರ್ ಮಂತರದಲ್ಲಿ ಒಂದು ಪ್ರವಾಸ ಮುಗೀತು. ಮಾತಾಡಿ ಸರ್, ಕೇಳ್ತಾ ಇದೆ, ಮಾತಾಡಿ. ಆದ್ರೆ ಅದರಲ್ಲಿ ಒಂದು ಕೆಲ ದೇಶದ್ರೋಹಿ ಕೆಲವೊಂದು ಘಟನೆಗಳು ಆದದ್ದು ನಿಜ. ಯಾಕಂದ್ರೆ ಓರ್ವ ನೀಲಿ ಶರ್ಟ್ ಹಾಕಿದ ಹುಡುಗನನ್ನು ಪೊಲೀಸರು ಎಳ್ಕೊಂಡು ಹೋಗಿ ಹೊಡಿತಾರೆ. ಕೇಳ್ತಾ ಇಲ್ಲ. ಆ ಹೊಡೆದದ್ದು ಫೋಟೋ ಮಾತ್ರ ತೋರಿಸ್ತಾರೆ. ಸರ್ ನಮಸ್ತೆ, ಕೇಳ್ತಾ ಇದೆಯಾ? ಕೇಳ್ತಾ ಇದೆ, ಸಣ್ಣ ಕೇಳ್ತಾ ನಮಸ್ತೆ, ಇದೆ. ಕೇಳ್ತಾ ಇದೆಯಾ ಸರ್? ಆ ಒಂದು Hello? ಪೊಲೀಸರು ಒಬ್ಬ ನೀಲಿ ಶರ್ಟ್ ಹುಡುಗನನ್ನು ಉದಯ್ ಪ್ರಭು ಅವರೇ, line ಅಲ್ಲಿ ಇದ್ದೀರಾ? ಹೊಡೆದದ್ದು ತೋರಿಸ್ತಾರೆ. ಹಲೋ ಉದಯ್ ಪ್ರಭು ಅವರೇ. ಸರ್. ಸರ್ ಅದು ಕ್ಷಮಿಸಿ, ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು. ಎಸ್ ಸರ್, ಮಾತಾಡಿ ಸರ್, ಈಗ ಮಾತಾಡಿ ಸರ್. ಒಂದು ಸ್ಟೂಡೆಂಟ್ ನನ್ನ ಪೊಲೀಸರು ಎಳ್ಕೊಂಡು ಹೋಗಿ ಹೊಡೆದದ್ದು ಮಾತ್ರ ತೋರಿಸ್ತಾರೆ. ಆದ್ರೆ ಅವನು ಅಸಲಿ ಏನ್ ಮಾಡಿದ ಅಂತ ನಂತರ ಒರಿಜಿನಲ್ ವಿಡಿಯೋದಲ್ಲಿ ಅವನು ಆ ಹಿಟ್ಟನ್ನ ಪೆಪ್ಪರ್ ಸ್ಪ್ರೇಯನ್ನ ಪೊಲೀಸರು ಮುಖಕ್ಕೆ ಹೊಡೆದಿದ್ದಾನೆ. ಅದ ನಂತರ ಪೊಲೀಸರು ಅವನ್ನ ಎಳ್ಕೊಂಡು ಹೋಗಿದ್ದಾರೆ. ಆ ಎಳ್ಕೊಂಡು ಹೊಡೆದದ್ದು ಮಾತ್ರ ತೋರಿಸಿದ್ ಬಿಟ್ರೆ ಪೆಪ್ಪರ್ ಸ್ಪ್ರೇ ಹೊಡೆದು ತೋರಿಸ್ತಾ ಇಲ್ಲ. ಯಾಕೆ ವಿದ್ಯಾರ್ಥಿಗಳಿಗೆ ಯಾಕ್ರಿ ಈ ರೀತಿ ಒಂದು ಪೊಲೀಸರ ಮೇಲೆ ಆಕ್ರಮಣ ಮಾಡುವಂತ ಬುದ್ಧಿ ಬಂತು ಪೊಲೀಸರಿಗೆ, ವಿದ್ಯಾರ್ಥಿಗಳಿಗೆ? ಮತ್ತೆ ಆ ವಿದ್ಯಾರ್ಥಿಗಳಲ್ಲಿ 370ನೇ ವಿಧಿ ಬಗ್ಗೆ ಮಾತಾಡಿದ್ದಾರೆ, ರಾಮನ ಹುಂಡಿ ಕಳ್ತನ ಮಾತಾಡಿದ್ದಾರೆ, ಕಾಶ್ಮೀರಕ್ಕೆ ರಾಜ್ಯ ಸ್ಥಾನಮಾನ ಕೊಡ್ಲಿಲ್ಲ ಅಂತ ಮಾತಾಡಿದ್ದಾರೆ. ಅದ್ರಲ್ಲಿ ವಿದ್ಯಾರ್ಥಿ ಇದ್ರೆಲ್ಲ ಆ ವಿಷಯಗಳೆಲ್ಲ ಯಾಕೆ ಬರ್ಬೇಕಲ್ಲಿ? ಅಂದ್ರೆ ಸತ್ಯವಾಗಿ ಒಂದು ದೇಶವನ್ನು ಮತ್ತೆ ಯುವಜನರನ್ನು ದಾರಿ ತಪ್ಪಿಸುವ ಒಂದು ಕೆಲಸದಲ್ಲಿ ಆಗ್ತಾ ಇತ್ತು. ಹೋರಾಟ ದಾರಿ ತಪ್ಪಿದೆ ಅಂತ ಹೇಳ್ತೀರಾ? 100%. ಯಾಕಂದ್ರೆ ಈಗ ಈ ಬಿಜೆಪಿ ಕಾಕ್ರೋಚ್ ಪಕ್ಷ ಈಗ ಸೆಂಟ್ರಲ್ ಮಿನಿಸ್ಟರ್ ಮಾತಾಡಿ ಹೋಗ್ಬೇಕಿದ್ರೆ ಆ ದೀಪ್ಗೆ ಹೋಗ್ಬೇಕಾಗಿತ್ತಲ್ಲ. ಅವನು ಮೇನ್ ಫೌಂಡರ್ ಆಫ್ ದಿ ಪಕ್ಷ ಅಲ್ವಾ, ಅವನ್ ಯಾಕೆ ಹೋಗ್ಲಿಲ್ಲ? ಮತ್ತೆ ದೀಪ್ಗೆ ಅಮೆರಿಕಾದಲ್ಲಿ ಬಂದು ಇಲ್ಲಿ ಕಾಕ್ರೋಚ್ ಪಕ್ಷದ ನೇತೃತ್ವ ವಹಿಸಬೇಕಾ? ಭಾರತದಲ್ಲಿ 180 ಕೋಟಿ 60 ಕೋಟಿ ಸ್ಟೂಡೆಂಟ್ ಅಲ್ಲಿ ಯಾರು ಇಲ್ಲಿಲ್ವಾ? ಮತ್ತು ಕಾಂಗ್ರೆಸ್ ಕಾಲದಲ್ಲೂ ಕೂಡ 170 ಪೇಪರ್ಗಳು ಲೀಕ್ ಆಗಿದ್ದಾವೆ. 170 ಪೇಪರ್ಗಳು ಕಾಂಗ್ರೆಸ್ ಕಾಲದಲ್ಲೂ ಕೂಡ, ಮನಮೋಹನ್ ಸಿಂಗ್ ಕಾಲದಲ್ಲಿ. ಆವಾಗ ಯಾರು ಯಾವ ಕಾಕ್ರೋಚ್ ಪಾರ್ಟಿನೂ ಬರ್ಲಿಲ್ಲ, ಯಾವ ಲಿಸರ್ಟ್ ಪಾರ್ಟಿನೂ ಬರ್ಲಿಲ್ಲ. ಈಗ ಎಲ್ಲರೂ ಮಾತಾಡ್ತಾರೆ. ಅವ್ರದ್ದು ಅದೇನು ಒಂದೇ ಮೋದಿಯನ್ನು ಇಳಿಸಬೇಕು ಅಂತೇಳಿ. ಅವ್ರ ಹಣೆ ಬರದಲ್ಲಿ ಸಾಧ್ಯ ಇಲ್ಲ ಬಿಡಿ. ಅಂದ್ರೆ ಇದು ಮೋದಿಯ ವಿರುದ್ಧ ಹೋರಾಟ ಅಂತ ಹೇಳ್ತೀರಿ? 100% ಮೋದಿ ವಿರುದ್ಧ ಮಾಡಿದ ದೇಶದ ವಿರುದ್ಧ ಹೋರಾಟ. ಆದ್ರೆ ನಾವು 180 ಕೋಟಿ ಜನ ಮೋದಿ ಸಮಿತಿಗೆ ಇದ್ದೇವೆ. ಎಸ್ ಸರ್, ಥ್ಯಾಂಕ್ ಯು ಉದಯ ಪ್ರಭು ಅವರು. ಓಕೆ, ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಓಕೆ, ಕರೆ ಕಟ್ ಆಗಿದೆ. ಕರೆ ಮಾಡಿದಾಗ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿದ್ರೆ ಕರೆ ಕಟ್ ಆಗುತ್ತೆ. ಜೊತೆಗೆ ಮೋದಿಯ ಒಂದು ಬದಲಾವಣೆಗೋಸ್ಕರ ಈ ಒಂದು ಹೋರಾಟ, ಮೋದಿ ಟಾರ್ಗೆಟ್ ಅಂತ ಹೇಳ್ತಾರೆ. ಮತ್ತೊಂದು ವಿಚಾರ ಏನಂತ ಹೇಳಿದ್ರೆ, ಐ ಸ್ಟ್ಯಾಂಡ್ ವಿತ್ ಪ್ರೈಮ್ ಮಿನಿಸ್ಟರ್ ಅಂತ ಹೇಳಿ ದೊಡ್ಡ ಅಭಿಯಾನ ನಡೀತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಜೊತೆಗೆ ಪ್ರೈಮ್ ಮಿನಿಸ್ಟರ್ ಅವರ ಫಾಲೋವರ್ಸ್ಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಗೊತ್ತಿಲ್ಲ ಇದು ರಾಜಕೀಯವಾಗಿ ಏನಾಗ್ತದೆ. ಇನ್ನೊಂದು ಕಡೆ ಕಾಕ್ರೋಚ್ ಪಾರ್ಟಿ ಚುನಾವಣೆಗೆ ನಿಲ್ಲುತ್ತಾ ಅನ್ನುವಂತಹ ಪ್ರಶ್ನೆಯು ಕೂಡ ಕೇಳಿ ಬರ್ತದೆ. ಯಾಕಂದ್ರೆ ಆಮ್ ಆದ್ಮಿ ಪಾರ್ಟಿ ಯಾವ ರೀತಿ ಕ್ರಾಂತಿ ಮಾಡಿತ್ತು, ತದನಂತರ ನೆಕ್ಸ್ಟ್ ಕಾಕ್ರೋಚ್ ಪಾರ್ಟಿ ಜಿರಳೆಗಳ ಪಕ್ಷ ಅನ್ನುವಂಥದ್ದು ಈಗ ಟ್ರೋಲ್ ಆಗ್ತಾ ಇದೆ. ಸೊ ಇದು ಏನಾಗುತ್ತೆ, ಇದು ಏನ್ ಮಾಡುತ್ತೆ ಅನ್ನುವಂಥ ವಿಚಾರಗಳ ನಡುವೆ ಬಹಳಷ್ಟು ಅಂದ್ರೆ ಈ ಒಂದು ಪ್ರೊಟೆಸ್ಟ್ಗಳು ಮತ್ತೊಂದು ಹಂತವನ್ನ ತಲುಪಿದ್ದು ಯಾವಾಗ ಅಂತ ಬಂದಾಗ, ಇಲ್ಲಿ ದೇಶ ವಿರೋಧಿಯಾಗಿರುವಂತಹ ಹೇಳಿಕೆಗಳನ್ನ, ಮಾತುಗಳನ್ನ ಹೇಳಿದಾಗ ಉಮರ್ ಖಾಲಿದ್ ಅವರು, ಇಮಾಮ್ ಶಾರ್ಜಿಲ್ ಅವರು ಇವರುಗಳ ಬಗ್ಗೆ ಸಪೋರ್ಟ್ ಮಾಡಿ ಮಾತಾಡಿದಾಗ, ಈ ಪ್ರೊಟೆಸ್ಟ್ ನಲ್ಲಿ ಇವರುಗಳ ಬಗ್ಗೆ ಒಂದು ಪ್ರೋತ್ಸಾಹ ಕೊಟ್ಟು ಇವರುಗಳ ಫೋಟೋವನ್ನ, ಭಾವಚಿತ್ರವನ್ನ ಹಿಡಿದುಕೊಂಡು ಮಾಡಿದಂತಹ ಪ್ರೊಟೆಸ್ಟ್ಗಳು ಮತ್ತೊಂದು ಹಂತವನ್ನ ತಲುಪಿರುವಂಥದ್ದು. ಯಾಕಂದ್ರೆ ಇಲ್ಲಿ ಸಮಾಜಘಾತುಕ ಶಕ್ತಿಗಳು ಕೆಲಸ ಮಾಡ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಹುಟ್ಟು ಹಾಕಿರುವಂಥದ್ದು. ಇವೆಲ್ಲ ಜೊತೆಗೆ ಈ ಒಂದು ಪ್ರೊಟೆಸ್ಟ್ ನಲ್ಲಿ ನೀಟ್ ಪರೀಕ್ಷೆಯಲ್ಲಿ ವೈದ್ಯಕೀಯ ವಿಚಾರದ ಬಗ್ಗೆ ವಿದ್ಯಾರ್ಥಿಗಳು ಮಾತಾಡಬೇಕಾಗಿತ್ತು. ಅಲ್ಲಿ ಮಾತನಾಡಿರುವಂಥದ್ದು ಮಾತ್ರ ರಾಮನ ಬಗ್ಗೆ ಅತ್ಯಂತ ತುಚ್ಛವಾಗಿ ಮಾತಾಡಲಾಗಿತ್ತು, ರಾಮನ ಬಗ್ಗೆ ಅತ್ಯಂತ ಅವಹೇಳನವಾಗಿ ಮಾತಾಡಲಾಗಿತ್ತು, ರಾಮನ ಬಗ್ಗೆ ಅತ್ಯಂತ ಅಪಹಾಸ್ಯವಾಗಿ ಮಾತನಾಡಲಾಗಿತ್ತು. ಯಾಕೆ ಅನ್ನುವಂತಹ ಪ್ರಶ್ನೆಯನ್ನ ಕೇಳ್ತಾ ಇರುವಂಥದ್ದು. ಇವೆಲ್ಲದರ ಜೊತೆಗೆ ಮತ್ತಷ್ಟು ಪ್ರಶ್ನೆಗಳಿವೆ.
ನೀವೇನು ಕಲ್ತಿದ್ದೀರಿ, ನೀವು ಪಕೋಡ ಮಾಡ್ತೀರಿ, ಟೀ ಮಾಡ್ತೀರಿ, ಚಹಾ ಮಾಡ್ತೀರಿ, ಸೊ ಇದೇನೇ ಇರಲಿ ಪ್ರಶ್ನೆ ಮಾಡಿ. ಆದರೆ ಒಂದು ವಿಚಾರವನ್ನ, ಒಂದು ಸೈದ್ಧಾಂತಿಕ ವಿಚಾರವನ್ನ ಪ್ರಶ್ನೆ ಮಾಡಿ. ಆದರೆ ಒಂದು ಧರ್ಮವನ್ನ ಅಥವಾ ಒಂದು ವಿಚಾರವನ್ನ ತಾವುಗಳು ಅಥವಾ ಅದೆಲ್ಲ ಧರ್ಮವನ್ನ ಬದಿಗಿಟ್ಟು ಕೂಡ ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗವಹಿಸಿದವರನ್ನು ಕೂಡ ತಾವುಗಳು ಐಡಲ್ ರೀತಿಯಲ್ಲಿ ಬಿಂಬಿಸ್ತೀರಿ ಅಂತ ಬಂದಾಗ ಈ ಒಂದು ಪ್ರತಿಭಟನೆ ಮತ್ತೊಂದು ಹಂತವನ್ನ ತಲುಪಿರುವಂಥದ್ದು. ಅದೇ ರೀತಿ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್, ತಮ್ಮ ಹೆಸರುಲ್ಲಿಂದ ಸರ್? ನಾನು ಮೋನಿಶ್ ಅಂತ. ನಮಸ್ತೆ ಮೋನಿಶ್ ಅವರೇ, ಮಾತಾಡಿ ಸರ್. ಸರ್, ಈಗಾಗಲೇ ನಮ್ಮ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಎಜುಕೇಶನ್ ಮಿನಿಸ್ಟರ್. ಈಗ ಇವರ ಸಿಜೆಪಿಯ ಬೇಡಿಕೆಯನ್ನು ಈಡೇರಿಕೆ ಆಗಿದೆ. ಇವರ ಮುಂದಿನ ಹೆಜ್ಜೆ ಏನು ಅಂತ ನಮ್ಮ ಪ್ರಶ್ನೆ ಇರುವಂತದ್ದು. ಈಗ ಸೆಂಟ್ರಲ್ ಅಲ್ಲಿ ಇವರಿಗೆ ಇದ್ದಂತದ್ದು ಸೆಂಟ್ರಲ್ ಗವರ್ಮೆಂಟ್ ಮಾತ್ರ ಇರುವ ಟಾರ್ಗೆಟ್ ಇದ್ದಂತ. ಈಗ ನಾನು ಕರ್ನಾಟಕದಲ್ಲಿ ಕಲ್ತಿರುವಂತ ಸ್ಟೂಡೆಂಟ್. ಈಗ ಕರ್ನಾಟಕದಲ್ಲಿ ಅಲ್ಲಿರುವಂತ ಪಕ್ಕದಲ್ಲಿ ಇರುವಂತ ಒಬ್ಬ ವ್ಯಕ್ತಿಗೆ ಎಜುಕೇಶನ್ ಮಿನಿಸ್ಟರ್ ಯಾರಂತ ಕೇಳಿದ್ರೆ ಅವ್ರ ಹತ್ರ ಉತ್ತರ ಇರ್ಲಿಕ್ಕಿಲ್ಲ ಅಂತ ಭಾವಿಸ್ತೇನೆ. ಯಾಕಂದ್ರೆ ಎಜುಕೇಶನ್ ಮಿನಿಸ್ಟರೇ ಇಲ್ಲ. ಇವತ್ತು ನಮ್ಮ ರಾಜ್ಯದ ಸಿಎಂ ಅವರು ಹೋಗಿ ಅಲ್ಲಿ ನರೇಂದ್ರ ಮೋದಿಯ ಮನೆಗೆ ಮುತ್ತಿಗೆಯನ್ನ ಹಾಕ್ತಾರೆ. ಅವರು ಹೇಗೆ ಜವಾಬ್ದಾರಿ ಇಲ್ಲ ಅಂತ. ಈಗ ನಮ್ಮ ರಾಜ್ಯದಲ್ಲಿಯೇ ನಮ್ಮ ಒಂದು ಎಜುಕೇಶನ್ ಮಿನಿಸ್ಟರ್ ಇಲ್ಲ. ಅದರ ಬಗ್ಗೆ ಯಾರು ಕೂಡ ಹಿಡ್ತಾ ಇಲ್ಲ. ಇದು ಕೇವಲ ಇದು ನೀಟ್ ಪರೀಕ್ಷೆ ಉತ್ತಮ. ಈಗ ಅದರ ರಿಸಲ್ಟ್ ಆಯ್ತು, ಎಕ್ಸಾಮ್ ಆಯ್ತು, ಎಕ್ಸಾಮ್ ಆಯ್ತು, ಅದರ ಬಗ್ಗೆ ಪ್ರೊಟೆಸ್ಟ್ ನ ವಿರುದ್ಧ ಹೇಳುದನ್ನು ಕೇವಲ ಯಾಕೆ ಕೇಂದ್ರ ಹಿತವಾಗಿದೆ, ಕೇವಲ ಯಾಕೆ ಮೋದಿಯ ಮತ್ತೆ ಗವರ್ಮೆಂಟ್ ನ ಮೇಲೆ ಇದೆ, ಎಲ್ಲ ಕಡೆಯಲ್ಲಿ ಮಾಡಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಬರ್ತಾರೆ. ಈಗ ಹೇಗೆ ನೀಟಿಗೆ ಪರೀಕ್ಷೆಯಲ್ಲಿ ಆಯಿತು, ಸ್ಟೇಟ್ ನಲ್ಲಿ ಸಹ ಮಾಡಿ ಎಲ್ಲ ವಿದ್ಯಾರ್ಥಿ ಖಂಡಿತ ಬರ್ತಾರೆ. ಕೇವಲ ಒಂದು ಯಾವುದೋ ಒಂದು ಮೂಲೆಗೆ ಹೋಗಿ ಅಲ್ಲಿ ಮಾಡುವಂತದ್ದಲ್ಲ. ನಮ್ಮ ಇರುವಂತ ಕರ್ನಾಟಕದಲ್ಲಿ ಈಗ KPS ಹಗರಣ ಆಯ್ತು, 8 ಲಕ್ಷಗಳ. ಅದ್ರ ಬಗ್ಗೆ ಯಾಕೆ ಮಾತಾಡ್ತಿಲ್ಲ? ಯಾಕೆ ಮಾತಾಡ್ತಿಲ್ಲ? ನಿಮ್ಮ ಪಕ್ಕದಲ್ಲೇ ಇದ್ದಾರಲ್ಲ, ಅವರ ಹತ್ರ ಒಮ್ಮೆ ಕೇಳಿ. ಯಾಕೆ ಅವರು ಇವತ್ತು ಕೇವಲ ಮೋದಿ, ಇವತ್ತು ಮಂಗಳೂರಲ್ಲಿ ಸಹ ನೋಡ್ಬೋದು, ಕೇವಲ ಮೋದಿಯ ವಿರುದ್ಧ ಇವರು ಮಾಡಿರುವಂತದ್ದು, ಯಾವುದೇ ಇದರ ವಿರುದ್ಧ ಅಲ್ಲ. ಎಜುಕೇಶನ್ ಎಲ್ಲರಿಗೆ ಈಕ್ವಲ್ ಆಗಿರ್ಬೇಕು, ಕೇವಲ ಗವರ್ಮೆಂಟ್ ನ ಅಂಡರ್ ಅಲ್ಲಿ ಇರಬಾರ್ದು ಅಂತ ನನ್ನೊಂದು ಅನಿಸ್ತಿತ್ತು. ಓಕೆ, ಎಸ್ ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ಓಕೆ, ಎಸ್ ಸರ್, ಕರ್ನಾಟಕದಲ್ಲಿ ಎಜುಕೇಶನ್ ಮಿನಿಸ್ಟರೇ ಇಲ್ಲ, ಏನ್ ಮಾಡ್ತೀರಿ ಅನ್ನೋ ಪ್ರಶ್ನೆಯನ್ನ ಕೇಳ್ತಾ ಇರುವಂತದ್ದು. ಏನ್ ಹೇಳ್ತೀರಿ? ನೋಡಿ, ರೀಸೆಂಟ್ ಆಗಿ ಒಂದು ಬದಲಾವಣೆ ಆಗಿದೆ, ಲೀಡರ್ಶಿಪ್ ಅಲ್ಲಿ ಚೇಂಜ್ ಆಗಿದೆ. ಕರ್ನಾಟಕ ಸರ್ಕಾರ ಅವರದೇ ಒಂದು ಕ್ಯಾಬಿನೆಟ್ ಒಂದು ಡಿಸಿಷನ್ ತೆಗಿತಾ ಇದೆ, ಬರ್ಬಹುದು. ಐ ಮೀನ್ ಅಲ್ಲಿಗಿಲ್ಲದಂತಹ ಜವಾಬ್ದಾರಿ ಇವರುಗಳಿಗಿಲ್ವಾ ಬೇಜವಾಬ್ದಾರಿ ಅನ್ನೋ ಪ್ರಶ್ನೆ ಬರುತ್ತೆ. ಇದು ಫಸ್ಟ್ ಗಿಂತ ಎಜುಕೇಶನ್ ಮಿನಿಸ್ಟರ್ ಇಲ್ಲ ಅಂತಲ್ಲ, ಸಡನ್ ಆಗಿ ಏನ್ ಕ್ಯಾಬಿನೆಟ್ ಏನ್ ಇವರು ಚೇಂಜ್ ಮಾಡಿದ್ದಾರೆ, ಅದಕ್ಕೋಸ್ಕರ ಅದಕ್ಕೆ ಅಕೌಂಟಬಿಲಿಟಿ ಜನರು ಕೇಳಬೇಕು. ಏನ್ ತಪ್ಪಿಲ್ಲ, ಅಗತ್ಯ ಇಲ್ಲ ಅಂತ ಕಾಣುತ್ತೆ. ಅಗತ್ಯ ಇದೆ. ಎಜುಕೇಶನ್ ಮಿನಿಸ್ಟರ್ ನೇಮಕಾತಿ ಅವ್ರು ಮಾಡ್ತಾರೆ. ಸರ್ಕಾರ ಇಸ್ ಜಸ್ಟ್ ಸ್ಪ್ಯಾನ್ ಆಫ್. ಯಾಕಂದ್ರೆ ತಾವುಗಳು ಅದ್ರ ಬಗ್ಗೆ ಕೂಡ ಪ್ರೊಟೆಸ್ಟ್ ಮಾಡ್ಬೇಕು. ಇಷ್ಟೊಂದು ಜನ ಸೇರಿದಾಗ ಅದ್ರ ಬಗ್ಗೆ ಕೂಡ ತಾವುಗಳು ಕೇಳಬೇಕು. ಒಂದು ವೇಳೆ ಏನಾದ್ರೂ ಅದ್ರ ಎಜುಕೇಶನ್ ಮಿನಿಸ್ಟರ್ ಬೇಕಲ್ವಾ? ಅದೊಂದು ಅರ್ಹತೆ ಇರುವಂತಹ ಒಂದು ಒಳ್ಳೆಯ ಒಂದು ಹುದ್ದೆ, ಅದು ಸಚಿವ ಸ್ಥಾನ ಬೇಕಲ್ಲ, ಅಲ್ಲಿಗಳಿಗೆ ಮಾತಾಡ್ಬೇಕು, ತಾವುಗಳು ಪ್ರಶ್ನೆ ಮಾಡ್ಬೇಕು ಅಂತ ಕೇಳ್ತಾರೆ. ಓವರ್ ಆಲ್ ಜನರಲ್ ಆಗಿ ಈಗ ಚೀಫ್ ಮಿನಿಸ್ಟರ್ ನೋಡ್ತಾ ಇದ್ದಾರೆ. ರೀಸೆಂಟ್ಲಿ 15,000 ಏನು ಸರ್ಕಾರಿ ಶಾಲೆಗೆ 15,000 ಹೊಸ ಟೀಚರ್ಸ್ ನೇಮಕ ಮಾಡ್ಲಿಕ್ಕೆ ಕೂಡ ತಗೊಂಡಿದ್ದಾರೆ. ಇದರಲ್ಲಿ ಎಜುಕೇಶನ್ ಮಿನಿಸ್ಟರ್ ಇಲ್ಲ ಅಂದ್ರೆ ಕೆಲಸ ಆಗ್ತಾ ಇಲ್ಲ ಅಂತ ಏನಿಲ್ಲ, ಕೆಲಸ ಆಗ್ತಾ ಇದೆ. ಬಟ್ ಎಸ್, ಎಜುಕೇಶನ್ ಮಿನಿಸ್ಟರ್ ನೇಮಕಾತಿ ಮಾಡಬೇಕು, ಮಾಡ್ತಾರೆ. ಚೀಫ್ ಮಿನಿಸ್ಟರ್ 100%. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ ಸರ್. ಈಗ ನಮ್ದು ಎಜುಕೇಶನ್ ಮಿನಿಸ್ಟರ್ ರಿಸೈನ್ ಕೊಟ್ಟಿದ್ದಾರೆ. ಎಜುಕೇಶನ್ ಮಿನಿಸ್ಟರ್ ರಿಸೈನ್ ಕೊಟ್ಟಿದ ಮೇಲೆ ಕಾಂಗ್ರೆಸ್ನವರಿಗೆ ಒಂದು ಶಕ್ತಿ ಬಂತಂತೆ. ಇವರು ಎಂತ ಒಪೋಸಿಷನ್ ಪಾರ್ಟಿ? NSUನವರಿಗೆ ಇಂಥ ಪ್ರತಿಭಟನೆ ಮಾಡ್ಲಿಕ್ಕೆ CJPನವ್ರು ಮಾಡಿದ ನಂತರ ಹೋಗ್ಬೇಕಾ? ಅಲ್ಲಲ್ಲ, ಅವರು ವಿದ್ಯಾರ್ಥಿ ಸಂಘಟನೆಯವರು NSUI ಅಂತ ಮಾತ್ರ ಅಲ್ಲ, ವಿದ್ಯಾರ್ಥಿ ಸಂಘಟನೆ ಎಲ್ಲ ಸೇರ್ಕೊಂಡು ಮಾಡಿರುವಂತಹ ಒಂದು ಕರೆಕ್ಟ್. ಇದರದ್ದು ಕ್ರೆಡಿಟ್ ಎಲ್ಲ ವಿದ್ಯಾರ್ಥಿಗಳು ಒಟ್ಟಿಗಾಗಿ ಮಾಡಿದ್ದು. ಹೌದು, ನಾವು ಯಾವುದೇ ಪಕ್ಷ ಆಗ್ಲಿ ಯಾವುದೇ ಪಾರ್ಟಿ ಆಗ್ಲಿ ಇಲ್ಲ, ಅವರು ವಿದ್ಯಾರ್ಥಿಗಳಾಗಿಯೇ ಮಾಡಿರುವಂತಹ ಪ್ರತಿಭಟನೆ. ಹೌದು, ಕರೆಕ್ಟ್. ಆದ್ರೂ ಸಹ NSUನವರು ತುಂಬಾ ಕ್ರೆಡಿಟ್ ತೆಗೆಯುವಂತ ವಿಷಯ ಅಲ್ಲ ಇದ್ರದ್ದು. ಇಲ್ಲ, NSUನವರು ಕ್ರೆಡಿಟ್ ಇಲ್ಲ. ABVP ಆಗ್ಲಿ, ABVPನವರು ಎಲ್ಲಾ ಇದಕ್ಕೆ ಬಂದಿದ್ದಾರೆ. ವೇಟ್ ಸರ್, ಇಲ್ಲ, NSUನವರು ಕ್ರೆಡಿಟ್ ತಗೊಳ್ಳಿಕ್ಕೆ ಹಾಕಿರುವಂತ ವಿಚಾರಗಳಲ್ಲ. ನಾನು ಸ್ಪಷ್ಟಪಡಿಸ್ತೀನಿ. ಯಾಕಂದ್ರೆ ಈ ಒಂದು ನಿನ್ನೆಯ ಪ್ರೊಟೆಸ್ಟ್ ಕೂಡ ಆಗಿರುವಂತದ್ದು ಎಲ್ಲ ವಿದ್ಯಾರ್ಥಿಗಳ ಸೇರುವಿಕೆಯಲ್ಲಿ. ಇಲ್ಲೂ ಕೂಡ ನಾವೇ ಹಾಕಿರುವಂತದ್ದು NSUI ಅಂತ ಹೇಳಿ. ಯಾಕಂತ ಹೇಳಿದಾಗ ನಾನೊಂದು ವಿಷಯ ಏನಂದ್ರೆ
ಈಗ ಈ ರಾಹುಲ್ ಗಾಂಧಿ ಅವರೇ ಇರ್ಲಿ, ಅಪೋಸಿಷನ್ ಪಾರ್ಟಿ ಲೀಡರ್ ಅವರು ಈಗ ಯಾಕೆ ಅವರು ಅಷ್ಟು ರೆಸ್ಪಾನ್ಸಿಬಲ್ ಆಗಿ ತೆಗಿತಾ ಇದ್ದಾರೆ? ಇಷ್ಟು ವರ್ಷದಲ್ಲಿ ಅವರದ್ದು ಅಪೋಸಿಷನ್ ಪಾರ್ಟಿ ಇದ್ದದ್ದು, ಈಗ ಒಂದು 2 ವರ್ಷದಲ್ಲಿ ಅವರು ಲೀಡರ್ ಆಗಿದ್ದಾರೆ. ಇಂಥ ಮಕ್ಕಳು ಯೂತ್ನವರು ರಸ್ತೆಗೆ ಬಂದ ನಂತರ ಇವರಿಷ್ಟು ಸೀರಿಯಸ್ ಆಗಿ ತೆಗಿಬೇಕಾ? ಈಗ ತೆಗೆದ ಮೇಲೆ ಇವರಿಗೇನು ಅಭಿನಂದನೆಗಳೇನಲ್ಲ, ಸ್ಟೂಡೆಂಟ್ ನವರಿಗೆ ಮುಂದೆ ಆಗುವುದು ಸ್ವಲ್ಪ ಜಾಸ್ತಿ ಆಗುದು ಕಮ್ಮಿ ಆಯ್ತು. ಪೇಪರ್ ಲೀಕ್ ಆಗ್ಲಿ ಯಾವುದೇ ವಿಷಯ ಆಗ್ಲಿ ಬುದ್ಧಿ ಬಂತಲ್ವಾ? ಅಲ್ಲಲ್ಲ ಫೈನಲಿ ಅಲ್ಲಲ್ಲ ಸರ್, ಫೈನಲಿ ಇನ್ನು ಭಯ ಹುಟ್ಕೊಳ್ಳುತ್ತೆ. ನಾನು ಏನ್ ಹೇಳಿ, ನೀವು ಫೈನಲಿ ಭಯ ಹುಟ್ಕೊಳ್ಳುತ್ತೆ. ಇನ್ನು ನೀಟ್ ಅಂತ ಬಂದಾಗ ಯಾವ್ದೋ ಒಂದು ಏನು ಚಪ್ರಿ ಎಕ್ಸಾಮ್ ಅಂತ ಅಲ್ಲ, ಭಯ ಪಡ್ತಾರೆ. ಇನ್ನು ಸ್ಟ್ಯಾಂಡರ್ಡ್ ಫಿಕ್ಸ್ ಆಗಿದೆ. ಅಲ್ಲ ವೇಟ್ ಟಾರ್ಗೆಟ್ ಬೇಡ, NSU ಅಥವಾ ಬೇರೆ ಬೇರೆ ಸಂಘಟನೆಗಳು, ಅದು ಬೇಡ. ಬಿಫೋರ್ ದ್ಯಾಟ್ ನಾನು ಒಂದು ಹೇಳುವಂಥದ್ದು, ಒಂದು ಭಯ ಹುಟ್ಟಿದೆ ನೋಡಿ. ನಾನು ನೀಟ್ ಬರೀಲಿಲ್ಲ, ಬರೆಯುವಂತ ಇದಿಲ್ಲ ನನಗೆ, ಬಿಟ್ಟು ನನಗೆ ಅಷ್ಟು ಏನು ಯೋಗ್ಯತೆ ಇಲ್ಲ ಅಂತ ಅನ್ಕೊಳ್ತೀನಿ. ಬಟ್ ಎನಿವೆ ನಾನು ಹೇಳ್ತೀನಿ, ಒಂದು ಭಯ ಹುಟ್ಕೊಂಡಿದೆ. ನೀಟ್ ಅಂತ ಬಂದಾಗ ಇಷ್ಟು ದಿನ ಚಪ್ರಿ ಎಕ್ಸಾಮ್ ಅಂತ ಅನ್ಕೊಂಡಿದ್ರಂತ ನಮ್ಮ ದೇಶದವರು, ಯಾಕಂದ್ರೆ ಆ ರೀತಿ ಇತ್ತು ಪರಿಸ್ಥಿತಿ. ಬಟ್ ಇನ್ನು ಮುಂದಕ್ಕೆ ಭಯ ಹುಟ್ಕೊಂಡಿತ್ತೆ. ಈ ರೀತಿ ಆದ್ರೆ ಸರ್ಕಾರವು ಕೂಡ ಬಹಳಷ್ಟು ಡ್ಯಾಮೇಜ್ ಇದೆ ಅನ್ನುವಂಥದ್ದು, ಕಷ್ಟ ಇದೆ ಅನ್ನುವಂಥದ್ದು. ಸೊ ಅದನ್ನ ಒಂದು ಟ್ರೆಂಡ್ ಸೆಟ್ ಮಾಡಿದ್ದಾರೆ. ನಾವು ಈ ಒಂದು ವಿದ್ಯಾರ್ಥಿಗೆ ಯಾಕೆ ಗೊತ್ತಾ, ಒಂದು ಸುಸೈಡ್ ಮಾಡ್ಕೊಳ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಧನ್ಯವಾದ. ಸುಸೈಡ್ ಮಾಡ್ಕೊಳ್ತಾರೆ ಬಹಳಷ್ಟು ಜನರು. ನಾನು ಕೇಳಿದಾಗ ಏನಪ್ಪ 20 ಅದಕ್ಕೆ ಒಂದು 30 ಜನರು ಸುಸೈಡ್ ಮಾಡ್ಕೊಂಡಿದ್ದಾರೆ ವಿದ್ಯಾರ್ಥಿಗಳು. ನಮ್ಮ ಜೊತೆ ನೀಟ್ ಎಕ್ಸ್ಪರ್ಟ್ ಒಬ್ರು ಇದ್ರು. ಅವರು ಬಹಳಷ್ಟು ಪರಿಣಿತಿಯನ್ನು ಪಡೆದುಕೊಂಡವರು. ನೀಟ್ ಬಹಳಷ್ಟು ವಿದ್ಯಾರ್ಥಿಗಳನ್ನು ಅವರು ರೆಡಿ ಮಾಡಿ ನೀಟ್ನಲ್ಲಿ ರ್ಯಾಂಕ್ ಪಡೆದುಕೊಂಡಿರುವಂತಹ ಅದ್ಭುತವಾಗಿರುವಂತಹ ಶಿಕ್ಷಣ ತಜ್ಞರು. ಅವ್ರ ಜೊತೆ ನಾನು ಕೇಳಿದಾಗ, ಏನ್ ಸರ್ ಇವರು ಏನು ಭವಿಷ್ಯದ ವೈದ್ಯರಂತೆ, ಇವರುಗಳಿಗೆ ಆ ಒಂದು ಎಕ್ಸಾಮ್ ಅನ್ನ ಫೇಸ್ ಮಾಡೋಕ್ಕಾಗಲ್ಲ, ಧೈರ್ಯ ಇಲ್ಲ, ಸುಸೈಡ್ ಮಾಡ್ಕೊಳ್ತಾರಾ ಅನ್ನುವಂಥದ್ದು ಸಾಮಾನ್ಯ ಪ್ರಶ್ನೆ ಬರುತ್ತೆ ನಮ್ಗಳಿಗೆ. ಸೊ ಆವಾಗ ಅವರು ಹೇಳ್ತಾರೆ, ವೈದ್ಯಕೀಯ ಪ್ರವೇಶ ಪರೀಕ್ಷೆ ಅಂತ ಅದೊಂದು ತಪಸ್ಸು ಮಾಡಿದಂತೆ ಬಹಳಷ್ಟು ಕಷ್ಟಪಟ್ಟು ನಾವು ಕಲಿತಾ ಇರ್ತೀವಿ. ಎಲ್ಲವನ್ನ ಮನೋರಂಜನೆ ಬಿಟ್ಟಾಕ್ತೀವಿ. ರಾತ್ರಿ ಮಲಗುವಂಥದ್ದಿಲ್ಲ, ಎಂಟರ್ಟೈನ್ಮೆಂಟ್ ಇಲ್ಲ, ಯಾವುದೂ ಇಲ್ಲ, ಬಹಳಷ್ಟು ಕಷ್ಟಪಟ್ಟು ಬದುಕ್ತೀವಿ. ಆ ಒಂದು ಕಷ್ಟಪಟ್ಟು ಬದುಕಿದಂತಹ ಪರೀಕ್ಷೆಯಲ್ಲಿ ನಾವು ಬರೆದಾಗ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ತೀವಿ. ಯಾವುದೇ ರೀತಿ ಔಟಿಂಗ್ ಇಲ್ಲ, ಏನಿಲ್ಲ, ಫ್ರೀಡಮ್ ಇಲ್ಲ. ಆ ರೀತಿ ಬದುಕಿದಂತಹ ತಪಸ್ಸಿನ ರೀತಿಯಲ್ಲಿ ಬದುಕಿದಂಥ ಎಕ್ಸಾಮ್ನ ಕ್ವಶನ್ ಪೇಪರ್ ಲೀಕ್ ಆಗುತ್ತೆ, ಎಗೇನ್ ಎಕ್ಸಾಮ್ ಬರುತ್ತೆ ಅಂತ ಬಂದಾಗ ಅದು ಮತ್ತೊಂದು ನರಕ, ಮತ್ತೊಂದು ಜೈಲು ವಾಸ ಅನ್ನುವಂಥದ್ದು ಆ ವಿದ್ಯಾರ್ಥಿಗಳು ಹೇಳುವಂಥದ್ದು. ಆ ನಿಟ್ಟಿನಲ್ಲಿ ಆ ವಿದ್ಯಾರ್ಥಿಗಳು ಬೇರೆ ವಿಧಿ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಸೂಸೈಡ್ ಮಾಡ್ಕೊಳ್ಳುವಂಥ, ಆತ್ಮಹತ್ಯೆ ಮಾಡಿಕೊಂಡಿರುವಂಥ, ಇದು ನಿಜವಾಗ್ಲೂ ಕೂಡ ಸೀರಿಯಸ್ ಆಗಿರುವಂಥ ಇಶ್ಯೂ. ನಿಜವಾಗ್ಲೂ ಕೂಡ ಇದು ಬಹಳಷ್ಟು ಸೀರಿಯಸ್ ಆಗಿರೋ ಇಶ್ಯೂ. ಬಹಳಷ್ಟು ನಿಮಗೆ ಗೊತ್ತಿಲ್ಲ, ಏನಪ್ಪ ಒಂದು ಎಕ್ಸಾಮ್ ಹೋದ್ರೆ ಸೂಸೈಡ್ ಮಾಡ್ಕೊಳ್ತಾರ ಅಂತ ತಾವು ಕೇಳ್ಬೋದು. ಇಲ್ಲ, ಬಹಳಷ್ಟು ಸೀರಿಯಸ್ ಆಗುತ್ತೆ ಇಶ್ಯೂ ಇದು. ಯಾಕಂದ್ರೆ ಆ ವಿದ್ಯಾರ್ಥಿಗಳು ಅಷ್ಟು ಕಷ್ಟಪಟ್ಟಿರ್ತಾರೆ. ಮತ್ತೆ ಕೆಲವು ವಿದ್ಯಾರ್ಥಿಗಳು ಏನಾಗುತ್ತೆ ಅಂತ ಹೇಳಿದ್ರೆ, ಎಲ್ಲವೂ ಕೂಡ ಆಯ್ತು, ಎಲ್ಲವೂ ಕೂಡ ಮತ್ತೆ ನಾನು ಬರಿಬೇಕು ಅನ್ನುವಂಥ ವಿಚಾರಗಳ ನಡುವೆ ನಾನು ಒಂದು ವೇಳೆ ಈ ಮಾರ್ಕ್ಸ್ ಕಡಿಮೆ ಬಂದ್ರೆ ಅನ್ನುವಂತಹ ಭಯ ಹುಟ್ಕೊಳ್ಳುತ್ತೆ ವಿದ್ಯಾರ್ಥಿಗಳಲ್ಲಿ. ಹಾಗಾಗಿ ಅಂದ್ರೆ ಆ ಮನಸ್ಥಿತಿಗಳು ಹಾಗಿರುತ್ತೆ. ಅಂದ್ರೂ ಸಾಮಾನ್ಯ ಜನರಿಗೆಲ್ಲ ನೀಟ್ ಎಕ್ಸಾಮ್ ಬರೆಯುವ ವಿದ್ಯಾರ್ಥಿಗಳಿಗೆ ಮಾತ್ರ ಗೊತ್ತಾ ಕಷ್ಟ. ಇದನ್ನ ನೀಟ್ ಎಕ್ಸ್ಪರ್ಟ್ ಒಬ್ರು, ತಜ್ಞರೊಬ್ರು ನನಗೆ ಹೇಳಿರುವಂಥದ್ದು. ನಿಜವೂ ಕೂಡ ಅಷ್ಟು ಕಷ್ಟ ಇದೆ. ಜೊತೆಗೆ ಆ ವಿದ್ಯಾರ್ಥಿಗಳು ಅಷ್ಟು ತಪಸ್ಸಿನ ರೀತಿಯಲ್ಲಿ ಬದುಕಿರ್ತಾರೆ. ಸೊ ಅದರ ಮೇಲೆ ಇವರುಗಳು ಈ ರೀತಿ ಸಾಮಾನ್ಯ ಎಕ್ಸಾಮ್ ಅಂತ ಅನ್ಕೊಂಡ್ರೆ ಅದನ್ನ ಬಿಡಕ್ಕಾಗಲ್ಲ. ನೀವು ಏನೇ ಹೇಳಿ ಪೊಲಿಟಿಕಲಿ ಬಣ್ಣವನ್ನು ಬರೀ, ಬಟ್ ಸ್ಟಿಲ್ ಅದು ಸಾಮಾನ್ಯ ಅಂತ ಹೇಳಕ್ಕಾಗಲ್ಲ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ ಸರ್. ನಮಸ್ತೆ ನಮಸ್ತೆ ಸರ್, ಮಾತಾಡಿ ಸರ್, ಮಾತಾಡಿ ಸರ್. ಏನ್ ಗೊತ್ತಾ, ಪಕ್ಕ ಟೂಲ್ ಕಿಟ್ಸ್. ಇಲ್ಲಿ ಏನಾಗಿದೆ, ಇಲ್ಲಿ ಕೆಲವು ಅತೃಪ್ತ ಆತ್ಮಗಳ ದುಷ್ಟಕೂಟ ಇದೆಲ್ಲ, ಇದೊಂದು ಈ ತುಕಡೆ ಗ್ಯಾಂಗ್ಗಳು ಇವೆಲ್ಲ ಸೇರಿ ದೇಶದಲ್ಲಿ ಒಂದು ಸಂಚಕಾರ ರೂಪಿಸಬೇಕು ಅನ್ನೋದು ಪ್ಲಾನ್ ಮಾಡಿದ್ದು. ಇದರಲ್ಲಿ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲಿಕ್ಕೆ ಕೆಲವು ಬಂದಿದೆ ಸುತ್ತಮುತ್ತ. ಇಲ್ಲಿ ಏನಾಗಿದೆ ಗೊತ್ತಾ, FCAR ಒಂದು ನಿಯಂತ್ರಣ ಕಾಯ್ದೆ ಮಾಡ್ತಾ ಇದ್ದಾರೆ ಸಂಸತ್ತಿನಲ್ಲಿ. ಅದೇನಂದ್ರೆ ವಿದೇಶಿ ಇದಿದೆಲ್ಲ ಹೂಡಿಕೆ, ಅದು ಇಲ್ಲಿಯ NGOಗಳಿಗೆ ಹೋಗಿ ಅದು ಬೇರೆ ಬೇರೆ ಕಾರಣಕ್ಕೆ ದೇಶದ ವಿರುದ್ಧವಾಗಿ ಸಂಚು ರೂಪಿಸುವವರ ಕೈಗೆ ಬಂದಿದೆ ಹಣಗಳು. ಅದರ ಬಗ್ಗೆ ಒಂದು ಒಳ್ಳೆ ಒಂದು ಬಿಲ್ ಪಾಸ್ ಮಾಡ್ತಿದ್ದಾರೆ ಸಂಸತ್ತಿನಲ್ಲಿ. ಅದನ್ನು ಎಗೇನ್ಸ್ಟ್ ಆಗ್ಬೇಕು ಅನ್ನೋದು ವಿದೇಶ ಕೈವಾಡಗಳು, ವಿದೇಶಿ ಶಕ್ತಿಗಳು ಇವೆಲ್ಲ ಸೇರಿ ಇಲ್ಲಿ ಒಂದು ಷಡ್ಯಂತ್ರ ರೂಪಿಸ್ತಾ ಇದೆ. ಇದಕ್ಕೆ ಇಲ್ಲಿಯ ವಿದ್ಯಾರ್ಥಿಗಳನ್ನು ಎತ್ತಿ ಕಟ್ಟಿ ವಿದ್ಯಾರ್ಥಿಗಳನ್ನು ಮುಂದೆ ಇವರು ರಾಜಕೀಯ ಬೇಳೆ ಬೇಯಿಸ್ತಿದ್ದಾರೆ ವಿನಃ ಬೇರೆ ಯಾವುದೂ ಅಲ್ಲ. ನಾನು ಹೇಳ್ಬೇಕಾ, ಇವಾಗ ಇವರು ಇದು ಮಾಡಿದಾರಲ್ಲ, ರಿಸೈನ್ ಕೊಡ್ತಾರಲ್ಲ, ಕೊಡ್ಲೇಬಾರ್ದಿತ್ತು. ಯಾಕೆಂದ್ರೆ ಅವರಿಗೆ ಬೇಕಾಗಿರೋದೇನು,
ನೀಟ್ ಎಕ್ಸಾಮ್ ಅದರಲ್ಲಿ ಏನಾಗಿದೆ ಅವರಿಗೆ ಶಿಕ್ಷೆ ಕೊಡ್ಬೇಕು, ಅದು ಮಾಡಬೇಕಿದ್ವಿ ವಿನಃ ಅವರಿಗೆ ರಾಜಕೀಯ ಯಾಕೆ ಬೇಕು? ಅವಾಗ ಇವ ರಾಜೀನಾಮೆ ಕೊಡ್ಲಿ ಅದೆಲ್ಲ ಕೇಳುವ ಅವಶ್ಯಕತೆ ಅವರಿಗಿಲ್ಲ. ಅವ್ರದ್ದು ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ. ಆಗ ಹಿಂದಿರುವ ದುಷ್ಟಶಕ್ತಿಗಳು ಏನು, ವಿದೇಶಿ ಶಕ್ತಿಗಳು ಏನು, ಇದರ ಬಗ್ಗೆ ಒಂದು ಸಮಗ್ರವಾದ ತನಿಖೆ ನಡೆಸಲೇಬೇಕು. ಯಾಕಂದ್ರೆ ಹೀಗೆ ಮುಂದುವರೆದ್ರೆ ಇದು ಬ್ಲಾಕ್ ಮೇಲ್ ಮಾಡ್ತಾನೆ ಇರ್ತಾರೆ ಈ ವಿದ್ಯಾರ್ಥಿಗಳನ್ನು ಮುಂದಿಟ್ಕೊಂಡು. ಏನ್ ಗೊತ್ತಾ, ಕಂಡವರ ಮಕ್ಕಳನ್ನು ಬಾಯಿಗೆ ತಳ್ಳಿ ಆಳ ನೋಡುವವರೇ ತುಂಬಾ ಜನ ಇರೋದು ಇಲ್ಲಿ, ಆಯ್ತಲ್ಲ. ಈಗ ಏನಾಗಿದೆ, ಅಣ್ಣಾಜರೆ ಹೋರಾಟ ಆಯ್ತಲ್ಲ, ಅದೇ ರೀತಿ ಇವರನ್ನ ಮುಂದಿಟ್ಕೊಂಡು ನಾವು ಒಂದು 2-3 ಸೀಟ್ ಹೊಡ್ಕೊಳ್ಳುವಂತ ಪ್ಲಾನ್, ಇನ್ನೇನಿಲ್ಲ. ಗೊತ್ತಾಯ್ತಾ? ಏನಿಲ್ಲ, ಇನ್ನು ವಿದೇಶಿ ಒಂದು ತಂತ್ರ ಇದು, ತಂತ್ರಜ್ಞಾನಕ್ಕೆ ನೋಡಿ. ಯಾವತ್ತು ನೋಡಿ ನಮ್ಮ ರಾಹುಲ್ ಗಾಂಧಿ ಅವರು ಅಮೆರಿಕಕ್ಕೆ ಹೋಗಿ ಬಂದ್ರು ನೋಡಿ, ಚೀನಾಕ್ಕೆ ಹೋಗಿ ಬರ್ತಾರೆ, ಬಂದ ಮೇಲೆ ಇಂಥದ್ದೆಲ್ಲ ಕ್ರಿಯೇಟ್ ಆಗುತ್ತೆ, ಟೂಲ್ ಕಿಟ್ಗಳು ಕ್ರಿಯೇಟ್ ಆಗ್ತವೆ. ಆದ್ರೆ ಇಂದಿನ ಶಕ್ತಿ ಏನು ಅನ್ನೋದನ್ನು ಕೂಲಂಕುಷವಾಗಿ ಸಮಗ್ರವಾಗಿ ತನಿಖೆ ಮಾಡಿದ್ರೆ ಇವರ ಬಂಡವಾಳ ಎಲ್ಲ ಹೊರಗೆ ಬರ್ತದೆ ಅನ್ನೋದು ನನ್ನೊಂದು ಅನಿಸಿಕೆ. ಸರ್, ಒಂದು ವಿಚಾರ ನಾನು ಹೇಳುವಂಥದ್ದು, ನನ್ನ ಅನಿಸಿಕೆಯನ್ನು ಹೇಳುವಂಥದ್ದು. ನೀವು ಹೇಳಿದ್ರಿ ಸಚಿವರು ಅಂದ್ರೆ ಸೆಂಟ್ರಲ್ ಮಿನಿಸ್ಟರ್ ಏನೋ ರಾಜೀನಾಮೆ ಕೊಡುವಂತ ಅವಶ್ಯಕತೆ ಇರಲಿಲ್ಲ ಅಂತ ಹೇಳಿ. ಯಾಕಂದ್ರೆ ಇದು ಈ ಹಿಂದೆಯೂ ಕೂಡ ಆಗಿತ್ತು, ಪೇಪರ್ ಲೀಕ್ ಆಗಿರೋದು, ಇದು ಮತ್ತೆ ರಿಪೀಟ್ ಆಗ್ತಾ ಇದೆ. ಒಂದು ವೇಳೆ ಇಲ್ಲಿ ರಾಜೀನಾಮೆಯ ವಿಚಾರ ಪ್ರಸ್ತಾಪ ಆಗಿಲ್ಲ ಅಂತ ಬಂದಾಗ ಒಂದು ಸೆಂಟ್ರಲ್ ಗೌರ್ಮೆಂಟ್ಗೆ, ಒಂದು ಗೌರ್ಮೆಂಟ್ಗೆ ಇದ್ರ ಬಿಸಿ ಮುಟ್ತಾ ಇರ್ಲಿಲ್ಲ ಬಹುಶಃ, ಅಲ್ವಾ? ಬಿಸಿ ಮುಟ್ಬೇಕು ಅಂತ ಬಂದಾಗ ಈ ರೀತಿ ಆಗ್ಬೇಕು ಅಂದ್ರೆ ಸರ್ಕಾರವನ್ನು ಕೂಡ ಅಲುಗಾಡಿಸುವಂತಹ ಶಕ್ತಿ ಇದೆ. ನೀಟ್ ಎಕ್ಸಾಮ್ ಅನ್ನುವಂಥದ್ದು ಅಥವಾ ಇನ್ನಿತರ ಎಕ್ಸಾಮ್ ಅನ್ನೋದು ಸಾಮಾನ್ಯ ಅಲ್ಲ ಅನ್ನುವಂಥ ಒಂದು ಸಂದೇಶ ಹೋಗ್ಬೇಕಾಗಿತ್ತು, ಮೆಸೇಜ್ ಹೋಗ್ಬೇಕಾಗಿತ್ತು. ದಟ್ಸ್ ವೈ ಈ ಡಿಸಿಷನ್ ನನ್ಗೇನು ತುಂಬಾ ದೊಡ್ಡದಾಗಿರೋ ತಪ್ಪು ಅನ್ನೋದು ನನ್ಗೆ ಆಗಲ್ಲ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ಹಲೋ, ನಮಸ್ತೆ ಸರ್. ತಮ್ಮ ಧ್ವನಿ ಕೇಳ್ತಾ ಇದೆಯಾ? ಹಲೋ, ಎಸ್ ಸರ್. ತಮ್ಮ ಹೆಸರು ಎಲ್ಲಿಂದ ಸರ್? ಮಂಗಳೂರಿಂದ ಸರ್. ದಯಮಾಡಿ ತಮ್ಮ ಟಿವಿಯಲ್ಲಿ ಮ್ಯೂಟ್ ಮಾಡಿ ಸರ್ ಮೊದಲನೇದಾಗಿ. ಓಕೆ ಓಕೆ, ಕೇಳ್ತಾ ಇದೆ ಈಗ? ಕೇಳ್ತಾ ಇದೆ ಸರ್. ಎಸ್ ಸರ್, ಮಾತಾಡಿ ಸರ್. ಅಲ್ಲ, ಇದು ನಾವು ಸಹ ಹೇಳುದು ನೀಟ್ ಇದು ಎಕ್ಸಾಮ್ ಪತ್ರಿಕೆ ಲೀಕ್ ಆದದ್ದು ತಪ್ಪೆ. ಆದ್ರೆ ಇದು ಈ ಸಾರಿ ಒಂದು ಬಾರಿ ದೊಡ್ಡ ಇಶ್ಯೂ ಆಗ್ತಾ ಇದೆ. ಈ ಇಶ್ಯೂ ಉಂಟಲ್ಲ, ಇದು ಅಗೇನ್ಸ್ಟ್ ಮೋದಿ ಅಂಡ್ ಸೆಂಟ್ರಲ್ ಗವರ್ಮೆಂಟ್. ಈಗ ಕಾಂಗ್ರೆಸ್ ಟೈಮ್ ಅಲ್ಲಿ ಎಷ್ಟು ಸಾರಿ ಲೀಕ್ ಆಗಿದೆ ಅದು? ಯಾರು NSC ಅವರಿಗೆ ಯಾಕೆ ಮಾತಾಡುದಿಲ್ಲ? 2016 ಸಿದ್ದರಾಮಯ್ಯ ಟೈಮ್ ಅಲ್ಲಿ ಕೆಮಿಸ್ಟ್ರಿ ಪತ್ರಿಕೆ ಲೀಕ್ ಆಯ್ತು. ಈ ಪರೀಕ್ಷೆ ಅದರದ್ದು ಪತ್ರಿಕೆ ಅದು ಲೀಕ್ ಆಯ್ತು. ಇದೆಲ್ಲ ಆ ಟೈಮ್ ಅಲ್ಲಿ ಇವರು NSC ಅವರು ಇಲ್ಲ. ರಾಜಸ್ಥಾನದಲ್ಲಿ ಅದು ಲೀಕ್ ಆದಾಗ ಪ್ರಿಯಾಂಕಾ ವಾದ್ರಾ ಹೇಳ್ತಾರೆ ಅದು ಅವರು ಟ್ರೈ ಮಾಡಿದ್ರು ಗೆಲುವು, ಆದ್ರೂ ಆಗಿಲ್ಲ. ಈ ರೀತಿ ಎಲ್ಲ ನಮ್ದೇನು ತಪ್ಪಿಲ್ಲ, ಎಲ್ಲ ಕಡೆ ಆಗುತ್ತೆ. ಈಗ ಮಾತ್ರ ಎಲ್ಲ ಕಡೆ ಆಗಲ್ವಾ? ಇದೆಲ್ಲ ಕಾಂಗ್ರೆಸ್ ಇದು ಉಂಟಲ್ಲ, ಮೋದಿಯನ್ನು ಇಳಿಸ್ಲಿಕ್ಕೆ ಏನೂ ಆಗುದಿಲ್ಲ. ಇದನ್ನು ಟ್ರೈ ಮಾಡುದು ಇಂಥದ್ದೆಲ್ಲ ಮಾಡಿ. ಮತ್ತೆ ಫಂಡಿಂಗ್ ಆಗಿಲ್ಲ ಅಂತ ಎಷ್ಟು ಝೊಮ್ಯಾಟೊ ಸ್ವಿಗ್ಗಿ ಅವ್ರ ಹತ್ರ ಕೇಳಿದ್ರೆ ಎಲ್ಲಿಂದ ಪೇಮೆಂಟ್ ಆಗಿದೆ? ಕತಾರಿಂದ, ಪಾಕಿಸ್ತಾನದಿಂದ, ಬಾಂಗ್ಲಾದಿಂದ. ಅವರಿಗೆ ಡೆಲಿವರಿ ಕೂಡ ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ, ಪೇ ಮಾಡಿದವರನ್ನು. ಎಲ್ಲಿಂದ ಮಾತಾಡೋದು? ಅಲ್ಲಿಂದ. ಅಲ್ಲಿ ಪ್ರೊಟೆಸ್ಟ್ ಆಗುತ್ತೆ, ಅಲ್ಲಿ ಹೋಗಿ ಕೊಟ್ಟು ಬಿಡಿ ಅಂತ. ಇದೆಲ್ಲ ನಿಜವಾಗಿ ಕಾಂಗ್ರೆಸ್ ದೇಶಕ್ಕಾಗಿ ಏನು ಒಳ್ಳೇದು ಮಾಡ್ತಾ ಇಲ್ಲ. ದಟ್ ಇಸ್ ಇದು. ಓಕೆ ಓಕೆ, ಎಸ್ ಸರ್, ಎಸ್ ಸರ್. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು. ಜೊತೆಗೆ ನಾನು ಆಗ್ಲೇ ಹೇಳಿದಾಗೆ ಕೆಲವು ವಿಡಿಯೋಗಳು ವೈರಲ್ ಆಗ್ತಾ ಇತ್ತು. ಈ ಹೋರಾಟದ ಅಸ್ತಿತ್ವ ಮತ್ತು ಹೋರಾಟದ ಒಂದು ದಾರಿಯನ್ನ ಪ್ರಶ್ನೆ ಮಾಡುವಂತಹ ಕೆಲವು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇತ್ತು. ಆ ಒಂದು ವಿಡಿಯೋ ನೋಡ್ಕೊಂಡು ಬನ್ನಿ. You know, Bhagwan Ram Mandir or whatever the fuck इसमें, but it's just people don't know. और मेरे पास इतना टाइम नहीं है कि 4 घंटा बजा के पूजा करूं मैं. बट ये लोग बोलते हैं राम को मरे हुए, मुझे सॉरी नहीं बोलना चाहिए, भगवान जी माफ करना, पर राम को गए हुए हजारों वर्ष चले गए. राम तुम्हारा देश नहीं चला रहा. You know, Bhagwan Ram Mandir or whatever the fuck इसमें, but it's just people don't know. और मेरे पास इतना टाइम नहीं है कि 4 घंटा बजा के पूजा करूं मैं. बट ये लोग बोलते हैं राम को मरे हुए, मुझे सॉरी नहीं बोलना चाहिए, भगवान जी माफ करना, पर राम को गए हुए हजारों वर्ष चले गए. राम तुम्हारा देश नहीं चला रहा. You know, Bhagwan Ram Mandir or whatever the fuck इसमें, but it's just people don't know. और मेरे पास इतना टाइम नहीं है कि 4 घंटा बजा के पूजा करूं मैं. बट ये लोग बोलते हैं राम को मरे हुए, मुझे सॉरी नहीं बोलना चाहिए, भगवान जी माफ करना. ಓಕೆ, ರಾಮ ಮಂದಿರ ವಾಟ್ ಎವರ್ FUCK ಅನ್ನುವಂಥ ವಿಚಾರವನ್ನ ಒಬ್ಳು ಹೆಣ್ಮಗಳು ಹೇಳ್ತಾಳೆ. ಅದ್ರದ್ದು ಇನ್ನೊಬ್ಳು ಹೆಣ್ಮಗಳು ಕೂಡ ರಾಮ ಮಂದಿರದ ಬಗ್ಗೆ, ರಾಮನ ಬಗ್ಗೆ ಅವಾಚ್ಯವಾಗಿ ತುಚ್ಛವಾಗಿ ಮಾತಾಡ್ತಾರೆ. ಜೊತೆಗೆ ಪ್ರತಿಭಟನೆ ನಿನ್ನೆ ದಿನ ಕೂಡ ನಾನು ನೋಡಿದೆ ಯಾವ ರೀತಿ ಇತ್ತು ಅಂತ. ಎಸ್, ಪ್ರತಿಭಟನೆ ಮಾಡಬೇಕು, ನಂದು ಕೂಡ ಪ್ರತಿಭಟನೆಗೆ ಬೆಂಬಲ. ನಾವು ಅಷ್ಟೇ ಹೇಳುವಂಥ, ಯಾಕಂದರೆ ಮಾಡಿರುವಂಥ ಪಕ್ಕ ನಾನು ಮೊನ್ನೆ ತಾನೇ, ಇವತ್ತಂತಲ್ಲ, ನಾನು ಮೊನ್ನೆನೇ
ಕ್ವಶನ್ ಪೇಪರ್ ಲೀಕ್ ಆದಾಗ ಎಕ್ಸ್ಪರ್ಟ್ ಒಬ್ಬರು ಬಂದಿದ್ದ ಅಂತ ಸಂದರ್ಭಗಳಲ್ಲಿ ನಾನು ಕಠೋರವಾಗಿ ಮಾತಾಡಿದಂಥ ವ್ಯಕ್ತಿ. ಆದರೆ ಈ ವಿಚಾರವನ್ನು ಮತ್ತೆ ನಾನು ಪ್ರಸ್ತಾಪ ಮಾಡ್ತೀನಿ. ನಿನ್ನೆ ಪ್ರೊಟೆಸ್ಟಲ್ಲೂ ಕೂಡ ನಾನು ನೋಡಿದೆ ಯಾವ ರೀತಿ ಇತ್ತು ಅಂತ ಬಂದಾಗ ಹೆಣ್ಮಗಳು ಅಥವಾ ಮಕ್ಕಳು ಏನು ಹೇಳ್ತಾರೆ, ಚಾ ಮಾರುವ ರೀತಿಯಲ್ಲಿ ಅಥವಾ ಪಕೋಡ ಮಾರುವಂತಹ ವ್ಯಕ್ತಿಗೆ ಇನ್ಸಲ್ಟ್ ಮಾಡ್ತಾರೆ. ನಾನಿಲ್ಲಿ ಪ್ರೈಮ್ ಮಿನಿಸ್ಟರ್ ಬಗ್ಗೆ ಮಾತಾಡ್ತಾ ಇಲ್ಲ. ಪಕೋಡ ಮಾಡುವಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಗೌರವ ಇದೆ. ಚಾಯ್ ಮಾರುವಂತಹ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಗೌರವ ಇದೆ. ಅವರ ವೃತ್ತಿಯನ್ನ ತಾವುಗಳು ಅಪಹಾಸ್ಯ ಮಾಡಬೇಡಿ ಯಾರೊಬ್ರು ಕೂಡ. ನಿನ್ನೆ ದಿನ ನನಗೆ ಬಹಳಷ್ಟು ಬೇಸರ ಆಯಿತು. ಯಾಕೆ ಡೆಲ್ಲಿಯಲ್ಲಿ ಮಾಡ್ತಾರೆ, ಬೆಂಗಳೂರಲ್ಲಿ ಮಾಡ್ತಾರೆ, ಮಾಡ್ಕೊಳ್ಳಿ ಅಬ್ಬೆಪಾರಿಗಳು ಅಂತೇಳಿ. ಆದರೆ ನಮ್ಮ ಮಂಗಳೂರಿನ ಜನರಿಗೆ ಏನಾಗಿದೆ, ಮಂಗಳೂರಿನ ವಿದ್ಯಾರ್ಥಿಗಳಿಗೆ ಏನಾಗಿದೆ, ಪಕೋಡ ಮಾಡುವಂತಹ ಅಥವಾ ಚಾ ಮಾರುವಂತಹ ವೃತ್ತಿಯನ್ನು ತಾವುಗಳು ಅವಹೇಳನ ಮಾಡ್ತೀರಿ, ಅವಮಾನಿಸ್ತೀರಿ ಅಂತ ಬಂದಾಗ ತಮ್ಮಗಳ ಮನಸ್ಥಿತಿಯಲ್ಲಿ ಏನಿದೆ? ಅದೆಷ್ಟೋ ಜನರು ವೈದ್ಯರು, ಅದೆಷ್ಟೋ ಜನರು ವಿದ್ಯಾರ್ಥಿಗಳು ಇವತ್ತು ಕೂಡ ಅವರ ತಂದೆ ಚಾ ಮಾಡ್ತಾರೆ, ಅವರ ತಂದೆ ಯಾರು ಪಕೋಡ ಮಾಡ್ತಾರೆ. ಯಾಕೆ ಅವರುಗಳು ಡಾಕ್ಟರ್ ಆಗಿಲ್ವಾ? ಅವರ ಮಕ್ಕಳು ಡಾಕ್ಟರ್ ಆಗಿಲ್ವಾ? ತಾವುಗಳು ಮುನ್ನೆ 2 ಅಕ್ಷರ ಕಲಿತೀರಿ, ನೇರವಾಗಿ ತಾವು ಒಂದು ಪ್ರೊಫೆಷನ್ ಬಗ್ಗೆ ಇನ್ಸಲ್ಟ್ ಮಾಡ್ತೀರಿ ಅಂತ ಬಂದಾಗ ತಮ್ಮಗಳ ಮನಸ್ಥಿತಿಯನ್ನು ತಾವುಗಳು ಪ್ರಶ್ನೆ ಮಾಡ್ಕೊಳ್ಳಿ. ನಾನು ನೋಡಿದೆ ನಿನ್ನೆ ಅವ್ರುಗಳೆಲ್ಲ ತಾವುಗಳು ಚಪ್ರಿಗಳ ಥರ ಮಾತಾಡ್ತೀರಿ. ಆ ರೀತಿಯ ಮೆಂಟಾಲಿಟಿ ಯಾಕೆ ಬೇಕು ತಮ್ಮಗಳಿಗೆ? ಹೋರಾಟ ಎಲ್ಲಿರಬೇಕು? ಆ ಹೋರಾಟದ ಬಗ್ಗೆ ಪ್ರಶ್ನೆ ಮಾಡಿ. ಅದೇ ಹೋರಾಟದಲ್ಲಿ ತಮ್ಮಗಳಿಗೆ ಬರ್ತದೆ ಇಮಾಮ್ ಶಾರ್ಜಿಲ್ ಬರ್ತಾರೆ, ಅದೇ ಹೋರಾಟದಲ್ಲಿ ತಮ್ಮಗಳಿಗೆ ಉಮರ್ ಖಾಲಿದ್ ಬರ್ತಾರೆ. ಹೇಗೆ ಬರ್ತಾರೆ? ಇದನ್ನು ನಾನು ಪ್ರಶ್ನೆ ಮಾಡ್ತಾ ಇರುವಂಥದ್ದು ಅಷ್ಟೇ. ಇಂತಹ ಮನಸ್ಥಿತಿಗಳು ಹೇಗೆ ಬರುತ್ತೆ? ದೇಶದ್ರೋಹಿ ವಿರೋಧಿ ಚಟುವಟಿಕೆಗಳಲ್ಲಿ ಆರೋಪದಡಿಯಲ್ಲಿ ಬಂಧನವಾಗಿರುವಂತಹ ವ್ಯಕ್ತಿಗಳ ಫೋಟೋ ಹೇಗೆ ಬರುತ್ತೆ? ಅಥವಾ ಅಲ್ಲಿ ಆ ಒಂದು ಪ್ರೊಟೆಸ್ಟ್ನಲ್ಲಿ ಒಂದು ವೃತ್ತಿಯನ್ನ ಅವಹೇಳನ ಮಾಡುವಂತಹ ವಿಚಾರಗಳು ಯಾಕೆ ಬರುತ್ತೆ ತಮ್ಮಗಳಿಗೆ? ತಮ್ಮಗಳ ಪ್ರೊಟೆಸ್ಟ್ ಇರುವಂಥದ್ದು ನೇರವಾಗಿ ನೀಟ್ ಕ್ವಶನ್ ಪೇಪರ್ ಲೀಕ್ ಆಗೋದ್ರ ಬಗ್ಗೆ, ಅದರ ಬಗ್ಗೆ ಮಾತಾಡಬೇಕಾಗಿತ್ತು ತಾವುಗಳು. ಯಾಕೆ ಈ ರೀತಿಯ ಮೆಂಟಾಲಿಟಿ ಬರುತ್ತೆ ನಂಗೆ ಗೊತ್ತಿಲ್ಲ. ಪದೇ ಆ ಒಂದು ಪ್ರೊಫೆಷನ್ ಬಗ್ಗೆ ಬಹಳಷ್ಟು ಇನ್ಸಲ್ಟ್ ಮಾಡ್ತೀರಿ ತಾವುಗಳು. ಯಾಕೆ ತಮ್ಮ ಮನೆಯಲ್ಲಿ ತಮ್ಮ ತಂದೆ ತಾಯಿ ಟೀ ಮಾಡಿಕೊಡಲ್ವ ತಮ್ಮಗಳಿಗೆ? ತಮ್ಮ ರಿಲೇಷನ್ಗಳು ಯಾರುಗಳು ಪಕೋಡ ಮಾಡಿಕೊಡಲ್ವ ತಮ್ಮಗಳಿಗೆ? ಆವಾಗ ಅವ್ರುಗಳಿಗೆ ಹೇಳಿ ಟೀ ಬೇಡ ನನ್ಗಳಿಗೆ, ಇದು ನಾಚಿಕೆ ಆಗುತ್ತೆ, ನಮ್ಗಳಿಗೆ ಇನ್ಸಲ್ಟ್ ಆಗುತ್ತೆ ಅನ್ನುವಂಥದ್ದು. ಇಂಥ ಮನಸ್ಥಿತಿಗಳಿವೆ. ಇದು ತಪ್ಪು. ವಿದ್ಯಾರ್ಥಿಗಳಲ್ಲಿ ವಿಷ ಬೀಜ ಬಿತ್ತಬೇಡಿ. ವಿದ್ಯಾರ್ಥಿಗಳಲ್ಲಿ ಈ ರೀತಿಯ ವಿಷ ಬೀಜ ಬಿತ್ತಬೇಡಿ. ಹೋರಾಟದ ಉದ್ದೇಶ ಸರಿಯಾಗಿರ್ಬೇಕು. ಅಲ್ಲಿ ರಾಮನಿಗೆ ಬೈಯುವಂಥ ಇವರಿಗೆ ಬೈಯುವಂಥದ್ದು ಅಲ್ಲ ರೀ. ದೀಪ ಅವರೇ, ಎಸ್ ಸರ್, ಏನು ಹೇಳ್ತೀರಿ? ಹೋರಾಟ ನಡೆಯುವಾಗ ಹೋರಾಟಗಾರರು ಅದರ ಲೀಡರ್ಶಿಪ್ ಯಾರು ತಗೊಂಡಿದ್ದಾರೆ ಅವರು ಇದನ್ನು ಸ್ವಲ್ಪ ಗಮನಿಸಬೇಕಾಗ್ತದೆ. ಯಾಕಂದ್ರೆ ಕೆಲವೊಮ್ಮೆ ಅವರಿಗೆ ಸ್ಟೇಜ್ ಅಲ್ಲಿ ಇರುವಾಗ ಅವರಿಗೆ ಗೊತ್ತಿರುವುದಿಲ್ಲ. ಅಲ್ಲ, ಇಫ್ ಐ ಆಮ್ ನಾಟ್ ರಾಂಗ್, ನೀವು ಕೂಡ ಅಬ್ಸರ್ವ್ ಮಾಡಿದ್ರೆ ಒಂದು ಚಾ ಮಾರುವಂತದ್ದು ಅಥವಾ ಪಕೋಡ ಮಾರುವಂತದ್ದು ಯಾರೋ ಪಾಯಿಂಟ್ ಔಟ್ ಮಾಡ್ತೀರಿ ಒಬ್ಬರನ್ನ ಮಾಡಿ, ನೋ ಇಶ್ಯೂಸ್. ಆದ್ರೆ ಆ ವೃತ್ತಿಗೆ ಮಾಡಬೇಡಿ ನೀವು. ಏನಂತ ನಾನು ಹೇಳ, ಒಂದು ದೇಶದಲ್ಲಿ ಒಂದು ಕಷ್ಟಪಟ್ಟು ಬೆವರು ಸುರಿಸಿ ಯಾರು ದುಡಿತಾನೆ ಅವ ದೇಶದ ಪ್ರಜೆ. ಕುತ್ಕೊಂಡು ಲೂಡ್ತಾನಲ್ಲ ಅವ ಕಳ್ಳ. ಗೊತ್ತಾಯ್ತಲ್ಲ? ಈ ಪ್ರತಿಯೊಬ್ರು ಎಷ್ಟೋ ಮಂದಿ ಬೆವರು ಸುರಿಸಿ ಕಷ್ಟಪಟ್ಟು ಎಷ್ಟೋ ಸಾಲ ಮೂಲ ಮಾಡಿ ತಮ್ಮ ಮಕ್ಕಳನ್ನು ವಿದ್ಯಾಭ್ಯಾಸಕ್ಕೆ ಕಳಿಸಿ ಮಕ್ಕಳ ಜೀವನವನ್ನು ನಿರೂಪಿಸಲಿಕ್ಕೆ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟ ಎಷ್ಟೋ ಮಂದಿ ತಂದೆ ತಾಯಿಯರಿದ್ದಾರೆ. ಈ ಪಕೋಡ ಇದೆಲ್ಲ ಇದು ರಾಜಕೀಯವಾಗಿ ಪಕೋಡ ಬೇರೆ ಬೇರೆ ರೀತಿಯಾಗಿ ಹೋಗಿರ್ಬೋದು. ನಿಜವಾಗಿ ಹೇಳ್ಬೇಕಂದ್ರೆ ಅವರದ್ದು ಕಷ್ಟ, ಚಾ ಮಾರುವವರದ್ದು ಕಷ್ಟ, ಪಾಪ ಇಟ್ಕೊಂಡು ನಡ್ಕೊಂಡು ಇಡೀ ಕೊಟ್ಟು ಅದೆಲ್ಲ ಹಣ ಎಷ್ಟು ಬರ್ತದೆ, ಆ ಸಂಪಾದನೆಯಲ್ಲಿ ಮನೆಗೆ ಕೊಂಡೋಗಿ ಅವರಿಗೆ ಎಜುಕೇಶನ್ ಕೊಟ್ಟು ಏನು ಕದಿತಾ ಇಲ್ಲ, ಅವರು ದೇಶವನ್ನು ಲೂಟಿ ಮಾಡ್ತಾ ಇಲ್ಲ. ಬೆವರು ಸುರಿಸಿ ದುಡಿಯುವ ಪ್ರತಿ ಕೆಲಸವು ಒಳ್ಳೆಯದೇ, ಅದನ್ನು ಯಾವತ್ತೂ ಕೂಡ ಒಂದು ಕೀಳಾಗಿ ನೋಡಬಾರ್ದು. ನಮ್ಮ ರಾಜಕೀಯ ಉದ್ದೇಶಕ್ಕೋಸ್ಕರ ಅದನ್ನು ಆ ಉದ್ದಿಮೆ ಮಾಡೋ ಬೇರೆಯವರನ್ನು ಕೀಳಾಗಿ ಯಾವತ್ತೂ ಕೂಡ ನೋಡಬಾರ್ದು. ಮತ್ತೆ ಇಲ್ಲಿ ಒಂದು ಹೇಳುದು, ಆ ವಿದ್ಯಾರ್ಥಿಗಳು ಬಂದಿದ್ದಾರೆ, ನಿಜವಾಗಿ ಆ ರೀತಿ ಸ್ಟೇಟ್ಮೆಂಟ್ ಕೊಟ್ಟವರನ್ನು ಅರೆಸ್ಟ್ ಮಾಡಲೇಬೇಕು. ಯಾಕಂತ ಹೇಳಿದ್ರೆ ದೇವರ ಬಗ್ಗೆ ಆ ರೀತಿ ಎಲ್ಲ ಸ್ಟೇಟ್ಮೆಂಟ್, ಇವರ ಅಪ್ಪ ಅಮ್ಮನ ಬಗ್ಗೆ ಬೇಕಾದ್ರೆ ಕೊಡ್ಲಿ ಪಬ್ಲಿಕ್ ಗೆ ಬಂದು, ನನ್ನ ಅಪ್ಪ ಡ್ಯಾಶ್, ನನ್ನ ಅಮ್ಮ ಡ್ಯಾಶ್ ಹೋಗ್ಲಿ, ದೇವರ ಬಗ್ಗೆ ಕೊಡ್ಬಾರ್ದು. ಯಾಕಂದ್ರೆ ನಮ್ಗೆ ಅಷ್ಟು ಗೌರವ ಇದೆ, ದೇವರ ಬಗ್ಗೆ ನಾವು ಅಷ್ಟು ಇದಿಟ್ಕೊಂಡಿದ್ದೇವೆ. ಯಾವುದೇ ದೇವರಾಗಿರ್ಲಿ ಅವರವರಿಗೆ ಒಂದು ಗೌರವ ಇರ್ತದೆ. ಆ ರೀತಿ ಯಾವತ್ತು ಕೂಡ ಮಾಡ್ಲೇಬಾರ್ದು. ಅದೊಂದು ದೊಡ್ಡ ಇದು. ಅದು ಏನಾಗ್ತದೆ ಅಂತ ಹೇಳಿದ್ರೆ, ಕೆಲವೊಮ್ಮೆ ವಿಷಯದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಒಳ್ಳೆ ಹೋರಾಟಗಳು ನಡೆಯುವಾಗ ಅಲ್ಲಿ ಕೆಲವರು ಬೇರೆ ಲಾಭ ಇಟ್ಕೊಂಡು ಬರುವವರು ಕೂಡ ಇದ್ದಾರೆ. ಆಗ ಇಲ್ಲಿ ನಾವು ನಾಯಕರು ಯಾರಿದ್ದಾರೆ ಅವರು ಹೇಳ್ಬೇಕು, ನೀವು ಈ ಹೋರಾಟದ ದಾರಿ ತಪ್ಪಿಸಬೇಡಿ, ಹೋರಾಟ ನಮ್ಮದಿರೋದು ಈ ವಿಷಯ ಬಿಟ್ಟು ಬೇರೆ ಯಾವ ವಿಷಯಗಳು ಬರಬಾರ್ದಂತ ಹೇಳ್ಬೇಕು. ಆಗೇನಾಗ್ತದೆ, ಇಲ್ಲರೆ ಉಳಿದವರಿಗೆ ಪ್ರಚೋದನೆ ಆಗ್ತದೆ, ಬೇರೆ ಬೇರೆ ರೀತಿ ಹೋಗ್ತದೆ, ಹೋರಾಟದ ದಾರಿಯೇ ತಪ್ತದೆ. ಎಷ್ಟೋ ಹೋರಾಟದ ದಾರಿ ತಪ್ಪಿದೆ. ಅದೆಲ್ಲ ನೋಡುವಾಗ ಏನಾಗ್ತದೆ, ಈಗ ನಾವು ಯಾವುದಕ್ಕೆ ಸಿಲ್ಲ ಸಾಮಾನ್ಯವಾಗಿರ್ತೇವೆ. ಅಲ್ಲಿ ರಾಮನಿಗೆ ಆ ರೀತಿ ಹೇಳಿದ್ರೆ ನಾನು ಸಪೋರ್ಟ್ ಮಾಡ್ತೇನೆ, ಅಲ್ಲಿ ನನ್ನ ಭಾವನೆಯಲ್ಲಿ ಎಂತ ಬರ್ತದೆ, ಬೇರೆ ಇದು ಮನೋಭಾವನೆ ಬರ್ತದೆ. ಮತ್ತೊಂದು ವಿದ್ಯಾರ್ಥಿಗಳು ಇಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಈಗ ಅವರು ರಾಜೀನಾಮೆ ಕೊಡಬಾರ್ದಿತ್ತಂತ ಒಂದು ಹೇಳಿದ್ರು, ರಾಜೀನಾಮೆ ಕೊಡಬಾರ್ದಿತ್ತಂತ ಒಬ್ರು ಹೇಳಿದ್ರು ಕಾಲಲ್ಲಿ. ಭ್ರಷ್ಟಾಚಾರ, ಕಪ್ಪು ಹಣ,
ಮತ್ತೆ ಭ್ರಷ್ಟಾಚಾರ ಆಗಿದೆ, ಕಾಂಗ್ರೆಸ್ ಅನ್ನು ನಾವು ತೊಲಗಿಸ್ಬೇಕಂತೇಳಿ ನಮ್ಗಾಗ ವ್ಯಕ್ತಿ ನೋಡ್ಬೋದಿತ್ತಲ್ಲ, ಇಡೀ ಪಕ್ಷವನ್ನು ತೊಲಗಿಸ್ಬೇಕು, ಅದು ತೊಲಗಿಸ್ಬೇಕು ಹೇಳುವಂತ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಒಂದು ತಪ್ಪಾಗಿದೆ ಅಂತ ಹೇಳಿದ್ರೆ ಅದಕ್ಕೆ ಖಡಕ್ಕಾಗಿ ಇವರು ಕೂಡ ಮಾಡಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಯಾಕೆ ಮೊದಲದು 2G ಹಗರಣ, ಅದಕ್ಕೋಸ್ಕರ ಧ್ವನಿ ಎತ್ತಿದ್ದೇವೆ. ಯಾಕಂದ್ರೆ ಭ್ರಷ್ಟಾಚಾರ ಅಥವಾ ಇಂಥ ಇದು ನಡೆದಾಗ ರಾಜೀನಾಮೆ ಕೊಡ್ಬೇಕೆಂಬುದೊಂದು ಕಾಮನ್ ಆಗಿ ಹೇಳುವಂತ ಪ್ರಶ್ನೆ ಕೊಡ್ಲೇಬೇಕಾಗ್ತದೆ. ಮತ್ತೊಂದೇನಂತ ಹೇಳಿದ್ರೆ ಕರೆಕ್ಟ್ ಯಾವುದಾದ್ರೂ ಒಂದು ಇದನ್ನು ಸರಿ ಮಾಡುವ ವ್ಯವಸ್ಥೆಯ ಬಗ್ಗೆ ಬಂತು, ಆ ವ್ಯವಸ್ಥೆಯನ್ನು ನಾವು ಸರಿ ಮಾಡ್ಬೇಕಂತ. ನಿಜ ಎಲ್ಲ ಪ್ರಾಬ್ಲಮ್ಸ್ ಗಳಾಗುದು ವ್ಯವಸ್ಥೆಯಲ್ಲಿ, ಆದ್ರೆ ವ್ಯವಸ್ಥೆಯನ್ನು ಲೀಡ್ ಮಾಡುದು ಯಾರು? ಶಿಕ್ಷಣ ಸಚಿವರು. ಅಲ್ಲಿ ಆ ವ್ಯವಸ್ಥೆಯಲ್ಲಿ ಯಾರೆಲ್ಲ ಭ್ರಷ್ಟರಿದ್ದಾರೆ ಅವರನ್ನು ತೆಗೆಯುವಂತ ಕೆಲಸವನ್ನು ಇವರು ಮಾಡಬೇಕು ಅಂತೇಳಿ ಇದೊಂದು ಸಣ್ಣ ಮಟ್ಟದ ಇದಲ್ಲ. ಈಗ ಒಂದು ಯಾವುದೇ ಒಂದು ನೋಡಿ, ಈಗ ಯಾವುದೇ ಒಂದು ಈಗ ಇಡೀ ದೇಶದಲ್ಲಿ ನೋಡಿ ಒಂದು ಸಮಸ್ಯೆ ಆದ ಕೂಡಲೇ ಯಾರನ್ನು ರಿಸೈನ್ ಕೊಡ್ಬೇಕಂತ ಹೇಳ್ತಾರೆ? ಪ್ರಧಾನಿಯನ್ನು. ಅಂದ್ರೆ ಇಡೀ ವ್ಯವಸ್ಥೆಯಲ್ಲಿ ಪ್ರಧಾನಿಯ ಮೇಲೆ ಬೀಳ್ತದೆ. ಅದೇ ರೀತಿ ಪ್ರತಿ ಮಂತ್ರಿ ಆದವನಿಗೆ ಅವನವನ ವ್ಯವಸ್ಥೆಯ ಜವಾಬ್ದಾರಿ ಇರ್ತದೆ. ಆ ವ್ಯವಸ್ಥೆಯಲ್ಲಿ ಎಲ್ಲೆಲ್ಲಿ ತಪ್ಪಿದೆ, ಏನೇನಿದೆ, ಎಷ್ಟೋ ವರ್ಷಗಳ ಮೊದಲೇ ಬಂದವರು ಕೆಲವು ಭ್ರಷ್ಟರು ಇರಬಹುದು, ಇಲ್ಲ ಅಂತ ಹೇಳಲ್ಲ. ಎಷ್ಟೋ ವರ್ಷದಿಂದ ಕ್ವಶನ್ ಪೇಪರ್ ಲೀಕ್ ಎಲ್ಲ ಮಾಡಿ ಅದಕ್ಕೆ ವ್ಯವಸ್ಥೆ ಮಾಡಿ ಅದನ್ನು ಲೀಕ್ ಆಗದಾಗ ಯಾವ ರೀತಿ ಮಾಡಬೇಕು ಅದರ ಬಗ್ಗೆ ಯೋಚಿಸಬೇಕು. ಅವರಿಗೆ ಏನಾಯ್ತು, ಈ ಪ್ರೊಟೆಸ್ಟ್ ಆದ ನಂತರ ಅವರೊಂದು ಪ್ಲಾನಿಂಗ್ ಮಾಡಿದ್ರು. ನೆಕ್ಸ್ಟ್ ಡೇಕ್ ಅವರೊಂದು ಹೇಳುವಾಗ CBT ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಮಾಡ್ಬೇಕೆಂಬ ಆಲೋಚನೆ ಮಾಡಿದ್ದೆ ಅಂತ ಹೇಳಿದ್ರು. ನೋಡಿ ಅಲ್ಲಿ ಇಂಥ ಇದರ ಹೋರಾಟಗಳಾದಾಗ ಆ ಆಲೋಚನೆಗಳೆಲ್ಲ ಬರ್ತದೆ. ಈಗ ಏನಾಗಿದೆ, ನೆಕ್ಸ್ಟ್ ಮುಂದಿನ ಸಲಕ್ಕೆ ಒಂದು ಒಳ್ಳೆ ಆಲೋಚನೆಗಳು ಬರ್ತದೆ. ಮುಂದಿನ ಸಲ ಯಾರು ಆಗ್ತಾರೆ ಮಂತ್ರಿ, ಅವ ಎಚ್ಚರದಿಂದ ಇರ್ತಾನೆ, ಅವ ಖಂಡಿತ ದಾರಿ ತಪ್ಪಲ್ಲ. ಯಾಕಂತ ಹೇಳಿದ್ರೆ ಎಷ್ಟೋ ಮಂದಿ ವಿದ್ಯಾರ್ಥಿಗಳ ಭವಿಷ್ಯದ ಪ್ರಶ್ನೆ, ಅವರು ಎಚ್ಚರದಿಂದ ಇರ್ತಾರೆ. ಆದ ಕಾರಣ ಹೇಳುದಿಷ್ಟೇ, ಈಗ ವ್ಯವಸ್ಥೆ ಇದಾಗಿದೆ. ಮತ್ತೊಂದು ಹೇಳುದು ಹೋರಾಟಗಾರ, ನಾನು ವಿದ್ಯಾರ್ಥಿ ಸಂಘಟನೆ, ನಾನು ಈಗ ಹೇಳ್ತೇನೆ, ವಿದ್ಯಾರ್ಥಿಗಳು ABVP ಇರಲಿ, NSUI ಇರಲಿ, ವಿದ್ಯಾರ್ಥಿಗಳು ಓಕೆ ಕೆಲವೊಮ್ಮೆ ಬಿಜೆಪಿ ದಕ್ಕೆ, ಆದ್ರೆ ವಿದ್ಯಾರ್ಥಿಗಳ ಬಗ್ಗೆ ಇದು ಬೇಡ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ನೀವೇನು ಅದಕ್ಕೆ ಹೋರಾಟ ಮಾಡ್ಲಿಲ್ಲ, ಇವರೇನು ಹೋರಾಟ ಮಾಡ್ಲಿಲ್ಲ. ವಿದ್ಯಾರ್ಥಿ ಜೀವನದಲ್ಲಿ ನಮ್ಗೆ ಗೊತ್ತು, ಹೋರಾಟ ಮಾಡ್ಲಿಕ್ಕೆ ಹಣಸ ಕೈಯಲ್ಲಿ ಇರುವುದಿಲ್ಲ, ಕಷ್ಟಪಟ್ಟು ಓದ್ಬೇಕು, ವಿದ್ಯಾಭ್ಯಾಸ, ಅದರ ನಡುವೆ ಈ ಹೋರಾಟಗಳು ಮಾಡ್ಲಿ. ಈಗ ನಾನು ಹೇಳಿದಷ್ಟೇ, ಕಾಂಗ್ರೆಸ್ ಪಕ್ಷದಲ್ಲಿ ಇದೆಯಾ, ಬಿಜೆಪಿಯ ವಿದ್ಯಾರ್ಥಿಗಳು ಮಾಡಿ, ತೊಂದರೆ ಇಲ್ಲ. ಬಿಜೆಪಿ ಇದೆಯಾ, ಕಾಂಗ್ರೆಸ್ ಮಾಡಿ, ಯಾಕಂದ್ರೆ ನ್ಯಾಯ ಸಿಗ್ಬೇಕು. ನಮ್ಮ ಉದ್ದೇಶ ನ್ಯಾಯ. ಯಾರಾದ್ರೂ ಒಂದು ವಿದ್ಯಾರ್ಥಿಗಳು ಹೋರಾಟ ಮಾಡ್ತಿದ್ದಾರಲ್ಲ, ಆ ವಿದ್ಯಾರ್ಥಿಗಳಿಗೆ ಸಪೋರ್ಟ್ ಆಗಿ ಎಷ್ಟೋ ಮಂದಿ ಮನೆಯಲ್ಲಿ ಕುತ್ಕೊಂಡಿರೋ ಬೇರೆ ಪಾರ್ಟಿಯವರು ಸಪೋರ್ಟ್ ಮಾಡ್ತಾರೆ. ಬಟ್ ಇಂತಹ ಸನ್ನಿವೇಶಗಳಾದಾಗ ಕೋಪ ಬರ್ತದೆ. ಈಗ ಈ ಒಂದು ರಾಜೀನಾಮೆ ಕೊಡ್ಬೇಕಂತ ಹೇಳಿದಾಗ, ದೇವರ ಬಗ್ಗೆ ಧರ್ಮದ ಬಗ್ಗೆ ಮಾತಾಡಿದಾಗ ವಿದ್ಯಾರ್ಥಿಗಳಿಗೆ ಕೋಪ ಬಂದೇ ಬರ್ತದೆ. ನೈಜವಾಗಿ ಹೋರಾಟಗಳು ಹೋದ್ರೆ ನಾರ್ಮಲ್ ಆಗಿ ವಿದ್ಯಾರ್ಥಿಗಳು 100% ಸಪೋರ್ಟ್ ಕೊಟ್ಟೆ ಕೊಡ್ತಾರೆ. ಯಾಕಂದ್ರೆ ಅವರ ಭವಿಷ್ಯ ಕೂಡ ಅದರಲ್ಲೇ ನಿರ್ಧರಿತವಾಗಿರ್ತದೆ. ಓಕೆ, ಎಸ್ ಸರ್. ಎಸ್ ಸರ್, ಸುಮಿತ್ ಅವರು ಹೋರಾಟದ ಒಂದು ದಿಕ್ಕು ತಪ್ಪಿದಂತಹ ವಿಚಾರಗಳು ಬಂದಾಗ, ಎಸ್ ಸರ್. ಅಲ್ಲ, ಖಂಡಿತ ಈ ಹೋರಾಟ ದಿಕ್ಕು ತಪ್ಪಲಿಕ್ಕೆ ನಾವು ಅನೇಕ ವಿಶ್ಲೇಷಣೆಯನ್ನು ಮಾಡಿದ್ವಿ. ಯಾಕೆ ತಪ್ಪಿತ್ತು ಅಂತ ಹೇಳಿದ್ರೆ ಅಲ್ಲಿ ಲೀಡರ್ಶಿಪ್ ಯಾರು ತೆಗೊಳ್ತಾರೆ ಅವ್ರು ನೋಡ್ಬೇಕು ಅಂತ ಹೇಳಿ. ಆದ್ರೆ ಲೀಡರ್ಶಿಪ್ ತೆಗೊಂಡ ಅವನನ್ನ ಇತಿಹಾಸವನ್ನೇ ನೋಡಿದ್ರೆ ಅದು ಉಮರ್ ಖಾಲಿದ್ಗೆ ಸಪೋರ್ಟ್ ಮಾಡಿ ಪೋಸ್ಟ್ ಅನ್ನ ಹಾಕಿದಂತವನು. ಅಂತವನ ಹೋರಾಟದಲ್ಲಿ ಇದೆಲ್ಲ ಏನು ದೊಡ್ಡ ವಿಷಯಗಳಲ್ಲ. ಅಲ್ಲಿ ಬಿಡಿ, ನೀವು ಧರ್ಮಕ್ಕೆ ಒಯ್ತೀರಿ, ನೀವು ಕಾಶ್ಮೀರ ಪ್ರತ್ಯೇಕ ಸ್ಥಾನಮಾನವನ್ನ ಮತ್ತೆ ಮಾಡಿ ಅಂತ ಹೇಳ್ತೀರಿ. ನಿನ್ನೊಬ್ಳು ಬಂದು ಹೇಳ್ತಾಳೆ ಭಾರತ ಮಾತೆ ಆದ್ರೆ ನಿಮ್ಗೆ ತಂದೆ ಯಾರು ಅಂತೇಳಿ. ಹಾಗಂತ ಹೇಳಿದ್ರೆ ಈ ಆ ಸೈದ್ಧಾಂತಿಕವಾಗಿರುವಂತಹ ವಿರೋಧತೆ ಉಂಟಲ್ಲ, ನಿಮ್ಮ ಪಕ್ಷದಿಂದ ಬದಲಾಯ್ತು, ಧರ್ಮದಿಂದ ಹೋಯ್ತು, ಈಗ ದೇಶದವರೆಗೆ ಬಂದು ನಿಂತಿದೆ. ಇದೆಲ್ಲ ಬದಲಾಗುದು ಯಾವಾಗ? ಯಾರೊಬ್ಳು ನಿನ್ನೆ ಒಂದು 10-14 ವರ್ಷದ ಹುಡುಗಿ ಬೆಂಗಳೂರಿನ ಹೋರಾಟದಲ್ಲಿ ಹೇಳ್ತಾರೆ ಮೋದಿಯನ್ನು ಕೊಲ್ಲಬೇಕು ಅಂತೇಳಿ. ಯಾವ ಮನಸ್ಥಿತಿಯನ್ನು ವಿದ್ಯಾರ್ಥಿಗಳಲ್ಲಿ ಬಿತ್ತಿದ್ದೀರಿ ಅಂತ ಕೇಳ್ತಿರುವಂತದ್ದು. ಇವತ್ತೊಂದು ಸಮಾಜದಲ್ಲಿ ಒಂದು ವಾತಾವರಣ ಬಂದಿದೆ. ಇವತ್ತು ಜಂಜಿಗಳು ಅಂದ್ರೆ ನಾವೇನು ಅನ್ಕೊಂಡಿದ್ರು ಈ ಸಮಾಜ ಅಂತ ಕೇಳಿದ್ರೆ, ಇವ್ರು ಯಾವ್ದಕ್ಕೂ ಬರುವುದಿಲ್ಲ, 4 ಗೋಡೆ ಮಧ್ಯೆ ಇರ್ತಾರೆ ಅಂತ ಹೇಳಿ. ಆದ್ರೆ ಇವರು ಇವತ್ತು ಹೊರಗೆ ಬರ್ತಾರೆ ಅಂತ ಎಷ್ಟು ಗೊತ್ತಾಗಿದ್ಯೋ, ಆದ್ರೆ ಇವರಿಂದ ಆ ಡೇಂಜರ್ನೆಸ್ ಅನ್ನುವಂಥದ್ದು ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇದು ಸಮಾಜಕ್ಕೆ ಪೂರಕವಾಗಿರೋ ಒಂದು ವಾತಾವರಣ ಅಲ್ಲ. ನಾನೊಬ್ಬ ವಿದ್ಯಾರ್ಥಿ ಸಂಘಟನೆಯ ಕಾರ್ಯಕರ್ತನಾಗಿ ಅನೇಕ ಹೋರಾಟಗಳನ್ನ ಮಾಡಿದ್ದೇವೆ. ಆದ್ರೆ ನಾವು ಯಾವತ್ತೂ ಕೂಡ ದೇಶದ ವಿರುದ್ಧ ಹೋರಾಟವನ್ನ ಮಾಡುವಂತವ್ರಲ್ಲ, ಧರ್ಮದ ವಿರುದ್ಧ. ಅದು ಯಾವುದೇ ಧರ್ಮ ಆಗಿದ್ರೆ, ಈಗ ಒಂದು ನೀಟಿಗೂ, ರಾಮನಿಗೂ, ಸೀತೆನಿಗೂ, ಅಲ್ಲನಿಗೂ, ಕಾಶ್ಮೀರಕ್ಕೂ, ಭಾರತ್ ಮಾತೆಗೆ ಏನ್ ಸಂಬಂಧ? ಅದನ್ನ ಹೇಳಿದವ ಎಷ್ಟು ತಪ್ಪೋ, ಆ ವ್ಯಕ್ತಿಯನ್ನ ಕರೆಸಿದವ ಪ್ರಕಾಶ್ ರಾಜನ್ನ ಕರೆಸಿದ್ದು ಇದೇ ಅಭಿಜಿತ್ ದೀಪ್ಕೆ ಜೊತೆಗೆ ಆತನ ಸಹಚರರು, ಇದೇ ಸೋನಾಕ್ಷಿಯನ್ನು ಕರೆಸಿದ್ದು ಇದೇ ಅಭಿಜಿತ್ ದೀಪ್ಕೆ ಮತ್ತು ಆತನ ಸಹಚರರು. ಅವನು ಹೇಳುವಂತ ಸಂದರ್ಭದಲ್ಲಿ ನಕ್ಕಂತವ್ರು ಇದೇ ವಿದ್ಯಾರ್ಥಿಗಳು. ನೀವುಗಳು ಅಲ್ಲಿ ಹೋರಾಟ ಆಗ್ತಾ ಇದೆ, 100 ಜನ ಬಂದ್ರು ಅದ್ರಲ್ಲಿ ಒಬ್ಬಗೆ ಹೇಳಿರ್ತಾನೆ ಅಂತ ಹೇಳುವಂತ ಎಕ್ಸ್ಕ್ಯೂಸ್ ಗಳನ್ನ ಒಪ್ಪುವಂತದ್ದಲ್ಲ. ಯಾಕಂತ ಹೇಳಿದ್ರೆ ನಿಮ್ಮ ಸಮ್ಮುಖದಲ್ಲಿ ಆಗಿರುವಂತದ್ದು. ಎಷ್ಟು CJP ಅವರು ಇದನ್ನ ಪ್ರೆಸ್ ರಿಲೀಸ್ ಅನ್ನ ಮಾಡಿದ್ರು, ಧರ್ಮದ ಬಗ್ಗೆ ಆಗಿರುವಂತದ್ದು, ದೇಶದ ಬಗ್ಗೆ ಇವರು ಕೊಟ್ಟಿರುವಂತ ತಪ್ಪು, ಇವರನ್ನು ಯಾವುದೇ ಕಾರಣಕ್ಕೂ ನಮ್ಮ ಹೋರಾಟದಲ್ಲಿ ಇನ್ನು ಇಟ್ಕೊಳ್ಳಲ್ಲ ಅಂತ ಹೇಳಿ
ನಿಮ್ಮ ಮನಸ್ಥಿತಿ ಯಾವುದು ಅಂತ ಹೇಳಿ ನಿಮ್ಮ ವೇದಿಕೆಯಲ್ಲೇ ಸ್ಪಷ್ಟ ಆಗಿದೆ. ಹಾಗಾಗಿ ಧರ್ಮೇಂದ್ರ ಪ್ರಧಾನ್ ಅವರು ಇವತ್ತು ರಾಜೀನಾಮೆಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದು ಸರಿಯೋ ತಪ್ಪೋ ಅಂತ ಹೇಳಲಿಕ್ಕೆ ನಾನಿರುವಂತವನಲ್ಲ. ಆದ್ರೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಪತ್ರವನ್ನು ಒಮ್ಮೆ ಓದಬೇಕು. ಅವ್ರು ಹೇಳ್ತಾರೆ, ಈ ದೇಶದ ಯುವಕರನ್ನ ದಾರಿ ತಪ್ಪಿಸಬಾರ್ದು, ಯಾವುದೇ ಒಂದು ಶಕ್ತಿಗಳು ಕೂಡ ದಾರಿ ತಪ್ಪಿಸಬಾರ್ದು, ಅದು ನನ್ನಿಂದಾಗಿ ತಪ್ತಾ ಇದೆ ಅಂತ ಹೇಳಿದ್ರೆ ನಾನು ಅದಕ್ಕೆ ಕಾರಣ ಅಂತ ಹೇಳಿ ಆ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಿದ್ದಾರೆ. ಹಾಗಾಗಿ ನಾನು ಅದಕ್ಕೆ ಕಾರಣ, ನಾನು ಹೋದ್ರೆ ಆ ಮನಸ್ಥಿತಿಗಳು ಬದಲಾಗ್ತದೆ ಅಂತ ಇದ್ರೆ ನಾನು ಅದನ್ನು ಕೊಡ್ತೇನೆ. ನಾನು 40 ವರ್ಷದಿಂದ ಅದಕ್ಕೋಸ್ಕರ ರಿಫಾರ್ಮ್ಸ್ ಗಳಿಗೆ ಕೆಲಸ ಮಾಡ್ತಾ ಬಂದಿದ್ದೇನೆ. ಯಾವ ಧರ್ಮೇಂದ್ರ ಪ್ರಧಾನ್ ಬಗ್ಗೆ ಮಾತನಾಡ್ತಾರೆ, ನಾನು ಖಂಡಿತವಾಗ್ಲೂ ಯಾವುದೇ ಪಕ್ಷದ ಪರವಾಗಿ ಮಾತನಾಡ್ಲಿಕ್ಕೆ ಇರುವಂತವನ್ನಲ್ಲ. ವಿದ್ಯಾರ್ಥಿಯಾಗಿ ನೀಟ್ ವಿದ್ಯಾರ್ಥಿಗಳ ಬಗ್ಗೆ, ಮೆಡಿಕಲ್ ವಿದ್ಯಾರ್ಥಿಗಳ ಬಗ್ಗೆ ಮಾತನಾಡುವ ನಾವುಗಳು 2014ರವರೆಗೆ 70-80 ಸಾವಿರದಿಂದ ಮೆಡಿಕಲ್ ಸೀಟ್ಗಳು ಇವತ್ತು 1,35,000 ಬಂದಿದೆ. ಇದೇ ಧರ್ಮೇಂದ್ರ ಪ್ರಧಾನ್ ಅವರು ಕಳೆದ 4 ವರ್ಷದಿಂದ ಇದ್ದಾರಲ್ಲ. ನೀವುಗಳು ನಿಮ್ಗಳಿಗೆ ಕ್ವಶನ್ ಮಾಡುವಂತ ಅಧಿಕಾರ ಇರುವಂತದ್ದು, ನೀವುಗಳಲ್ಲಿ ಸರಿಯಾಗ್ತಾ ಇರುವಂತ ಸಂದರ್ಭದಲ್ಲಿ, ರಿಫಾರ್ಮ್ ಆಗ್ತಾ ಇರುವಂತ ಸಂದರ್ಭದಲ್ಲಿ ಅದನ್ನು ಅಪ್ರಿಶಿಯೇಟ್ ಮಾಡಿದಂತ ಸಂದರ್ಭದಲ್ಲಿ ನೀವುಗಳು ದೇಶ ವಿರೋಧಿ ಮಾನಸಿಕತೆಯನ್ನಿಟ್ಟು ವಿದ್ಯಾರ್ಥಿಗಳನ್ನ ಬಳಸಿಕೊಂಡು ಹೋರಾಟವನ್ನು ಹೈಜಾಕ್ ಮಾಡಿ ಏನೋ ಒಂದು ಮಾಸ್ ಮೂವ್ಮೆಂಟ್ ಅನ್ನ ಮಾಡ್ತೀರಿ, ದಂಗೆ ಎಬ್ಬಿಸ್ತೀರಿ, ನೇಪಾಳ ಬಾಂಗ್ಲಾದೇಶದ ಮಾಡ್ತೀರಿ ಅಂತ ಹೇಳಿ ಅದಕ್ಕೆ ಸರಿಯಾದಂತ ಉತ್ತರಗಳು ಇನ್ನು ಮುಂದಿನ ದಿವಸಗಳಲ್ಲಿ ನಿಮ್ಗಳು ಸಿಗ್ತದೆ. ಓಕೆ, ಎಸ್ ಸಾಹಿಲ್ ಅವರೇ, ಈ ಒಂದು ಪ್ರೊಟೆಸ್ಟ್ ದಾರಿ ತಪ್ಪಿದೆ ಅನ್ನುವಂತ ಆರೋಪಗಳ ನಡುವೆ ಏನ್ ಹೇಳ್ತೀರಿ? ಕೆಲವು ವಿಚಾರಗಳು ನಾನು ಕಾಲ್ಗಳು ಕೇಳ್ತಾ ಇದ್ದೆ, ಕೆಲವೊಂದು ಸಮರಿಯಾಗಿ ಹೇಳ್ತೇನೆ. ಅವರಿಗೆಲ್ಲರೂ ಹೋಮ್ ಮಿನಿಸ್ಟರ್ ರೆಸಿಗ್ನೇಷನ್ ಬೇಕಂತ ಅಷ್ಟೇ. ಅವರು ಹೇಳ್ತಾ ಇದ್ದಾರೆ ಇದೆಲ್ಲ ಗೃಹ ಇಲಾಖೆ ವೈಫಲ್ಯವಾಗಿದೆ, ಇಷ್ಟೆಲ್ಲ ಆಗ್ತಾ ಇದೆ. ಹೂ ಶುಡ್ ಸಿ ದಟ್? ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಟ್? ಯಾರು ನೋಡ್ಬೇಕಿತ್ತು ಅದೆಲ್ಲ? ಅಂತದ್ದು ಆಗ್ಬಾರ್ದೇ ಇತ್ತು. ಯಾವುದು ಕೂಡ ಶ್ರೀರಾಮನ ಹೆಸರು ಬರಲೇಬಾರ್ದು ಅಂತ ಇದರಲ್ಲಿ. ಆ ಶ್ರೀರಾಮಂದಾಗಿರ್ಲಿ ಅಥವಾ ಅಲ್ಲಂದಾಗಿರ್ಲಿ ಯಾವುದೇ ಧರ್ಮದ ಹೆಸರು ಬರಬಾರ್ದು. ಜಂತರ್ ಮಂತರ್ ಅಂತ ಒಂದು ಇವತ್ತು ನಾವು NSUI ಈಗ CGP ಅಲ್ಲಿ ಡೆಲ್ಲಿಯಲ್ಲಿ ಏನಾಗಿದೆ ಅದು ನಮ್ಮ ಮಂಗಳೂರು ಪ್ರೊಟೆಸ್ಟ್ಗೆ ಏನು ಸಂಬಂಧ ಅಂತೂ ಇಲ್ಲ. ಇನ್ನೊಂದು ಜಂತರ್ ಮಂತರ್ ಎನ್ನುವ ಏರಿಯಾ ಸಿನ್ಸ್ ಇಂಡಿಪೆಂಡೆನ್ಸ್ ಟಿಲ್ ಡೇಟ್ ಅವತ್ತಿಂದ ಇವತ್ತು ತನಕ ಒಂದು ಪ್ರೊಟೆಸ್ಟ್ ಮಾಡುದು, ಒಂದು ಪ್ರತಿಭಟನೆ ಮಾಡುವ ಒಂದು ಎಪಿಸೆಂಟರ್ ಆಗಿದೆ. ಅಲ್ಲಿ ಎಲ್ಲರೂ ತಮ್ಮದೇನು ನೋವಿದೆ ಇದನ್ನು ತಗೊಂಡು ಬರ್ತಾರೆ. ಬಟ್ ಇದರಲ್ಲಿ ಹೇಳಿದಂತೆ ಅವರ ಷಡ್ಯಂತ್ರ ಕೂಡ ಇರ್ತದೆ, ನಾವು ನಮ್ದೇನೋ ಒಂದು ಮಿಡಲ್ ಮಾಡೋಣ ಅಂತ. ಬಟ್ ಈ ಮೂವ್ಮೆಂಟ್ ಏನಿದೆ ಅದು ನೀಟ್ ಇದಕ್ಕೋಸ್ಕರ ಮಾತ್ರ. ಇವತ್ತು ಏನ್ ಡಿಮಾಂಡ್ಸ್ ಇಟ್ಟಿದ್ದಾರೆ ಅಲ್ಲಿ ಅದರಲ್ಲಿ ಯಾವುದೇ ಒಂದು ಇದೊಂದು ಏನ್ ಇರ್ಲಿಲ್ಲ. ಜಸ್ಟ್ 1 ಕೋಟಿ ಅವ್ರಿಗೆ ಕಂಪನ್ಸೇಷನ್ ಕೊಡಿ, ಅವ್ರಿಗೆ ಇದು ಕೊಡಿ, ಅದೇ ಬೇಕಾಗಿರೋದು ನಮ್ಗೆ. ಇದರಲ್ಲಿ ಇಂತಹ ಸಣ್ಣ ಪುಟ್ಟ ಇದ್ಗಳು ತಪ್ಪು, ಅದು ಬರಬಾರ್ದು. ಬಂದ್ರು ಕೂಡ ಯಾರನ್ನು ಅದನ್ನ ದೊಡ್ಡ ವಿಷಯ ಮಾಡ್ಲೂಬಾರ್ದು. ಬಂದಿದ್ರೆ ಸರ್ಕಾರ ಕಠಿಣ ಕ್ರಮ ತಗೊಳ್ಳಿ, ಅವ್ರ ಮೇಲೆ ಆಕ್ಷನ್ ಮಾಡ್ಲೇಬೇಕು. ಹೋರಾಟ ದಾರಿ ತಪ್ಪಿದ ವಿಷಯದಲ್ಲಿ ತಮಗೂ ಕೂಡ ಬೇಸರ ಇದೆ ಕೆಲವು ಕಡೆಗಳಲ್ಲಿ. ಹೋರಾಟ ದಾರಿ ತಪ್ಪಿದೆ ಅಂದ್ರೆ ಇಂತಹ ಹೋರಾಟ ಆಡುವಾಗ ಇಂತಹ ದೊಡ್ಡ ರೀತಿಯಲ್ಲಿ ಆಡುವಾಗ ಎಲ್ಲ ಬರ್ತದೆ ಇದು. ಹೋರಾಟವನ್ನ ಮಾಡಿರುವಂತೆ ಆ ದಾರಿಯಲ್ಲಿ ಅಂತ ಹೇಳಿ. ಯಾಕಂದ್ರೆ ಹೋರಾಟ ಮಾಡಿದಂತ ವೇದಿಕೆಯಲ್ಲಿ ಹೇಳುವಾಗ ನಾವು ಅದನ್ನು ಖಂಡಿಸಲ್ಲ ಅಂತ ಹೇಳಿದ್ರೆ ನಾವು ಬಾಹ್ಯವಾಗಿ ಬೆಂಬಲ ಕೊಟ್ಟಂತಲ್ವಾ? ಓಕೆ, ಏನ್ ಹೇಳ್ತೀರಿ? ನಾವು ಆಲ್ರೆಡಿ ಯಾವುದಕ್ಕೂ ನಾನು ಫಸ್ಟ್ ಇಂದಲೇ ಪ್ರಾರಂಭದಿಂದಲೇ ಹೇಳ್ತಾ ಇದ್ದೇನೆ, ಯಾವುದೇ ಒಂದು ಇದು ಬಂದ್ರೆ ಖಂಡನೀಯ. ಅದು ಅದ್ರಲ್ಲಿ 2 ಮಾತೇ ಇಲ್ಲ. ದೇಶ ವಿರೋಧಿ ಚಟುವಟಿಕೆ ಖಂಡನೀಯ, ಅದ್ರಲ್ಲಿ 2 ಮಾತೇ ಇಲ್ಲ ನಮ್ಗೆ. ಇನ್ನೊಂದು ಏನಂದ್ರೆ ಇಷ್ಟೆಲ್ಲ ಇದು ಮಾಡಿದ್ರೆ ಗೃಹ ಸಚಿವರು ಏನ್ ಮಾಡ್ತಾ ಇದ್ದಾರೆ? ದಿಲ್ಲಿಯಲ್ಲಿ ಆಗ್ತಾ ಇದೆ. ದಿಲ್ಲಿಯಲ್ಲಿ ಇಂತಹ ಘೋಷಣೆಗಳು ಆಗ್ತಾ ಇದ್ರೆ ಮತ್ತೆ ಬೇರೆ ದೇಶದ ಅವಸ್ಥೆಗಳೇನು? ಇವತ್ತು ಇದು ಮಾಡ್ತಿಲ್ಲ, ಬೇರೆ ರಾಜ್ಯಗಳ ಅವಸ್ಥೆ ಏನು? ಇವ್ರಿಗೆ ಕಂಟ್ರೋಲ್ ಇಲ್ವಾ ಇದರ ಮೇಲೆ? ಇದಕ್ಕೆ ಯಾರು ಇದಕ್ಕೆಲ್ಲ ಹಾಗಾದ್ರೆ? ಈಗ ಗೃಹ ಸಚಿವರು ಕೂಡ ರಾಜೀನಾಮೆ ಕೊಡ್ಬೇಕಂತ ಹೇಳಿ ಮಾರಲ್ ರೆಸ್ಪಾನ್ಸಿಬಿಲಿಟಿ ತೆಗಿಬೇಕು. ಸ್ಟೂಡೆಂಟ್ಸ್ ಗಳಿಗೆ ಹೊಡೆದಿದ್ದಾರೆ, ಬೆಟರ್ ವೇ ಇತ್ತು ಅವರಿಗೆ. ಇವತ್ತು 20 ದಿವಸ ಕಾಯ್ಬೇಕಿತ್ತ? ಇದು ಕೊಡ್ಲಿಕ್ಕೆ ರಿಫಾರ್ಮೇಶನ್ ಬರಬೇಕು. ಪ್ರಧಾನ ಮಂತ್ರಿ ಯಾವ ರಾತ್ರಿ ಬರ್ತಾರೆ, 6:30 ಗಂಟೆಗೆ ವಿಡಿಯೋ ಇನ್ಸ್ಟಾಗ್ರಾಮ್ ಅಲ್ಲಿ ರಿಲೀಸ್ ಮಾಡ್ತಾರೆ, ಏನೋ ಇದು ಮಾಡೋಣ ನಾವು ಮಾಡ್ತೇವೆ ಅಂತ ಹೇಳಿ. ಅದಕ್ಕೆ ಇಷ್ಟು ಪ್ರಾಣಗಳು ಕಳ್ಕೋಬೇಕಿತ್ತ ಜನರು? ಇಷ್ಟೆಲ್ಲ ಇದು ಆಗ್ಬೇಕಿತ್ತ? ಫಸ್ಟ್ಗೆ ಬಂದು ಏನಿದೆ ಮಾತುಕತೆ ಮಾಡಿ, ಡೆಮೋಕ್ರಸಿ ಪ್ರಜಾಪ್ರಭುತ್ವ ಅಂದೆ ಆಗ್ತದೆ. ಪ್ರತಿಭಟನೆಗಳು ಆಗ್ಬೇಕು, ಮುಂಚೆನೂ ಆಗಿದೆ. UPA ಸರ್ಕಾರ ಹೋಗ್ಲಿಕ್ಕೆ ಕಾರಣ ಏನು? ನಮ್ಮ ಅನ್ನ ಆಂದೋಲನ ಏನಾಗಿಂತೆಲ್ಲ ಆಗಿದೆ. ಆವತ್ತಿನ ಟೈಮಲ್ಲಿ ಕೂಡ ಇಂತಹ ಇದೊಂದು ಬಂದಿತ್ತು. ತುಂಬಾ ದೇಶ ವಿರೋಧಿ ಚಟುವಟಿಕೆಗಳು ಬರ್ತಾರೆ, ಮಾಡ್ತಾರೆ, ಆಕ್ಷನ್ ತೆಗಿಬೇಕು ಸರ್ಕಾರ, ಅದರಲ್ಲಿ ಏನಿದಿಲ್ಲ. ಬಟ್ ಮೇನ್ ಡಿಮಾಂಡ್ ಏನಾಗಿತ್ತು? ನೀಟ್ ಏನಿದೆ ಅದಕ್ಕೆ ಒಂದು ಇದು ಕೊಡಿ, ಏನ್ ಕೊಡಿ, ಅದಕ್ಕೊಂದು ಈ ಫಲ ಸಿಕ್ಕಿದೆ ಫಸ್ಟ್ ಆಫ್ ಆಲ್. ಬಟ್ ಸೇಮ್ ರೀತಿ ಇವರಿಗೆ ಏನು ಪರಿಹಾರ ಕೊಡಿ, ಅವರೊಂದು ಆತ್ಮಕ್ಕೆ ಒಂದು ಶಾಂತಿ ಸಿಗಲಿ. ಮತ್ತೆ ಇನ್ ಮುಂದೆ ಇಂತಹ ಒಂದು ಇದು ಬರಲೇಬಾರದು. ಅದು ಯಾವುದೇ ಸರ್ಕಾರ ಆಗಿರ್ಲಿ, ಇಂತಹ ಒಂದು ಜನ್ಸಿಯನ್ ಮೊಮೆಂಟಮ್ ಸೃಷ್ಟಿ ಮಾಡಿದೆ, ಆ ಭಯ ಉಟ್ಕೋಬೇಕು. ಯಾವುದೇ ಸರ್ಕಾರ ಆಗಿರ್ಲಿ, ಯಾವುದೇ ರಾಜ್ಯದಲ್ಲಿ ಆಗಿರ್ಲಿ, ಅದು ನೀಟ್ ಅಥವಾ ಬಿಡಿ ಯಾವುದೇ ಒಂದು ಸ್ಕ್ಯಾಮ್ ಆದ್ರೂ ಕೂಡ ಇಂತಹ ಒಂದು ಮೂವ್ಮೆಂಟ್ ತರಬೇಕು. ಜನ್ಸಿಗಳು ಏನ್ ತಂದಿದ್ದಾರೆ ಅದು ಇನ್ನು ಮುಂದೆ ಬರಬೇಕು. ಈ ಕಾಕ್ರೋಚ್ ಪಾರ್ಟಿ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಕಾಕ್ರೋಚ್ ಪಾರ್ಟಿ ಬಗ್ಗೆ ಅದೊಂದು ಕಾಂಗ್ರೆಸ್ ಪಾರ್ಟಿ ಆಗಿರ್ಲಿ ಅಥವಾ NSUI, ನಮ್ಮ NSUI ಸಂಘಟನೆ ಆಗಿರ್ಲಿ, ಓಪನ್ ಆಗಿ ವಿ ಹ್ಯಾವ್ ನಾಟ್ ಸಪೋರ್ಟೆಡ್ ದೆಮ್. ವಿ ಸಪೋರ್ಟೆಡ್ ದ ಕಾಸ್, ನಾಟ್ ದ ಪಾರ್ಟಿ. ಆ ಕಾಸ್ ಏನಿದೆ ನೀಟ್ಗೋಸ್ಕರ ಇದು ಮಾಡ್ತಾರೆ. ಸೇಮ್ ವೇ ರಾಹುಲ್ ಗಾಂಧಿ ಕೂಡ ಚಾತ್ರೋಂಕಿ ಗೂಂಜ್ ಅಂತ ಎಲ್ಲ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ. ಅವರು ಕೂಡ ಧ್ವನಿ ಎತ್ತಾ ಇದ್ದಾರೆ ಫಸ್ಟ್ ದಿವಸದಿಂದನೇ ಇದಕ್ಕೋಸ್ಕರ. ಸೊ ಅದರಲ್ಲಿ ಕಾಸ್ ಸೇಮ್ ಇದೆ.
ಯಾರೇ ಪ್ರತಿಭಟನೆ ಮಾಡಿದ್ರು ನಮ್ಗೆ ಅದರ ಏನು ವಿರುದ್ಧ ಇಲ್ಲ. ಬಿಕಾಸ್ ನಮ್ ಕಾಸ್ ಏನಿದೆ, ನಮ್ದು ಗೋಲ್ ಏನಿದೆ, ರಿಫಾರ್ಮೇಶನ್ ಬರ್ಬೇಕು ಎಜುಕೇಶನ್ ಅಲ್ಲಿ, ಇದಕ್ಕೆ ಯಾರು ಹೊಣೆ ಇದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು. ಇದೆಲ್ಲ ಆಗುವಾಗ ಇದ್ರ ಯಾರೇ ಪ್ರೊಟೆಸ್ಟ್ ಮಾಡಲಿ ನಮ್ಗೆ ಏನು ಅದರಲ್ಲಿ ಇದೆ ಇದಿಲ್ಲ. ಓಕೆ, ಈಗ ಕಾಕ್ರೋಚ್ ಪಾರ್ಟಿ ಎಲೆಕ್ಷನ್ಗೆ ನಿಲ್ಲುತ್ತಾ ಅನ್ನೋ ಪ್ರಶ್ನೆಗಳ ನಡುವೆ, ಯಾಕಂದ್ರೆ ಆಮ್ ಆದ್ಮಿ ಪಾರ್ಟಿ ಯಾವ ರೀತಿ ಒಂದು ಸಂಚಲನ ಸೃಷ್ಟಿ ಮಾಡಿತ್ತು, ತದನಂತರ ಏನಾಗಿತ್ತು ಅನ್ನೋದು, ಅದೇ ರೀತಿ ಕಾಕ್ರೋಚ್ ಪಾರ್ಟಿಯ ಪ್ರಶ್ನೆ ಕೇಳಿ ಬರ್ತಾ ಇದೆ. ಏನ್ ಹೇಳ್ತೀರಿ ತಾವು? ಆಮ್ ಆದ್ಮಿ ಪಾರ್ಟಿ ಒಂದು ಪೊಲಿಟಿಕಲ್ ಪಾರ್ಟಿಯಾಗೆ ಬಂದಿತ್ತು, ಒಂದು ಪೊಲಿಟಿಕಲ್ ಮೂವ್ಮೆಂಟ್ ಆಗಿ. ಅಲ್ಲ, ಇದು ಕೂಡ ಅದೇ ಬಟ್ ರೀಸೆಂಟ್ಲಿ ಇದೇನ್ ಬರ್ತಾ ಇದೆ, ಬಟ್ ದೇ ಹ್ಯಾವ್ ಕ್ಲಿಯರ್ಲಿ ಡಿನೈ ಮಾಡಿದ್ದಾರೆ. ನಾವು ನಮ್ಗೇನು ಇಂತಹ ಒಂದು ಗೋಲ್ ಇಲ್ಲ, ನಾವು ಪಾಲಿಟಿಕ್ಸ್ ಅಲ್ಲಿ ಬರುವುದಿಲ್ಲ ಅಂತಹ ಒಂದು ಸ್ಟೇಟ್ಮೆಂಟ್ ಅವರ ಫೌಂಡರ್ ಕೊಟ್ಟಿದ್ದಾರೆ. ಓಕೆ ಓಕೆ ಓಕೆ, ಎಸ್, ಎನಿವೆ ಥ್ಯಾಂಕ್ ಯು. ಇನ್ನು ಮುಂದಕ್ಕೆ ಕರೆಗಳನ್ನು ನಾನು ತೆಗೆದುಕೊಳ್ತಾ ಇಲ್ಲ, ಯಾಕಂದ್ರೆ ಸಮಯದ ಅಭಾವ ಕೂಡ ತುಂಬಾನೇ ಇದೆ. ಸೊ ಸಾರಿ ಫಾರ್ ದ್ಯಾಟ್, ಬಹಳಷ್ಟು ಕರೆಗಳು ಬರ್ತಾ ಇದೆ, ಕ್ಷಮಿಸಿ, ಸಮಯದ ಅಭಾವ ಕೂಡ ತುಂಬಾನೇ ಇದೆ. ಸೊ ಹಾಗಾಗಿ ಇನ್ನು ಮುಂದಕ್ಕೆ ತಮ್ಮ ಕರೆಗಳನ್ನು ತೆಗೆದುಕೊಳ್ತಾ ಇಲ್ಲ. ಕ್ವಿಕ್ ಆಗಿ ಮೂರಲ್ಲೂ ಕೂಡ ಒಂದು ಲಾಸ್ಟ್ ರಿಯಾಕ್ಷನ್ ತೆಗೆದುಕೊಳ್ತೀನಿ. ಎಸ್ ಸರ್, ಸುಮಿತ್ ಅವರೇ, ಲಾಸ್ಟ್ ರಿಯಾಕ್ಷನ್. ಎಸ್ ಸರ್. ನಾವು ಹೇಳುವಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಮ್ಮ ಹಕ್ಕನ್ನು ಚಲಾಯಿಸುವಂಥದ್ದು ಅದು ನಿಮ್ಮ ಇಷ್ಟ ಮತ್ತು ನಿಮ್ಮ ಹಕ್ಕದು. ಅದು ದೇಶ ಕೊಟ್ಟಿರುವಂಥದ್ದು, ಸಂವಿಧಾನ ಕೊಟ್ಟಿರುವಂಥದ್ದು. ಅದನ್ನ ಬಳಸ್ತೇವೆ ಅಂತ ಹೇಳಿ ದೇಶದ ವಿರೋಧ ಹೋಗುವಂಥದ್ದು ಸರಿಯಲ್ಲ. ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಇಟ್ಕೊಂಡು ಶೈಕ್ಷಣಿಕವಾಗಿ ಅನೇಕ ಸುಧಾರಣೆಗಳು ಈ ದೇಶದಲ್ಲಿ ಆಗಬೇಕು, ಈ ರಾಜ್ಯದಲ್ಲಿ ಆಗಬೇಕು, ಎಲ್ಲ ಕಡೆಗಳಲ್ಲೂ ಆಗಬೇಕು. ಆದರೆ ಆ ವಿದ್ಯಾರ್ಥಿಗಳನ್ನ ಬಂಡವಾಳವಾಗಿ ಇಟ್ಕೊಂಡು ಒಂದಷ್ಟು ಪಕ್ಷಗಳು, ಒಂದಷ್ಟು ಸಿದ್ಧಾಂತಗಳು ದೇಶದ ವಿರೋಧದ ಚಟುವಟಿಕೆಯನ್ನ ಮಾಡುವಂಥದ್ದು, ದೇಶ ವಿರೋಧಿಗಳಿಗೆ ಬೆಂಬಲವನ್ನ ಕೊಡುವಂಥದ್ದು, ನಮ್ಮ ಸಂಸ್ಕೃತಿಯನ್ನ, ನಮ್ಮ ಧರ್ಮವನ್ನ ವಿರೋಧಿಸುವಂಥದ್ದು ಅತ್ಯಂತ ಅಪರಾಧ. ಈ ರೀತಿಯಾದಂಥದ್ದು ಮಾಡುವಂಥದ್ದು ಸರಿಯಲ್ಲ ಅನ್ನುವಂಥದ್ದನ್ನ ನಾವು ಮೊದಲಿನಿಂದಲೂ ಸ್ಪಷ್ಟವಾಗಿ ಹೇಳ್ತಾ ಬಂದಿದ್ದೇವೆ. ಓಕೆ, ಎಸ್ ಸರ್, ಥ್ಯಾಂಕ್ ಯು. ಲಾಸ್ಟ್ ರಿಯಾಕ್ಷನ್. ಎಸ್ ಸರ್, ದೀಪ ಶೆಟ್ಟಿ garu. ನೋಡಿ, ಅದೇ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ, ಈ ನೀಟ್ ಎಕ್ಸಾಮ್ ಆಗಿರ್ಬೋದು, ನಾನು ಹೇಳುದಿಷ್ಟೇ, ಇದರ ಹೋರಾಟಗಳು ಒಳ್ಳೆ ರೀತಿಯಲ್ಲಿ ಆಗ್ಬೇಕು. ಯಾಕಂತ ಹೇಳುದಂತ ಹೇಳಿದ್ರೆ, ಇದು ಒಂದು ನೀಟ್ ಎಕ್ಸಾಮ್ ಅಲ್ಲಿ ಒಂದು ಕ್ವಶನ್ ಇರ್ತದೆ, ಅದಕ್ಕೆ 4 ಆಬ್ಜೆಕ್ಟಿವ್ ಕ್ವಶನ್ಸ್ಗಳು ಬರುದು. ಆ ಒಂದು ಆಬ್ಜೆಕ್ಟಿವ್ ಕ್ವಶನ್ ಅನ್ನು ಕಲಿಬೇಕಂತ ಹೇಳಿದ್ರೆ ಅವ ಎಷ್ಟು ಪುಸ್ತಕ ರೆಫರ್ ಮಾಡಿರ್ತಾನೆ ಅದು ಅವನಿಗೆ ಗೊತ್ತು. ನಿದ್ದೆ ಎಲ್ಲ ಬಿಟ್ಟು, ಅಂದ್ರೆ ನಾವು ಅಷ್ಟು ಮಾರ್ಕ್ ತೆಗಿಬೇಕಂತಿಲ್ಲ, ಅಷ್ಟು ಬುಕ್ಗಳನ್ನು ಓದಿ, ಅಷ್ಟು ನಿದ್ದೆಗೆಟ್ಟು ನಾವು ಎಕ್ಸಾಮ್ ಬರ್ದಾಗ ಆ ಪ್ರಶ್ನೆ ಪತ್ರಿಕೆ, ಎಕ್ಸಾಂಪಲ್ ಹೇಳ್ತೀನಿ, ಅವ್ರು ಸುಸೈಡ್ ಮಾಡ್ಲಿಕ್ಕೆ ಒಂದು ಕಾರಣ ಸದಾಗಿ, ಈಗ ಒಂದು ಪ್ರಶ್ನೆ ಪತ್ರಿಕೆ ಬಂತು, ಆ ಪ್ರಶ್ನೆ ಪತ್ರಿಕೆಯಲ್ಲಿ ನಾನು ಓದಿದ್ದೇ ಬಂತು, ನಾನು 97 ಮಾರ್ಕ್ ತೆಗಿತಿದ್ದೆ. ಇನ್ನೊಂದು ಪರೀಕ್ಷಾ ಪತ್ರಿಕೆ ಇನ್ನೊಂದು ಬಂತು, ಅದರಲ್ಲಿ ನಾನು ಓದದಿದ್ದದ್ದು ಕವರ್ ಆಯ್ತು, 60 ಮಾರ್ಕ್ ಬಂತು. ಅದು ನನ್ನ ಮಾನಸಿಕ ಇದ್ರ ಮೇಲೆ ಎಫೆಕ್ಟ್ ಬೀಳ್ತದೆ. ಯಾಕಂತ ಹೇಳಿದ್ರೆ ನನ್ನ ಲೈಫ್ ಹೋಯ್ತಲ್ಲ, ಇದರಿಂದ ಏನು ತಪ್ಪು ಮಾಡೋದೊಬ್ಬ ವಿದ್ಯಾರ್ಥಿ ಅಲ್ಲಿ ಬಲಿ ಆಗ್ತಾನೆ. ಆದ ಕಾರಣ ಯಾವುದೇ ಪರೀಕ್ಷೆಗಳು ಒಂದೇ ಇದ್ರಲ್ಲಾದ್ರೆ ಅವನ ಯಾವುದೇ ಆಲೋಚನೆಗಳಿಗೆ ಅಲ್ಲಿ ಬೇರೆ ಆಸ್ಪದಗಳಿಲ್ಲ. ನಾನು ಬರಲಿಲ್ಲ ಮರ, ನಂದು ಹೋಯ್ತು, ನಾನು ಬರ್ದಿದ್ದೆ, ನನಗೆ ಸಿಕ್ಕಿತ್ತು ಅಷ್ಟೇ. ಇಲ್ಲದಿದ್ರೆ ಅವರದ್ದು ಕಂಪ್ಯಾರಿಸನ್ ಇರ್ತದೆ. ಕೆಲವರಿಗೆ ಇದರಿಂದ ಲಾಭ ಆಗಿದೆ, ಎಷ್ಟೋ ಮಂದಿ ವಿದ್ಯಾರ್ಥಿಗಳಿಗೆ ಇದರಿಂದ ಲಾಸ್ ಆಗಿದೆ. ಆದ ಕಾರಣ ಇಂತಹ ಪರೀಕ್ಷೆಗಳನ್ನು ನಡೆಸುವಾಗ, ಹೇಗೆ ದೇಶದ ಚುನಾವಣೆಯನ್ನು ನಡೆಸುವಾಗ ಎಷ್ಟು ಭದ್ರತೆ ಇಟ್ಟು, ಅದಕ್ಕೆ ಎಷ್ಟು ಸೆಕ್ಯೂರಿಟಿ, ಮಿಲಿಟರಿ, ನಾನು ಹೇಳುದು ಮಿಲಿಟರಿ, ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳನ್ನು ಇದು ಮಾಡಿ, ಯಾರು ಕೂಡ ಒಂದು ಆ ಸೀಲ್ ಹಾಕಿದ ಒಂದು ಸೀಲ್ ಒಡೆಯದಾಗೆ, ಯಾವುದೇ ಒಂದು ಲೀಕ್ ಆಗದಾಗೆ, ಎಕ್ಸಾಮ್ ನಡೆಯುವ ಕ್ಷೇತ್ರದಲ್ಲಿ ಮೊಬೈಲ್ ಇದೆಲ್ಲ ನೆಟ್ವರ್ಕ್ ಟವರ್ ಯಾವುದೇ ಇಲ್ಲದ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ನಡೆಸಿಕೊಂಡು ದೇಶಕ್ಕೆ ಉತ್ತಮ ವೈದ್ಯರನ್ನು ಆಯ್ಕೆ ಮಾಡಲಿಕ್ಕೆ ಪ್ರತಿಯೊಬ್ಬರು ಕೂಡ ಅದಕ್ಕೆ ಸಪೋರ್ಟ್ ಮಾಡಬೇಕು. ಯಾವುದೇ ಪರೀಕ್ಷೆ ಆಗಿರ್ಬೋದು, ಯಾವುದೇ ರಾಜಕೀಯ ಪಕ್ಷ ಆಗಿರಲಿ, ನಮ್ಮ ಬಡ ವಿದ್ಯಾರ್ಥಿಗಳು, ಮಧ್ಯಮ ವರ್ಗದ ವಿದ್ಯಾರ್ಥಿಗಳು ಅಷ್ಟೇ ಅಲ್ಲ, ಶ್ರೀಮಂತರಲ್ಲೂ ಕಲಿಯುವವರು ಇರ್ತಾರೆ. ಒಳ್ಳೆ ರೀತಿ ಕಲಿಯುವವರು ಯಾವತ್ತೂ ಕೂಡ ಒಳಗಾಗಬಾರ್ದು. ಸರ್ಕಾರ ಅದಕ್ಕೆ ಬೇಕಾದ ಕಟ್ಟುನಿಟ್ಟಾದ ಕ್ರಮವನ್ನು ಇನ್ನು ಮುಂದೆ ಆದ್ರೂ ಕೂಡ ಮಾಡ್ಬೇಕಂತೇಳಿ ವಿನಂತಿ ಮಾಡ್ತೇನೆ. ಲಾಸ್ಟ್ ರಿಯಾಕ್ಷನ್ ಸಾಯಿಲ್ ಅವರೇ. ಇಂತಹ ಪ್ರತಿಭಟನೆಗಳು ಇನ್ನೂ ಕೂಡ ಆಗಬೇಕು. ಯಾವುದೇ ರೀತಿಯ ಒಂದು ಇಶ್ಯೂ ಜನರ ವಿರುದ್ಧವಾಗಿ ಬಂದ್ರೆ ಇಂತಹ ಒಂದು ಮೊಮೆಂಟಮ್ ಸೃಷ್ಟಿ ಆಗ್ಬೇಕು. ಯಾಕಂದ್ರೆ ಪ್ರಜಾಪ್ರಭುತ್ವ ಒಂದು ಇರ್ಬೇಕಂದ್ರೆ, ಅದಕ್ಕೆ ಒಂದು ಸೋಲ್ ಇರ್ಬೇಕಂದ್ರೆ ಇಂತಹ ಪ್ರತಿಭಟನೆ ಆಗ್ಬೇಕು. ಮತ್ತೆ ನೀಟ್ ಆಗಿರ್ಲಿ, UPSC ಆಗಿರ್ಲಿ, SSC ಆಗಿರ್ಲಿ, ಇಂಡಿಯಾ ಯಾವುದೇ ಎಕ್ಸಾಮ್ ಇರಲಿ, ಅದಕ್ಕೊಂದು ಇವತ್ತು ನಾವು 2026 ಅಲ್ಲಿ ಇದ್ದೇವೆ. ಆಧುನಿಕ ತಂತ್ರಜ್ಞಾನ ಇದೆ, ಉಪಯೋಗ ಮಾಡಿ, ರಿಫಾರ್ಮೇಶನ್ ತನ್ನಿ. ಸರ್ಕಾರ ನಿಮ್ಮ ಹತ್ರ ಇದೆ, ಇನ್ನೂ 3 ವರ್ಷ ಇದೆ, ಚೇಂಜಸ್ ಮಾಡಬೇಕು. ಯಾಕಂದ್ರೆ ಇನ್ನೂ ಈ ಸ್ಟೂಡೆಂಟ್ಸ್ಗಳ ಲೈಫ್ ಹೋಗಬಾರ್ದು. ಎಷ್ಟೋ ಜನ ಸುಸೈಡ್ ಮಾಡಿದ್ದಾರೆ, ಎಷ್ಟೋ ಜನ ಮೆಂಟಲ್ ಡಿಪ್ರೆಷನ್ ಅಲ್ಲಿ ಇದ್ದಾರೆ. ಇನ್ನು ನೀಟ್ ಆಯಿತು, ಇನ್ನು NTA ಇದೆ, ನೆಟ್ ಇದೆ, ಇಂತಹ ತುಂಬಾ ಎಕ್ಸಾಮ್ ಇದೆ. ಇಂತಹ ಸ್ಕ್ಯಾಮ್ ಆಗ್ತಾನೆ ಇರ್ತದೆ, ಇದು ಆಗ್ಲೇಬಾರ್ದು. ಇಂತಹ ಸರ್ಕಾರ ಇದಕ್ಕೊಂದು ಕ್ರಮ ತೆಗಿಬೇಕು. ಓಕೆ, ಎಸ್, ಇದು ಕಾಕ್ರೋಚ್ ಕಹಳೆ ಪ್ರಧಾನ್ ತಲೆದಂಡ. ಈ ಮೂಲಕ ನಮ್ಮ ದೇಶದಲ್ಲಿ ಬಹಳಷ್ಟು ಸಂಚಲನವನ್ನ ಸೃಷ್ಟಿ ಮಾಡಿರುವಂತಹ ನೀಟ್ ಪೇಪರ್ ಲೀಕ್ ನ ವಿರೋಧವಾಗಿ ನಡೆದಿರುವಂತಹ ಒಂದು ಹೋರಾಟ ಒಂದು ಅಂತ್ಯವನ್ನ ಕಂಡಿದೆ. ಅಂದ್ರೆ 3 ಬೇಡಿಕೆಗಳ ಮೂಲಕ ಧರ್ಮೇಂದ್ರ ಪ್ರಧಾನ್ ಅವರ ತಲೆದಂಡ ಆಗುವ ಮೂಲಕ ಈ ಒಂದು ಹೋರಾಟ ಇಲ್ಲಿಗೆ ಕೊನೆಯಾಗಿದೆ. ಅದೇನೇ ಇರಲಿ, ಇನ್ನು ಮುಂದಕ್ಕೆ ನೀಟ್ ಅನ್ನುವಂತಹ ಪರೀಕ್ಷೆ ಬರುತ್ತೆ ಅಂತ ಬಂದಾಗ ಪ್ರತಿಯೊಂದು ಗೌರ್ಮೆಂಟ್, ಯಾವುದೇ ಗೌರ್ಮೆಂಟ್ ಆಗಿರ್ಬೋದು, ಸ್ವಲ್ಪ ಭಯದಿಂದ, ಸ್ವಲ್ಪ ಕೇರ್ಫುಲ್ ಆಗಿ ನೋಡುವಂತಹ ಒಂದು ವಿಚಾರ ಬಂದಿದೆ. ಅದು 100ಕ್ಕೆ 100 ಸತ್ಯ. ನಾಟ್ ಓನ್ಲಿ ನೀಟ್, ಇನ್ನು ಪ್ರತಿಯೊಂದು ಪರೀಕ್ಷೆಗೂ ಕೂಡ, ಪ್ರತಿಯೊಂದು ಇಂತಹ ಅರ್ಹತಾ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳು ಏನಿದೆ ಅದಕ್ಕೆ ಪರೀಕ್ಷೆಗಳಿಗೆ ಇನ್ನು ಮುಂದಕ್ಕೆ
ಒಂದು ಸ್ಟ್ಯಾಂಡರ್ಡ್ ಅಥವಾ ಒಂದು ಭಯ, ಈ ರೀತಿ ಉಡಾಫೆಯ ರೀತಿಯಲ್ಲಿ ವರ್ತಿಸುವಂಥ ಗೌರ್ಮೆಂಟ್ಗಳಿಗೆ ಬಿಸಿ ಮುಟ್ಟಿಸುವಂಥ ಪ್ರಕರಣ ಅದು 100ಕ್ಕೆ 100 ಸತ್ಯ. ಸೊ ಹಾಗಿದ್ದಾಗ ಪ್ರತಿಯೊಂದು ವಿದ್ಯಾರ್ಥಿಗಳ ಭವಿಷ್ಯ ಒಳ್ಳೆಯದಾಗಲಿ. ಆದರೆ ಇದರಿಂದ ಅಂದರೆ ನೀಟ್ ಪ್ರವೇಶ ಪರೀಕ್ಷೆಯ ಕ್ವಶನ್ ಪೇಪರ್ ಲೀಕ್ ಔಟ್ ಆದ ನಂತರ ಭಾಳಷ್ಟು ಸುಸೈಡ್ ಮಾಡಿದ್ದಾರೆ. ಆ ವಿದ್ಯಾರ್ಥಿಗಳ ಆತ್ಮಕ್ಕೆ ಶಾಂತಿ ಸಿಗಲಿ. ಜೊತೆಗೆ ಮುಂದೆಂದೂ ಇಂತಹ ಒಂದು ಎಡವಟ್ಟು ಆಗದೇ ಇರಲಿ ನಮ್ಮ ದೇಶದಲ್ಲಿ ಅಂತ ಹೇಳ್ತಾ, ನಮ್ಮ ಇವತ್ತಿನ ಚರ್ಚೆಯಲ್ಲಿ ಸುಮಿತ್ ಶೆಟ್ಟಿ ಅವರು, ಅದೇ ರೀತಿ ದೀಪು ಶೆಟ್ಟಿಗರವರು, ಅದೇ ರೀತಿ ಸಾಹಿಲ್ ಅವರು, 3 ಆಫ್ ಯು ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕೂಡಲ ನ್ಯೂಸ್ 24/7.